ನಮ್ಮ ಆಚರಣೆಗಳಿರ್ಬೋದು, ಅದರಲ್ಲಿನ ಮೌಲ್ಯತೆಗಳು ಜಗತ್ತಿಗೆ ಗೊತ್ತಾಯಿತು. ಯಾವ ರೀತಿ ಇದೆ ತುಳುನಾಡಿನ ಸಂಸ್ಕೃತಿ ಅಥವಾ ಸಂಪ್ರದಾಯ, ಇಲ್ಲಿನ ಆಚರಣೆ ವಿಚಾರಗಳಿರ್ಬೋದು, ಅಥವಾ ತುಳು ಜನರ ಬದುಕಿನ ಭಾಗ ಹೇಗಿದೆ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಯಿತು. ಇದು ಬಹಳಷ್ಟು ಖುಷಿಯ ವಿಚಾರ. ಇದನ್ನು ಜಗತ್ತು ಸ್ವಾಗತಿಸಿದೆ. ಇದರ ಬಗ್ಗೆ ಗೌರವ ಇದೆ. ಆ ಬಳಿಕ ಪರಿಚಯ ಆದಮೇಲೆ ಜನರು ತೆಗೆದುಕೊಂಡ ರೀತಿ ಇರ್ಬೋದು, ಅದಕ್ಕೆ ನೀಡಿದಂಥ ಪ್ರತಿಕ್ರಿಯೆಗಳಿರ್ಬೋದು, ಏನಾಯಿತು, ಜೊತೆಗೆ ನಮ್ಮ ತುಳುನಾಡಿನ ದೈವಗಳು, ಕಾರಣಿಕವನ್ನು ಮೆರೆದಿರುವಂಥ ದೈವಗಳು ಇವತ್ತೂ ಕೂಡ ತುಳುನಾಡನ್ನು ಕಾಯ್ತಾ ಇರುವಂಥ, ತುಳುನಾಡಿನ ಜನರ ಬದುಕಿನ ಭಾಗ ಆಗಿರುವಂಥ, ತುಳುನಾಡಿನ ಸತ್ಯಗಳು ಅಂತ ಗುರುತಿಸ್ಕೊಂಡಿರುವಂಥ ದೈವಗಳಿದೆ. ಕೊರಗಜ್ಜ ಇರ್ಬೋದು, ಗುಳಿಗ ಇರ್ಬೋದು, ಪಂಜುರ್ಲಿ ಇರ್ಬೋದು, ಯಾವುದೇ ದೈವ ಇರಲಿ, ಇಂದಿನ ದಿನಗಳಲ್ಲಿ ನಮ್ಮ ತುಳುನಾಡಿನ ಸೀಮೆ ಅಂತ ಇದೆ, ತುಳುನಾಡಿನ ಭಾಗ ಅಂತ ಇದೆ, ಅದು ಬಿಟ್ಟು ಮೈಸೂರು, ಬೆಂಗಳೂರು ಮುಂತಾದ ಭಾಗಗಳಲ್ಲಿ ಕೊರಗಜ್ಜನ ಗುಡಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಕೊರಗಜ್ಜನ ಕರಿಗಂಧ ಪ್ರಸಾದಕ್ಕೆ ಗೂಗಲ್ ಪೇ ಮೂಲಕ ಹಣವನ್ನು ಪಾವತಿ ಮಾಡಬಹುದು, ಅಥವಾ ಆನ್ಲೈನಲ್ಲಿ ಟ್ರಾನ್ಸಾಕ್ಷನನ್ನು ಮಾಡಬಹುದು. ಅಂದರೆ ಇದೇನು ಹಣದ ಬೇಡಿಕೆ ಇಡ್ತಾ ಇದ್ದಾರಾ, ಹಣದ ದಂಧೆ ನಡೀತಾ ಇದೆಯಾ? ಈ ರೀತಿಯ ಸಂಶಯಗಳು ಅಥವಾ ಗೊಂದಲಗಳು ಎಲ್ಲವೂ ಕೂಡ ನಡೀತಾ ಇದೆ. ಈ ನಡುವಲ್ಲಿ ನಮ್ಮ ತುಳುನಾಡಿನ ಜನರಿಗೆ ಬೇಸರ ಆಗಿದೆ. ತುಳುನಾಡನ್ನು ಅಥವಾ ತುಳುನಾಡಿನ ದೈವಗಳ ವಿಚಾರದಲ್ಲಿ ತುಳುವರು ಆ ಶಿಷ್ಟಾಚಾರವನ್ನು ಪಾಲಿಸ್ತಾರೆ, ಶಿಸ್ತನ್ನು ಪಾಲಿಸ್ತಾರೆ. ಆದರೆ ಆ ತುಳುನಾಡಿನ ದೈವಗಳ ವಿಚಾರ ಬೇರೆ ಪ್ರದೇಶಕ್ಕೆ ಹೋದಾಗ ಶಿಸ್ತು ಅನ್ನುವಂಥದ್ದು ಇರುತ್ತಾ? ಇವೆಲ್ಲ ಪ್ರಶ್ನೆಗಳು. ಇಲ್ಲಿನ ದೈವಗಳನ್ನು ಬೇರೆ, ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಈ ಭಾಗವನ್ನು ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ನಂಬಬಹುದಾ ಅಂತ ಎಲ್ಲ ಪ್ರಶ್ನೆಗಳು. ಜೊತೆಗೆ ಇದರಲ್ಲಿ ಹಣ ಮಾಡುವಂಥ ದಂಧೆ ಇದೆಯಾ, ಎಲ್ಲವೂ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. ಅದೇ ವಿಶೇಷ ಕಾರ್ಯಕ್ರಮ ದೈವ ನಂಬಿಕೆ ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮುಖ್ಯವಾಗಿ ನಮ್ಮ ದೈವಗಳಿರ್ಬೋದು ಅಥವಾ ದೈವಗಳ ನಂಬಿಕೆ ಇರುತ್ತೆ. ಆ ದಂಧೆ ಅನ್ನುವಂಥದ್ದು, ದಂಧೆ ಅಂತ ಬಂದಾಗ ಮೈಸೂರಿನಲ್ಲಿ ಒಂದು ಕಡೆ ಆಚರಣೆ ಮಾಡ್ತಾರೆ, ಅಲ್ಲಿ ಕೋಲ ನಡೆಯುತ್ತೆ, ಕೊರಗಜ್ಜನ ಕೋಲ ನಡೆಯುತ್ತೆ. ಆ ಭಾಗದಲ್ಲಿ ಭಾರಿ ಜನ ಸೇರ್ತಾರೆ. ಆ ಬಳಿಕ ಅಲ್ಲಿ ಹಣವನ್ನು ತೆಗೆದುಕೊಂಡು ಪ್ರಸಾದವನ್ನು ಕೊಡುವಂಥದ್ದು ಅನ್ನೋದಕ್ಕಿಂತ ಗೂಗಲ್ ಪೇ ಮಾಡ್ಬೋದು, ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು, ಅದು ಮಾಡ್ಬೋದು, ಇಂಥ ಸೇವೆಗೆ ಇಷ್ಟು, ಎಲ್ಲವೂ ಕೂಡ ಆಯಿತು. ಅಲ್ಲಿ ಬಂದರೆ ರೋಗ ಗುಣಮುಖ ಆಗುತ್ತೆ ಅನ್ನುವಂಥ ಭಾರಿ ಪ್ರಚಾರವನ್ನು ಗಿಟ್ಟಿಸ್ಕೊಂಡು ಇವತ್ತು ಹಣ ಮಾಡುವಂಥ ದಂಧೆ ಹತ್ತ ಅದು ಸಾಕ್ತಾ ಇದೆ ಅನ್ನುವಂಥದ್ದು ಇವತ್ತಿನ ನಮ್ಮ ತುಳುನಾಡಿನ ಯುವಕರು, ಮುಖ್ಯವಾಗಿ ಯುವ ಜನತೆ ಖಂಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಚರ್ಚೆಯಲ್ಲಿ ಯುವಕರೇ ನಮ್ಮ ಜೊತೆ ಆಗಿದ್ದಾರೆ. ಹಾಗಾಗಿ ವಿಶೇಷ ಕಾರ್ಯಕ್ರಮ ದೈವ ನಂಬಿಕೆ ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ದೈವ ನಂಬಿಕೆ ದಂಧೆ, ದೈವ ಅಗತ್ಯ ಇತ್ತ, ಅನಾವಶ್ಯಕವಾಗಿತ್ತ, ಎಲ್ಲವನ್ನು ಕೂಡ ಮಾತನಾಡಬೇಕು. ಇಬ್ಬರು ಜಾಯ್ನ್ ಆಗಿದ್ದಾರೆ ಈ ಡಿಬೇಟ್ನಲ್ಲಿ. ಇವತ್ತು ಸ್ವಾಗತ ಮಾಡಬೇಕು. ನಿಮಿಶ್ ರಾಜ್ ಅವರಿದ್ದಾರೆ, ದೈವಾರಾಧನೆ ಆರಾಧಕರು, ಹಾಗೆಯೇ ಆ ಬಗೆಗಿನ ಚಿಂತಕರು. ಹಾಗಾಗಿ ತಮಗೆ ಆತ್ಮೀಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಹಾಗೆಯೇ ಇನ್ನೊಬ್ಬರು ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ಅಧ್ಯಕ್ಷರು ಭರತ್ ಬಳ್ಳಾಲ್ಬಾಗ್, ಆತ್ಮೀಯ ಸ್ವಾಗತ ತಮಗೆ ಸರ್. ಒಂದು ವಿಚಾರ ನಾವು ಗಮನಿಸಿರುವಂಥದ್ದು, ದೈವಗಳ ವಿಚಾರ ಅಂತ ಬಂದಾಗ ಅಥವಾ ತುಳುನಾಡಿನ ವಿಚಾರಗಳಂತ ಬಂದಾಗ ತುಳುವ ಯುವಕರು ಎದ್ದು ನಿಲ್ತಾರೆ. ಇಲ್ಲಿನ ಆಚಾರ ವಿಚಾರ ಇರ್ಬೋದು ಅಥವಾ ಇಲ್ಲಿನ ಭಾಷಾ ಅಭಿಮಾನ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ತುಳುವ ಯುವಕರು ಎದ್ದು ನಿಲ್ತಾರೆ. ಇದು ಸ್ವಾಗತಕರ ಅಂತ. ಒಂದು ಇಬ್ಬರತ್ರ ಕೂಡ ನಾನು ಮೊದಲ ರಿಯಾಕ್ಷನನ್ನು ತೆಗೆದುಕೊಳ್ಬೇಕು. ಮೈಸೂರು, ಬೆಂಗಳೂರಿನಲ್ಲಿ ಇಲ್ಲಿನ ದೈವಗಳ ಆರಾಧನೆ ನಡೆಯುತ್ತೆ ಅನ್ನುವಂಥದ್ದು. ಮನಸ್ಸಿನ ಆರಾಧನೆ ಬೇರೆ, ಅಲ್ಲೇ ಗುಡಿ ಕಟ್ಕೊಂಡು ಅಲ್ಲೇ ಆರಾಧನೆಯ ಕೈಂಕರ್ಯಗಳೇನಿದೆ ಅದನ್ನು ನಡೆಸುವಂಥದ್ದು ಬೇರೆ ಆಗಿರ್ತದೆ. ಜೊತೆಗೆ ಅಲ್ಲಿ ಭಕ್ತರು ಬರಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡು ಕಾಣಿಕೆ ಹುಂಡಿಗಳಾಗಿರ್ಬೋದು ಅಥವಾ ಅದರ ವಿಧಿವಿಧಾನಗಳನ್ನು ನಡೆಸುವಂಥದ್ದು ಇನ್ನೊಂದು ವಿಚಾರಗಳಿದೆ. ಹಾಗಾಗಿ ಈ ಮೈಸೂರಿನಲ್ಲಿ ನಡೆದಕ್ಕಂಥ ಒಂದು ವಿಚಾರ ಇದೆ ಸರ್. ನಾನು ಮೊದಲದಾಗಿ ನಿಮಿಶ್ ರಾಜ್ ಅವರ ಹತ್ರ ಕೇಳಬೇಕು. ಅದನ್ನು ಪ್ರತ್ಯಕ್ಷದರ್ಶಿಗಳು, ತಾವು ನೇರವಾಗಿ ಅಲ್ಲಿ ತಾವು ಭಾಗವಹಿಸಿದ್ದೀರ, ಅಲ್ಲಿನ ವಿಚಾರಗಳನ್ನು ಅಜ್ಜನನ ಭಕ್ತಿಯಿಂದ ಪೂಜಿಸಿದಷ್ಟು ಅಲ್ಲಿ ನಡೆದಿರುವಂಥ ವಿಚಾರವನ್ನು ಖಂಡಿಸಿದ್ದೀರಾ ಸರ್.
ಹೇಳಿ ಸರ್, ಏನು ವಿಚಾರ ಅಲ್ಲಿ? ಮೊದಲಿಗೆ ನನಗೆ ವಿಷಯ ಗೊತ್ತಾಗಿದ್ದು ಮೈಸೂರಲ್ಲಿ ಈ ತರ ಕೊರಗಜ್ಜ ಗುಡಿ ಒಂದು ಕಟ್ಟೆ ಒಂದು ಬಂದಿದೆ ಅಂತ ಗೊತ್ತಾಯ್ತು. ನಾನು ಅಜ್ಜನ ಪರಮ ಭಕ್ತ. ನಾನು ಒಂದು 3-4 ವರ್ಷದಿಂದ ಅಜ್ಜನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನನಗೆ ವಿಷಯ ಗೊತ್ತಾಯ್ತು, ಈ ತರ ಅಜ್ಜನ ಬಗ್ಗೆ ಈ ತರ ಸ್ಥಾಪನೆ ಆಗಿದೆ ಮೈಸೂರಲ್ಲಿ. ನನಗೆ ತುಂಬಾ ಖುಷಿ ಆಯ್ತು. ಅಜ್ಜ ಮೈಸೂರಲ್ಲಿ ಬಂದು ನೆಲೆಸಿದ್ದಾರಲ್ಲ, ಒಂದ್ಸತಿ ಒಮ್ಮೆ ಹೋಗಿ ನೋಡುವ ಅಂತ ಒಮ್ಮೆ ನನಗೆ ಅದು ನಾನು ಡಿಸೈಡ್ ಮಾಡ್ತೀನಿ, ಹೋಗ್ಬೇಕು, ಗೊತ್ತಾಗುತ್ತೆ ಏನು. ಯೂಟ್ಯೂಬಲ್ಲಿ ನನಗೆ ಗೊತ್ತಾಯ್ತು. ಅದು ನೆಕ್ಸ್ಟ್ ಡೇಗೆ ಮಾರನೇ ದಿನ ಸಹ ನಾನು ಹೋಗ್ತೀನಿ, ಅಜ್ಜನ ಕಟ್ಟೆ ಹೋಗಿ ನೋಡ್ಕೊಂಬರೋಣ, ಅಜ್ಜಿನ ಆಶೀರ್ವಾದ ಪ್ರಸಾದ ತಿನ್ಕೊಂಬರೋಣ ಅಂತ ಹೋಗ್ತೀವಿ ನಾವು. ಅವಾಗ ನನಗೆ ಒಂದು ವಿಷಯ ಗೊತ್ತಾಗ್ತದೆ, ನಾನು ಭಕ್ತನಾಗಿ ನಿಂತಿರ್ತೀನಿ ಅಲ್ಲಿ, ಅಜ್ಜನ ಭಕ್ತನಾಗಿ ನಾನು ಸುಮ್ಮನೆ ಒಂದು ನೋಡ್ಲಿಕ್ಕೆ ಹೋದಾಗ ನಿಂತಿರ್ತೀನಿ. ಅಲ್ಲಿ ನಡೀತಾ ಇರತಕ್ಕಂಥ ವಿಷಯಗಳೇನಂದ್ರೆ ಹೊಸದಾಗಿ ಎಲ್ಲ ಅವರೇ ಒಂದು ಕ್ರಿಯೇಟ್ ಮಾಡಿಕೊಂಡು, ಎಕ್ಸಾಂಪಲ್ ಈಗ ಹೇಳ್ಬೇಕಂದ್ರೆ ನಿಂಬೆಹಣ್ಣು ಕೊಡೋದು. ನಿಂಬೆಹಣ್ಣು ಕೊಟ್ಟು 2 ನಿಂಬೆಹಣ್ಣು ಕೊಟ್ಟು, ಈ ನಿಂಬೆಹಣ್ಣು ತಗೊಳ್ಳಿ, ಒಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಒಂದು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾನೇನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ, ನಾನು ಸುಮ್ಮನೆ ಇದ್ದೆ, ನಾನೇನು ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಆಮೇಲೆ ಅದ್ರ ತದನಂತರ ನೆಕ್ಸ್ಟ್ ಅವರು ಒಂದು ತೆಂಗಿನಕಾಯಿ ಕೊಟ್ಟು ಅದಕ್ಕೆ ಕಪ್ಪು ಕರಿಗಂಧ ಇರುತ್ತಲ್ಲ ಅದನ್ನ ಬಳ್ದಿ, ಇದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಇದು ತುಂಬಾ ಒಳ್ಳೇದಾಗುತ್ತೆ, ನಿಮ್ಮ ಕಷ್ಟ ಕಾರ್ಯಗಳೇನಿದೆ, ಈಗ ಎಕ್ಸಾಂಪಲ್ ಯಾರೋ ಮಕ್ಕಳಾಗಿಲ್ಲ ಅಂತ ಬಂದವ್ರಿಗೂ ಆ ತೆಂಗಿನಕಾಯಿ ಕೊಡೋರು, ಈಗ ಏನೋ ಒಂದು ಪ್ರೀತಿ ಪ್ರೇಮ ವಿಷಯ ಅಂತ ಬರೋರ್ಗು ಆ ತೆಂಗಿನಕಾಯಿ ಕೊಡೋರು, ಆಯ್ತಾ, ಆಸ್ತಿ ವಿಷಯ ಅಂತ ಬಂದವ್ರಿಗೂ ನಿಂಬೆಹಣ್ಣು ಮತ್ತೆ ತೆಂಗಿನಕಾಯಿ ಕೊಡೋರು. ನಾನು ಏನು ರಿಯಾಕ್ಟ್ ಮಾಡಿಲ್ಲ ಅವತ್ತು. ನಾನು ನಿಜ ಹೇಳ್ಬೇಕಂದ್ರೆ ಏನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ನೀವು ಮೊದಲ ಬಾರಿ ಹೋಗ್ಬೇಕಾದ್ರೆ ನನಗೆ ಹೊಸದಾಗಿ ನಾನು ಕಂಡು ಬಂದ ದೃಶ್ಯ. ಮುಂಚೆ ಇಲ್ಲಿನ ಅಜ್ಜನ ಕಟ್ಟೆಗಳಿಗೆ ಆಗಿರ್ಬೋದು, ಅಜ್ಜನ ಕಟ್ಟೆಗೆ ನಾನು ಭೇಟಿ ನೀಡಿದ್ದೀನಿ. ನನಗೆ ಗೊತ್ತಿದೆ, ತುಂಬಾ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ನನಗೆ. ಅಜ್ಜ ಅಂದ್ರೆ ನನ್ನ ಭಕ್ತ. ನನಗೆ ಅಜ್ಜ ಏನಂದ್ರೆ ಆಡಂಬರ ಇಲ್ಲ ಅಜ್ಜನಿಗೆ. ಅಜ್ಜ ಅಂದ್ರೆ ಒಂದು ಮನಸ್ಸಲ್ಲಿ ನೆನೆಸಿ ಒಳ್ಳೆತನದಿಂದ ನೆನೆಸಿದ್ರೆ ಅಜ್ಜ ಯಾವತ್ತು ನಿಲ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಸೊ ನಾನು ಆ ತರ ಹೋಗಿ ನಿಂತಾಗ ನನಗೆ ಆಶ್ಚರ್ಯ ಆಗಿದ್ದು, ಈ ತರ ಎಲ್ಲ ನಡಿಬೇಕಾದ್ರೆ ನಾನು ನೆಕ್ಸ್ಟ್ ಡೇಗೆ ನಾನು ಮತ್ತೆ ಅಲ್ಲಿ ಪುನಃ ಹೋಗಿ ನಿಂತೆ. ನಾನು ಅವ್ರಿಗೆ ನಾನು ಸ್ವತಃ ನಾನೇ ಹೋಗಿ ಕೇಳಿದ್ದೀನಿ, ನೀವು ಇದು ಮಾಡ್ತಿರೋದು ತಪ್ಪು, ನೀವು ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ಈ ತರ ಪದ್ಧತಿ ತುಳುನಾಡಿನಲ್ಲಿ ಇಲ್ಲ. ನೀವು ಈ ತರ ನೇರವಾಗಿ ಅಲ್ಲಿ ನಡೆಸುವವರಿಗೆ ನೀವೇ ನಾನೇ ಅಲ್ಲಿ ಮೇನ್ ಯಾರು ಅರ್ಚಕರಿದ್ದಾರೆ ಅವ್ರಿಗೆ ಹೋಗಿ ನಾನು ನಿಂತು ಮಾತಾಡಿದ್ದೀನಿ. ಈ ತರ ಅಲ್ಲಿ ಈ ತರ ನಡೆಯೋದಿಲ್ಲ ತುಳುನಾಡಿನಲ್ಲಿ, ನಿಮ್ಗೆ ಅದಕ್ಕೊಂದು ಕ್ರಮಗಳಿದೆ, ಅದನ್ನ ನಾನು ಹೇಳ್ಕೊಡ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ, ನಾನು ನಿಮ್ಗೆ ಏನ್ ಸಹಾಯ ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ನಾನು ಹೋಗಿ ನಿಂತೆ. ಮೊದಲಿಗೆ ನಾನು ಹೋಗಿ ನಿಂತೆ. ನಾನು ಹೇಳ್ದೆ, ಈ ತರ ಅಜ್ಜನಿಗೆ ಆಡಂಬರ ಇಲ್ಲ, ಮತ್ತೆ ಬಾಳೆಹಣ್ಣು ಕುಂಕುಮ ಅದೆಲ್ಲ ತರುವಂತಿಲ್ಲ, ಅರ್ಶನ ಕುಂಕುಮ ಆಗ್ಲಿ, ಮತ್ತೆ ಕುಂಬಳಕಾಯಿ ಸಹ ತಗೊಂಬರೋರು ಜನ. ಕುಂಬಳಕಾಯಿ ಎಲ್ಲ ತಗೊಂಬರೋರು ನಮ್ ಜನ, ಆ ತರ ದೇವ್ರು ಅನ್ಕೊಂಡ್ರ ಅಂತ ನಮ್ಮ ಜನ. ಖಂಡಿತ ಮೈಸೂರ್ದು ಬ್ಲೇಮ್ ಅಂತ ಬಂದಾಗ ಮೈಸೂರವ್ರದ್ದು ಏನೂ ತಪ್ಪಿಲ್ಲ. ಈಗ ಭಕ್ತಾದಿಗಳಿಗೆ ನಾನು ಒಬ್ಬ ಭಕ್ತನಾಗಿ ಏನೋ ಒಂದು ದೈವ ಬಂದಿದೆ ಅಂದ್ರೆ ಎಲ್ಲ ಖುಷಿಯಿಂದ ಹೋಗ್ತಾರೆ. ನಮ್ಮ ಜನ ಬರೋದು ಏನಕ್ಕೆ ಅಂದ್ರೆ ಕಷ್ಟಗಳು ಪರಿಹಾರ ಆಗ್ಲಿ ಅಂತ ಬರ್ತಾರೆ. ಎಲ್ಲೋ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಇದ್ದೇ ಇರ್ತದೆ ಜೀವನದಲ್ಲಿ. ಅಂತ ಕಷ್ಟ ಅಜ್ಜನ ನಂಬಿ ಜನ ಬರ್ತಾ ಇದಾರೆ. ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಏನ್ ನಡೀತಾರೆ, ಅಮಾಯಕರು ಜನ ಏನ್ ನಡೀತಾರೆ, ಆ ಅಮಾಯಕರ ಜೊತೆ ಇವ್ರು ಎಮೋಷನಲ್ ಆಟ ಆಡ್ತಾ ಇದಾರೆ. ಅದು ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ನಾನು ಹೋಗಿ ತಡೆದಾಗ ನಾನು ಹೇಳಿದೆ, ಹಿಂಗೆ ಮಾಡಂಗಿಲ್ಲ, ಇಲ್ಲಿ ರೂಲ್ಸ್ ಎಲ್ಲ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ನಿಮ್ದು ಕ್ರಮ ಇದೆ, ಅದನ್ನ ನಾನು ನಿಮಗೆ ಪಾಲಿಸ್ಕೊಡ್ತೀನಿ. ಬೇಕಾದ್ರೆ ನಂದು ಒಂದು ಚಾನಲ್ದಿಂದ ಸಪೋರ್ಟ್ ಮಾಡಿ ನಿಮಗೆ, ನಮ್ಮ ಚಾನಲ್ಗಳು ಯಾವುದೇ ನನ್ನ ಫ್ರೆಂಡ್ಸ್ ಚಾನಲ್, ಯೂಟ್ಯೂಬ್ ಚಾನಲ್, ನಾನು ಬೇಕಾದ್ರೆ ಕಳಿಸ್ತೀನಿ ನಿಮಗೆ, ಅದನ್ನ ಹೇಳ್ಕೊಡ್ತೀನಿ. ಅವಾಗ ನಾನೇ ಯೂಟ್ಯೂಬಲ್ಲಿ ನಾನೇ ಮಾತಾಡಿದ್ದೀನಿ, ಈ ಥರ ಇಲ್ಲಿ ಬರ್ಬೇಕಾದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ಬರಬೇಕು, ಮಡಿ ಮೈಲ್ಗೆಯಿಂದ ಬರಬೇಕು. ಇಲ್ಲಿ ಒಂದು 8 ಕಂಡೀಷನ್ಗಳು ಹಾಕಿದ್ದೀನಿ. ಈ ದೈವಗಳ ಹತ್ರ ನೀವು ಬರ್ಬೇಕಾದ್ರೆ ನೀವು ತಮಾಷೆ ಅಂತ ಇಲ್ಲಿ ಕೆಟ್ಟ ಮಾತು ಮಾತಾಡಂಗಿಲ್ಲ, ಮತ್ತೆ ಸ್ನಾನ ಮಾಡ್ಕೊಂಡು ಮಡಿ ಮೈಲ್ಗೆಯಿಂದ ಬರಬೇಕು. ನೀವು ಇಲ್ಲಿ ಕುಡ್ಕೊಂಡು ಅದೆಲ್ಲ ಬರಂಗಿಲ್ಲ. ಇಲ್ಲಿ ನೀವು ಬೇರೆ ನಮ್ಮ ದೇವರುಗಳ ತರ ಅಂತ ಅನ್ಕೊಳಕ್ ಹೋಗ್ಬೇಡಿ. ದೈವಾರಾಧನೆಗೆ ತುಂಬಾ ತುಳುನಾಡಿನಲ್ಲಿ ತುಂಬಾ ಭಕ್ತಿಯಿಂದ ಮಾಡ್ತಾರೆ. ಚಾಮುಂಡೇಶ್ವರಿ ಮೈಸೂರಲ್ಲಿ ಹೆಂಗೆ ನಮ್ಗೆ ತುಂಬಾ ಭಕ್ತಿ ಇದೆಯೋ ಹಂಗೆ ತುಳುನಾಡಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೊರಗಜ್ಜ ಅಂದ್ರೆ ಅಷ್ಟು ಭಕ್ತಿ ಇದೆ. ಅದನ್ನ ನೀವು ಪಾಲಿಸ್ಬೇಕು ಅಂತ ನಾನು ಪ್ರತಿದಿನ ಬೆಳಿಗ್ಗೆ ಹೋಗಿ. ನಿಮ್ಮ ಮಾತನ್ನ ಮುಂದುವರಿಸಬಹುದು. ಒಂದು ಕರೆ ಇದೆ. ಹಲೋ 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 ನಮಸ್ತೆ. ಎಸ್, ಲೈವ್ ಆಗ್ತಾ ಇದೆ ಸರ್, ಮಾತಾಡಿ ಸರ್. ಅಲ್ಲ, ಮೈಸೂರಿನ ಬಗ್ಗೆ ಬಂದಿದೆ ಅಲ್ಲ ಕೊರಗಜ್ಜನದ್ದು. ಓಕೆ. ಅದರಲ್ಲಿ ತಪ್ಪಂತ ಕಾಣುತ್ತಿಲ್ಲ. ಓಕೆ. ಎಲ್ಲರೂ ಇದ್ದಾರೆ ಇಲ್ಲಿ. ದಕ್ಷಿಣ ಕನ್ನಡಕ್ಕೆ ಬ್ಯಾಂಗ್ಳೂರು, ಮೈಸೂರು, ಬಾಂಬೆ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ. ಓಕೆ. ನಮ್ದು ಪಂಜಿರ್ಲಿ ದೈವ ಎಲ್ಲ ಬಾಂಬೆಯಲ್ಲಿ ಕೂಡ ಕೋಲ ಎಲ್ಲ ಆಗ್ತಾ ಇದೆ. ಓಕೆ. ಎಲ್ಲ ಆಗ್ತಾ ಇದೆ. ಆದ್ರೆ ಅದರಲ್ಲಿ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ ಸರ್, ನಿಮಗೆ ಇದರಲ್ಲಿ ತಪ್ಪು ಅಂತ ಯಾವುದನ್ನ ತಾವು ಗಮನಿಸ್ತೀರಾ ಅಂತ? ಅಂದ್ರೆ ತಪ್ಪಂದ್ರೆ ಹಣದ ಬಗ್ಗೆ ಇದು ಮಾಡಬಾರ್ದು ಅಷ್ಟೇ. ಓಕೆ. ಭಕ್ತಿಯಿಂದ ಮಾಡಿದ್ರೆ ಒಳ್ಳೇದು. ಓಕೆ. ಖಾಲಿ ಹಣದ ಬಗ್ಗೆ ಇದ್ರೆ ಅದು ಇದು ಅವನ ಹಣದಿಂದ
ಅವನ ಖರ್ಚು ಮಾಡಿ ಮಾಡುವುದಾದ್ರೆ ಒಬ್ಬರು ಅವನಿಗೆ ಏನಾದ್ರು ಧನ ಸಹಾಯ ನೀಡಿದ್ರೆ ಅದರಲ್ಲಿ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಹಣ ಮಾಡ್ಲಿಕ್ಕೆ ಅಂತಾನೆ ಮಾಡಬಾರ್ದು ಅಷ್ಟೇ. ಇದು ನಿಮ್ಮ ಕೇವಲ ಹಣ ಮಾಡ್ಲಿಕ್ಕೆ ಅಂತ ಮಾಡಬಾರ್ದು. ಇದು ನಿಮ್ಮ ಇಲ್ಲಿ ಕೂಡ ದೈವವನ್ನು ನಂಬುವಾಗ ಹೊರಗಿನ ದೇಶದಲ್ಲಿ ನಮ್ದು ಪ್ರೋಗ್ರಾಮ್ ಎಲ್ಲ ಆಗುತ್ತೆ, ಬಾಂಬೆಯಲ್ಲಿ ಆಗುತ್ತೆ, ಯಕ್ಷಗಾನ ಆಗುತ್ತೆ ಬಾಂಬೆಯಲ್ಲಿ, ನಮ್ಮ ಊರಿಂದ ಹೋಗಿ ನಾಟಕ ಆಗುತ್ತೆ, ಹೊರಗಿನ ದೇಶದಲ್ಲಿ ನಮ್ಮ ಕನ್ನಡ ನಾಟಕ ಆಗುತ್ತೆ, ಎಲ್ಲ ಆಗುತ್ತೆ. ದೈವವನ್ನು ಎಲ್ಲಿ ನಂಬಾರ್ದಂತಿಲ್ಲ, ದೈವ ಅಂದ್ರೆ ಎಲ್ಲ ಕಡೆ ಇರುತ್ತೆ. ಸರ್ ನನ್ನದೊಂದು ಪ್ರಶ್ನೆ, ಇವಾಗ ನಾಟಕ ಆಗುತ್ತೆ, ಯಕ್ಷಗಾನ ಆಗುತ್ತೆ, ಅದೊಂದು ಸಾಂಸ್ಕೃತಿಕವಾದಂತ ಒಂದು ಭಾಗ ಸರ್. ಆದ್ರೆ ದೈವದ ವಿಚಾರವು ಕೂಡ ಅದು ಸಾಂಸ್ಕೃತಿಕ ಭಾಗ ಆಗುತ್ತಾ ಅಥವಾ ಒಂದು ಆಚರಣೆ, ಅದೊಂದು ನಂಬಿಕೆ ಆಗುತ್ತಾ ಅಂತ? ನಂಬಿಕೆ ಅಂದ್ರೆ ಒಬ್ಬ ಭಕ್ತಿಯಿಂದ ಇಲ್ಲಿಗೆ ಬರ್ತಾನೆ ದಕ್ಷಿಣ ಕನ್ನಡಕ್ಕೆ, ಅವನ ನಿಜ ಭಕ್ತಿಯಲ್ಲಿ ಅವನ ದೈವ ಅವನ ಹಿಂದೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಅದರಲ್ಲಿ ಏನಾದ್ರೂ ತೊಂದರೆ ಆಗಿದ್ರೆ ಪಬ್ಲಿಕ್ ಹೇಳ್ಬೇಕು, ಏನಾದ್ರೂ ನಮಗೆ ತೊಂದರೆ ಆಗಿದೆ, ಅವರು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ಆಗ್ಬೇಕು. ಹಾಗಾದ್ರೆ ಅವರಿಗೆ ಒಂದು ಇದು ಮಾಡ್ಬೋದು. ಅಲ್ಲಿ ಏನಾದ್ರೂ ಹಣದ ವಿಚಾರ ಇಲ್ಲಾಂದ್ರೆ ಭಕ್ತಿಯಿಂದ ಮಾಡಿದ್ರೆ ಅದನ್ನ ನಾವು ಇದು ಮಾಡಬಾರ್ದು. ಅದು ಬ್ಯಾಂಗ್ಳೂರಲ್ಲಿ ನಮ್ಮ ಜ್ಯೋತಿಷಿಗಳು ಎಷ್ಟೇ ಇದ್ದಾರೆ ಇಲ್ಲಿ ದಕ್ಷಿಣ ಕನ್ನಡದವರು. ಜ್ಯೋತಿಷಿಗಳು ಎಷ್ಟೋ ಪಿಕ್ಚರ್ ಆಕ್ಟರ್ನವರೊಂದಿಗೆ ಎಲ್ಲ ಇದ್ದಾರೆ. ಹೌದು ಸರ್, ಜ್ಯೋತಿಷ್ಯ ಬೇರೆ ಅಥವಾ ನಮ್ಮ ದೈವಾರಾಧನೆ ಬೇರೆ. ಅದನ್ನು ಇದನ್ನ ಒಂದೇ ತಟ್ಟೆಯಲ್ಲಿ ತೂಗೋ ಸರ್ ನಾನು ಕೇಳುವಂಥದ್ದು ಅಲ್ಲ ಸರ್, ನಾನ್ ನೇರವಾಗಿ ನಿಮ್ಮಲ್ಲಿ ಕೇಳುವಂಥದ್ದು, ದೈವಾರಾಧನೆ ತುಳುನಾಡಿನ ಒಂದು ಮೂಲ ಅಂತ ಹೇಳ್ಬೋದು ಸರ್, ತುಳುವರ ಮೂಲ ಅಂತ ಹೇಳ್ಬೋದು. ಆದ್ರೆ ಈ ತುಳುವರ ಮೂಲದ ಒಂದು ಏನು ದೈವ ಇದೆ, ಅದು ಈ ತುಳುನಾಡನ್ನ ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ನೆಲೆಸಬಹುದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯನ? ಹಾಗಾದ್ರೆ ಮುಂಬೈಯಲ್ಲಿ ಉಂಟಲ್ಲ, ಅದು ಯಾಕೆ ನಾನು ಮುಂಬೈಯಲ್ಲಿ ದೈವಾರಾಧನೆ ಉಂಟು. ಇಲ್ಲಿಂದ ಹೋಗಿ ಅಲ್ಲಿ ಕೋಲ ಮಾಡ್ತಾರೆ, ತಮ್ಮಿಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದ್ರೆ ಅವರು ಮಾಡ್ಬೋದು, ಆದ್ರೆ ಅವರು ಹಣಕ್ಕಾಗಿ ಮಾಡಬಾರ್ದು ಅಷ್ಟೇ, ಭಕ್ತಿಯಿಂದ ಮಾಡ್ಬೋದು. ಹಣಕ್ಕಾಗಿ ಬಂದ್ರೆ ಅವರ ಮೇಲೆ ಇದು ಮಾಡ್ಬೋದು, ಖಾಲಿ ಹಣಕ್ಕಾಗಿ ಅವರು ಮಾಡುದಾದ್ರೆ ಅವರ ಮೇಲೆ ಇದು ಮಾಡ್ಬೋದು. ಮತ್ತೆ ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು, ಬೇರೆಯವರಿಗೆ ಬೇರೆ ಇದಕ್ಕೆ ತೊಂದರೆ ಕೊಡಬಾರ್ದು. ಅವರಷ್ಟಕ್ಕೆ ಭಕ್ತಿಯಿಂದ ಮಾಡಿದ್ರೆ. ಬಂದು ನಂದು ಮೈಸೂರು. ಸರಿ, ಓಕೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ನನಗೆ. ಅಶೋಕ್ ಪೂಜಾರಿ ಅಂತ. ಅಶೋಕ್ ಪೂಜಾರಿ. ನಿಮ್ಮ ಊರು ಮ್ಯಾಂಗ್ಳೂರಾ ಸರ್? ನಮ್ದು ಇಲ್ಲಿ ಮ್ಯಾಂಗ್ಳೂರಲ್ಲಿ ಕಿನ್ನಿಗೋಳಿ ಅಂತ. ಹೌದು ಹೌದು, ಒಳ್ಳೇದಾಯ್ತು ಸರ್. ನಾನು ಸ್ವಲ್ಪ ತಿಳ್ಕೊಂಡಿರೋ ಮಟ್ಟಿಗೆ ಆ ದೈವ ನಮ್ಮ ಪೂರ್ವಜರು ಹೇಳಿರೋದು, ನಮ್ಮ ಗೊತ್ತಿರೋರು ಯಾರೋ ನಮ್ಮ ದೊಡ್ಡವರು ಹೇಳಿರೋದು, ದೈವಗಳು ಬೆಟ್ಟ ದಾಟಿ ಯಾವುದೇ ಕಾರಣಕ್ಕೂ ಬೇರೆ ಊರಿಗೆ ಸ್ಥಾನ ಆಗಲ್ಲ ಅಂತ ದೈವಗಳೇ ಹೇಳಿದ್ದಾರೆ, ಅಜ್ಜನೇ ಹೇಳಿದ್ದಾರೆ ನಾನು ಕೇಳಿರೋ ಪಟ್ಟಿಗೆ. ಅದು ನನ್ಗೆ ಗೊತ್ತಿಲ್ಲ, ನಿಮಿಷ ಇನ್ನೊಂದು ವಿಚಾರ ಸರ್, ಯಾವತ್ತೂ ಕೂಡ ದೈವಗಳ ಕೊಡಿಯಾಡಿ ಇರ್ಬೋದು ಅಥವಾ ನಮ್ಮ ಭೂತಾರಾಧನೆ ಎಲ್ಲದಲ್ಲೂ ಕೂಡ ಅವ ದುಬೈಯಲ್ಲಿರ್ಲಿ, ಹೊರದೇಶದಲ್ಲಿರ್ಲಿ ಅಥವಾ ಬೊಂಬೈಯಲ್ಲಿ ಇರ್ಲಿ, ಬೆಂಗಳೂರಿನಲ್ಲಿರ್ಲಿ, ಅವ ಬರ್ಬೇಕಾದದ್ದು ಅವನ ಮೂಲ ಜಾಗಕ್ಕೆ, ಅವನ ಮೂಲ ಎಲ್ಲಿದೆ ಅಲ್ಲಿಗೆ ಬರ್ಬೇಕಾದದ್ದು. ಆದ್ರೆ ಅದನ್ನ ನಂಬ್ಕೊಂಡು ಬೇರೆ ಕಡೆ ಹೋಗುವಂಥದ್ದು ಇಲ್ಲ ಸರ್, ನಾವು ಕಂಡಿಲ್ಲ. ತಾವು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ಹಾಗಾದ್ರೆ ತಪ್ಪು ಅಂತ ಹೇಳುದಿಲ್ಲ, ಯಾಕೆಂದ್ರೆ ಭಕ್ತಿಯಿಂದ ಯಾರು ಮಾಡಬಾರ್ದ ಅಂತ ನಾನು ಹೇಳಿದೆ ಅಷ್ಟೇ. ರೈಟ್. ಧನ್ಯವಾದ ಸರ್ ತಮ್ಮ. ಓಕೆ, ಥ್ಯಾಂಕ್ಸ್. ಒಂದು ರೀತಿಯ ಅಭಿಪ್ರಾಯ. ಖಂಡಿತ. ನಿಮ್ಗೆ ಅಲ್ಲಿ ಹೋದಾಗ ಭಕ್ತಿ ಬಂತ ಸರ್, ಹೇಗೆ ಅಂತ? ಇಲ್ಲ, ನನಗೆ ಅಲ್ಲಿ ಮೊದಲನೇ ದಿನ ಹೋದಾಗ ಅಲ್ಲಿ ನನಗೆ ಒಂದು ಕಣ್ಣಿನ ಮುಂದೆ ಗೊತ್ತಾಗಿದೆ ಏನಂದ್ರೆ, ಹೂವು ಕೊಡೋದು ಅಜ್ಜನ, ಅದು ಆಕ್ಚುಲಿ ಇವರು ಒಂದು ಕಲ್ಲನ್ನ ಇಟ್ಟು ಒಂದು ಸ್ಥಾಪನೆ ಮಾಡಿರೋದು ಇವರು. ನಿಯಮ ಇದೆ ನಾನು ತಿಳಿದಿರೋ ಮಾತು. ಅಜ್ಜನನ್ನು ತೆಂಗಿನಕಾಯಿ ರೂಪದಲ್ಲಿ ಬಂದವರಿಗೆ ಒಳ್ಳೇದಾಗ್ತಿದೆ ಅಂತ ಹೇಳ್ತಾರೆ. ಹೌದು, ಖಂಡಿತ. ಅಜ್ಜನ ನೆನೆಸ್ಕೊಂಡ್ರೆ ನಿಮಗೆ ಮನೇಲೆ ನಾನು ಈ ಜಾಗದಲ್ಲೇ ಕೂತ್ಕೊಂಡು ನಂದು ಒಳ್ಳೆ ದೃಷ್ಟಿಯಿಂದ ನಾನು ಒಂದು ಭಕ್ತಿಯಿಂದ ಒಂದು ಒಳ್ಳೆ ವಿಷಯನ ಕೇಳಿದ್ರೆ, ಅಜ್ಜ ನನ್ನ ಕಷ್ಟ, ನನ್ನ ಪರವಾಗಿ ನ್ಯಾಯ ಇದ್ರೆ ಅಜ್ಜ ನನಗೆ ಇಲ್ಲೂ ಕೂತ್ಕೊಂಡಿದ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಇದು ಆ ತುಳುನಾಡಿನ ಅಜ್ಜನ ಪವಾಡ. ಇದು ಅದು ಜನ ತಪ್ಪಾಗಿ ತಿಳ್ಕೊಂಡು
ಆಗ್ಲಿ ಇಲ್ಲ ಬೇರೆಯವ್ರ ಬಗ್ಗೆ ಆಗ್ಲಿ ಪರ್ಸನಲ್ ಆಗಿ ನಾನು ಮಾತಾಡ್ತಾ ಇಲ್ಲ. ಒಂದು ಹಣದ ದಂಧೆ ನಡೀತಾ ಇದೆ ಅನ್ನುವಂಥದ್ದು ವಿಚಾರ ಇದೆ. ಖಂಡಿತ ಖಂಡಿತ ಖಂಡಿತ. ತಾವು ಕಂಡಿರೋ ಪ್ರಕಾರ ಹೇಗೆ ನಡೀತಾ ಇದೆ ಅಂತ ಅಲ್ಲಿ ದಂಧೆ ಅಂದ್ರೆ ಈಗ ಒಂದು ನಾನು ಕೇಳಿದ ಮಟ್ಟಿಗೆ, ನಾನು ನೋಡಿದ ಮಟ್ಟಿಗೆ ಇವರು ಕರಿಗಂಧ ಕೊಡ್ತೀವಿ, ಗೂಗಲ್ ಪೇ ಫೋನ್ ಪೇ ಮಾಡಿ, ಮತ್ತೆ ನಾವು ನಿಮ್ಗೆ ಪರಿಹಾರ ಇದ್ರೆ ಪಾಪ ಜನ ಭಕ್ತಾದಿಗಳು ಫೋನ್ ಮಾಡಿ ಕೇಳ್ತಾರೆ. ಈಗ ಅವರೇ ಗುರುಗಳು ಅಂತ ಅನ್ಕೊಂಡ್ಬಿಡ್ತಾರೆ, ಯಾರು ನಮ್ಮ ಅರ್ಚಕರು ಅನ್ಕೋತಾರೆ, ಅವರು ನಮ್ಮ ಭವಿಷ್ಯ ಹೇಳೋರು ಅಂತ ತಿಳ್ಕೊತಾರೆ. ಎಜುಕೇಟೆಡ್ ಆಗಿದ್ರು ನಮ್ಮ ಜನ ಅದೇ ಮೊರೆ ಹೋಗ್ತಾರೆ. ದೈವ ಅಂತ ದೇವರು ಅಂತ ಬಂದಾಗ ಎಲ್ಲರೂ ಒಂದು ಕಷ್ಟ ಪರಿಹಾರ ಆಗುತ್ತೆ ಅಂತ ತುಂಬಾ ನಂಬ್ತಾರೆ. ಬಟ್ ಇವರು ಅದನ್ನ ಮಿಸ್ಬಿಹೇವ್ ಮಾಡ್ಕೊಂಡು ನಾನು ನಿಮ್ಗೆ ಕತೆ ಹೇಳ್ತೀನಿ, ನಿಮ್ಮ ಭವಿಷ್ಯ ನಾನು ಹೇಳ್ತೀನಿ ಅಂತ ಹೇಳಿದಾಗ ಇವರು ಗೊತ್ತಿದ್ದೇನೋ ಇವ್ರಿಗೆ ಹಣ ಹಾಕೋದು, ಸ್ಟಾರ್ಟ್ ಆಗೋದು ಉಂಟು. ಯಾಕೆ ಅಂದ್ರೆ ಅವರು ಒಳ್ಳೆ ರೀತಿ ಭಕ್ತಿಯ ಪ್ರಾರ್ಥನೆಗೆ ಅಜ್ಜ ಒಲ್ದಿರ್ಬೋದು. ಖಂಡಿತ ಖಂಡಿತ ಆ ಜಾಗದಲ್ಲಿರುವಂತ ವಿಚಾರಕ್ಕೆ ಒಲ್ದಿರ್ಲಿಕ್ಕಿಲ್ಲ. ಹೌದು, ಪ್ರತಿಯೊಬ್ಬ ಭಕ್ತನ ಮನಸ್ಸಿನ ಆ ಭಕ್ತಿಗೆ ಖಂಡಿತ ಅಜ್ಜ ಒಲಿತಾರೆ. ಇದು ತುಳುವರ ನಂಬಿಕೆ ಅಲ್ಲ, ಅಜ್ಜನನ್ನ ಭಕ್ತಿಯಿಂದ ಪ್ರಾರ್ಥಿಸಿದಂತ ಸರ್ವರ ಒಂದು ನಂಬಿಕೆ. ಖಂಡಿತ ಖಂಡಿತ. ಈ ನಡುವೆ ನಾನು ಮಾತಾಡಬೇಕು, ಭರತ್ ಬಳ್ಳಲ್ಬಾಗ್ ಅವರಿದ್ದಾರೆ, ಯುವಕರಾಗಿದ್ದುಕೊಂಡು ಯುವಕರ ತಂಡ ಇದೆ ತಮ್ಮ ಜೊತೆಗೆ. ಇದರ ಬಗ್ಗೆ ನೇರವಾಗಿ ಮಾತನಾಡಿದವರು, ನೇರವಾಗಿ ಪ್ರತಿಭಟಿಸಿದವರು. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಎಂಕಲ್ನ ಅಭಿಪ್ರಾಯ ಪಂಡ ಎಂಕಲ್ನ ತುಳುನಾಡು ಕಟ್ಟಡು ಮೂಡಾಯಿ ಮೂರ್ನಾಗಿಲು ಪಡ್ಡಾಯಿ ಬೆರಬಾಕಿಲು ಬಡಕಾಯಿ ಅಂಕೋಲಗಡಿ ತೆಂಕಾಯಿ ನೀಲೇಶ್ವರ ಮುಟ್ಟ ನಾಲ್ ಗಂಗೆ ಸೇರು ನಲ್ಪ ನಮ್ಮ ತುಳುನಾಡು ಬಂದು ನಮ್ಮ ಕಟ್ಟೆಡ್ ದುಂಬುಡು ದಿಂಚ ಉಂಡು. ಅಂಚಾದ ನಮ್ಮ ಅವಳು ನಮ್ಮನೆ ಹಿಡ್ಲ ಮೂಲ ನಮ್ಮದಿನ ಮಸ್ತ್ ಅಜ್ಜನ ಕಟ್ಟೆಲುಂಡು. ಅವಲೇ ಬತ್ತ ಕೈ ಮುಗ್ಗಿಯಲ್ಲತ್ತೆ ಮೈಸೂರು ತಕ್ಲಿಗೆ ಅಜ್ಜೆ ಇಡೆ ಬತ್ತನೆ ನಾನು ಪ್ರಸಾದ ಕೊರ್ಪುಜಿ ಗಂಧ ಕೊರ್ಪುಜಿ ಪಂದು ಓಲ್ಲ ಪನ್ಪು ಅಜ್ಜಿ ಪ್ರಸಾದ ಕೊರ್ಪುಂಡು. ಆ ಪ್ರಸಾದನೇ ಯಾವತ್ತೆ ಅಕ್ಲಿಗೆ ಅಜ್ಜಾಗ ಅಜ್ಜಾಗದಲ್ಲ ಅವಲೇ ಪೋದು ಕೈ ಮುಗ್ಗಿಡ್ ಪಂದಲ್ಲ ಪಂತ್ ಜತೆ ಅಜ್ಜಿ ಅಜ್ಜಿ ತುಳಸಿ ಕಟ್ಟದಿದ್ದು ನೀರ್ದಿದ್ದು ಕೈ ಅವೇನೆ ಮಲ್ದೊಲೈತೆ ಅಕ್ಲಿಗಳ ಅವಲ್ದಾಯ ಗುಡಿಯೇ ಮಲ್ಪೋಡು, ಅವಲ್ದಾಯ ಆಡಂಬರನೆ ಮಲ್ಪೋಡು. ಮಸ್ತ್ ಏತೋ ನಮ್ಮಲ್ಪ ತುಳುನಾಡು ಅವಲ ಅಜ್ಜ ನಂಬೇರು ಮಾತಾಡಲ್ಲ ನಮಕ್ ಕೊಂಚ ಆಯ್ತ ರೀತಿ ನೀತಿ ಕಟ್ಲೆ ಬಂದು ಗೊತ್ತುಂಡು. ಅವೇ ಅಕ್ಲೆ ಗೊತ್ತಿಪ್ಪುಜಿ ಅಕ್ಲವೇನು ಬೇತೆ ರೀತಿ ಬರತ್ತ ಒಂದು ಕರೆ ಉಂಡು, ನಾನು ಕರೆದಿತ್ತೋನು. ಹಲೋ, ವಿಚಾರದ ಬಗ್ಗೆ ಇಟ್ಟು ಸರಿ ಒಂದಿಕ್ಕೆ ಓಡಿ ಮುಟ್ಟ ಬರ್ತನ ಬಂದ ನಮ್ಮ ಮಕ್ಕಳು ಮೋದಿಗೆ ಹಾಕಿದ್ರೆ ನಮ್ಮ ದೈವದಿಂದ ಮಾಡಬೇಕು ಸಾಕಿದೆ. ಓಕೆ, ಒಂದು ಶುರುವಾಗಿ ನಮಾಜಿದರು ನಮ್ಮ ಮಕ್ಕಳೇ ಪೂರ ಶುರು ಮಾಡ್ತದೆ ಇರ್ತದೆ. ಇತ್ತ ಹಾಕಲೇ ನಮ್ಮ ಮಕ್ಕಳಿಗೆ ಎದುರು ಮಾಡಿದ್ದಾರೆ. ಓಡಿ ಮುಟ್ಟ ಬಂದ ಕುತ್ತಾರ್ದ ಹೊರಗಡ್ಡೆ ಇದ್ದೆ ಅಲ್ಪ ಅಮ್ಯ ಮತ್ತೆ ಪೂರ ತಿಳಿದು ಗುಂಟು ಬಿಟ್ಟೆ ಅವಳು ಮೇಲೆ ಹಾಕಿದ ಪಂಪನಾಡೆ ಊಟ ಬರ್ತಾರೆ. ಅದಂದ್ರೆ ಉನ್ನತಿ ಅವನು ಗಾದ ಮಾಡ್ಕೊಂಡು ಈತ ಮಾತ ಹಾಕೋದು ಈತ ಮಾತ ಅವನು ಅದಕ್ಕೆ ಇವರೇ ನಮ್ಮ ದೂರು ಒಂದು ಪೂರ ಸರ್ ನಮ್ಮ ಸ್ಟೇಟಸ್ ಮಾತ ಪೂರ ದೈವದಿಂದ ಮಾತ ನಮ್ಮ ಭಕ್ತಿ ಉಂಟು ಅಂಧ ಭಕ್ತಿ ಅಂತ ಒಂದು ನೆವಲಿಕ್ಕುಂಟು ಸರ್. ಅದು ನಮ್ಮ ಸ್ಟೇಟಸ್ ಮೂರು ಮಾತ್ರ ಇಟ್ಟಿದ್ದಾರೆ. ಕಾಸರಗೋಡು ನಮ್ಮ ಬೆಂಗಳೂರು ಮಾತ್ರ ಇಲ್ಲ. ಅಂದ ಅಲ್ತೇನ ಹೇಗಾಗ್ತದೆ ಇವತ್ತು ಎಡಿಟಿಂಗ್ ಮಾಡ್ತದೆ ಮಾತ್ರ ಪಾಡಿದ್ದಾರೆ ಒಂದೇ ಅಂಗಲ್ಲ ಸುಖ ಬರೋದು. ನಮ್ಮ ಮಕ್ಕಳಿಗೆ ಮಾತ್ರ ಬುದ್ಧಿ ಬರ್ತದೆ, ಅಂಕಿತ್ ಮಕ್ಕಳಿಗೆ ಅಂಕತ್ಲೆ ಇದ್ದಾನೆ ಬರ್ತದೆ ಅಂತ ಅಕ್ಳಿಗೆ ದಯವಿಟ್ಟು ಅವನು. ಓಕೆ ಓಕೆ ರೈಟ್. ಈ ನಮ್ಮ ತುಳುನಾಡು ಗುರ್ದು ಬೇತೆ ಕಡೆಟ ಒಂದು ಆರಾಧನೆ ಆಪುನೇತ ಬಗ್ಗೆ ದೈವ ತೊಂದರೆ ಇಜ್ಜಿ ಅಕ್ಕಲ್ ಪಂಪೇರು ಸರ್ ಹಂಗೆ ಅಕ್ಲಾಗಿ ಅಕ್ಲಾಗಿ ಸಂಸ್ಕೃತಿ ಕಟ್ಟಲೆ ಮಂತಿನ ದಾಳಿ ಅಕ್ಲಾಗಿ ಅಕ್ಕಲ ಬೇಡ ಮಾತಾಡ್ಬೋದು ಹಂಗೆ ನಮ್ಮ ಸ್ವಂತ ಇರ್ತದೆ. ಓಕೆ 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 ರೈಟ್, ಸರಿ ಸರ್, ಧನ್ಯವಾದ ಇರ್ನ ಕರೆಗಾದ ಪಲ್ಲೆ ಬರತ್ತೆ. ಈ ದೈವದ ಕೊಡಿಯಡಿ ಆದಿಪ್ಪು ದೈವದ ವಿಚಾರ ಆದಿಪ್ಪು ಅವು ನಮ್ಮ ತುಳುನಾಡಿಗೆ ಸೀಮಿತ ಅಂಚಾದ ಆ ವಿಚಾರ ಮುಲ್ಪನೆ ಇಪ್ಪೋಡು ಅಕ್ಕಲ್ ಬತ್ತನ ಇಡೆ ಬತ್ತದು ಕೈ ಮುಗಿಡ ಪನ್ಪುನ ಒಂಜು ಇರ್ನ ಪಾತಿರ ಒಂದು ಯಾನ್ ಪನ್ಪುನು ಇತ್ತೆ ದೇವೇರೇನು ಒಂಜಿ ಕಡೆಟ್ ಹನುಮಂತನ ಗುಡಿ ಮನ್ಪುಂಡು ಅಲ್ಪ ಹನುಮಂತನ ನಂಬುಡು ಅತನ ಬೇತೆ ಓ ದೇವೇರೇನು ಯಾನ ಪುದರ ಪನಡು ಒಂದಿಜ್ಜಿ ಓ ಒಂಜಿ ನಮ್ಮ ನಂಬಿಕೆ ಪಂಡತ್ ಭಕ್ತಿ
ಅವೇ ತೋಕಾಡಿಟ್ಟು ಪ್ರತಿಷ್ಠಾಪನೆ ಆಪುನು ಅಂಚಿನ ದೈವೋಲಿನ ದಾಯ ಆ ರೀತಿ ಪ್ರತಿಷ್ಠಾಪನೆ ಅಂತದ್ದು ಭಕ್ತಿ ಪ್ರಾರ್ಥನೆ ನಮ್ಮ ದಾಯ ಮನ್ಪೆರ ವಲ್ಲಿನ ಕೇನಕ್ಲಿ ದಾದುಂಡು ಉತ್ತರ ಇರ್ನ ಮಲ್ಪರ ಬಲ್ಲಿ ಪಂಡವೇ ಸರ್ ಎಂಕಲ್ ಪನ್ಪುನು ಇತ್ತ ನಮ್ಮ ತುಳುನಾಡು ಎಂಕಲ್ನ ಮಾತ ಜಾತಿ ಜನಾಂಗ ದಾಖಲ್ಲ ಈ ನಮ್ಮ ತುಳುನಾಡು ದೈವಾರಾಧನೆ ಎಂಚ ಉಂಡು ಪಂಡ ಮಾತ ಜಾತಿ ದಾಖಲೆ ಸೇರ್ದು ಆಪುನಂಚಿತ್ತ ಒಂಜಿ ಕಲೆ ನಮ್ಮ ಒಂಜಿ ಕಲಾ ಪಂಡ ದೈವದ ಕಲಾ ಪಂದ ಯಾನ್ ಪನ್ಪೆ ಅಂಚಾದು ಅಕ್ಲೆಗೌಲು ಗುತ್ತು ಬರ್ಕೆ ನೂಲುಪಾಡಿ ಸಂಸಾರ ವಿಶ್ವಕರ್ಮ ಆಕಲ್ನ ಪುರ ಅವ್ಲು ಇಜ್ಜಿ ದೈವ ಏಪಲ ನೇಮದ ಕಲಟ್ಟೆ ಫಸ್ಟ್ ಕೇನು ನವೇನೆ ಎನ್ನ ಈತ್ ಉಲ್ ಕುಲ ತಕಲು ಉಲ್ಲೇರ ಅಂದ್ ಫಸ್ಟ್ ಕೇಂಡು ದೈವ ಅಕಲ್ನ ಅವ್ಲು ಕೇಂಡ ಓಲ್ತು ಕನಪೇರ ಅಕಲು ಓಕೆ ಅಕಲ್ನ ಅವ್ಲು ವರ್ಪುಜವು ಕಟ್ಟು ಪುರ ನಮ್ಮ ಕಟ್ಟುಗಳ ಅಕ್ಲೆಗಳ ಮಸ್ತ್ ವಿರೋಧ ಅಕಲ್ ಮಲ್ಪುನ ಆರಾಧನೆ ನಮ್ಮ ಕಿನಿ ಮಲ್ಪರ ಆಪುಜಿ ಸಾಧ್ಯನ ಇಜ್ಜಿ ಮಲ್ಪರವು ನಮ್ಮ ಮಲ್ತಿನೇನು ಅಕ್ಲೆಗಳ ಮಲ್ಪರ ಆಪುಜಿ ಇತ್ತ ಎಂಕ್ ಆಪುಂಡು ಪಂದ್ ಯಾನ್ ಎನ್ನ ಮೇಲೆ ಬಿಡ್ದು ಬೇತೆ ಬೇಲೆಗೆ ಮಲ್ಪರ ಆಪುಜಿ ಸರ್ ಐಕ್ ಪಂದ ಒಂಜಿ ರೀತಿ ನೀತಿ ಪಂದುಂಡು ಅವು ಐತಾತಿಗೆ ಪೋಡು ಗೊತ್ತಾರೆ ಅವು ಅಂಚ ಪೋಣನೆ ಶೋಕು ಓಕೆ ಈ ಒಂಜಿ ವಿಚಾರಡ್ ಇರ್ನ ಒಂಜಿ ಪಂಡ ನಿಕಲ್ನ ಸಂಘಟನೆ ಉಂಡು ಈ ಒಂಜಿ ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ದಾದ ಮಲ್ತಾರೆ ಈ ಒಂಜಿ ವಿಚಾರ ಈ ವಿಚಾರ ಸರ್ ಎಂಕಲ್ ಮಸ್ತ್ ಫೋನ್ ಮಲ್ತ ಮಸ್ತ್ ಅಲ್ಪದ ಏತ್ ದೈವಸ್ಥಾನ ಉಂಡು ಕುಡ್ಲದಕ ಅಡೆ ಪೋಪುನ ಬದಲು ಅಲ್ತ ಭಕ್ತಿಯರ ನಿಡೆ ನಮ್ಮಲ್ತ ಸಾನಾಗಲೆತ್ತದೊಂಜಿ ಪರಕೆದ ಕೋಲ ಕೊರಲಿ ಅಜ್ಜಗ್ ಅವ ಪೂಜೆ ಓಕೆ ಇರ್ನ ಪ್ರಶ್ನೆ ನಮ್ಮ ಮೂಲ ಅಡೆ ನಮ್ಮ ತುಳುವೇರೆ ಒಂಜಾತ ಸರಿ ಆವಡು ಸರ್ ಖಂಡಿತ ಎನ್ನ ಯಾನ್ ಪನ್ಪುನ ಒಂಜೆ ಇನ್ನೇ ನಮ್ಮ ತುಳುನಾಡದಕಲ್ ಈತ್ ಮನಿಪಂದೆ ಕುಲ್ದಿನೇಟಿ ಈತ್ ನಮ್ಮ ದೈವಾರಾಧನೆ ಮುಟ್ಟ ಎತ್ತದನ್ ಎಲ್ಲಂಜಿ ನಮಕ್ ದೈವಾರಾಧನೆ ಉಂಡು ಪಂದ ಸಾಕ್ಷಿ ನಮ್ಮ ಖಾಲಿ ಮೊಬೈಲ್ ತೂಪೋಡು ಇತ್ತನು ಬಂದು ಅವಲ ನಶಿಸುನ ಕಾಲ ಬೇಗಡೆ ಬರು ಬಂದು ಅನ್ನೋ ಒಂದು ಅನಿಸಿಕೆ ಓಕೆ 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 ರೈಟ್ ಈ ಒಂದು ವಿಚಾರ ಅಂತ ಬಂದಾಗ ಅಂದರೆ ಈ ಮೈಸೂರಿನಲ್ಲೂ ಇವಾಗ ಹೇಳಿದ್ರು ಹುಬ್ಳಿಯಲ್ಲಿ ನಡೀತಾ ಇದೆ ಅಂತ ಸೊ ನೀವೊಬ್ಬ ಮೈಸೂರಿಗನಾಗಿ ಅಲ್ಲಿನ ಒಬ್ಬ ಮೈಸೂರು ಭಾಗದಲ್ಲಿ ತಾವು ಇದ್ದವರು ಜೊತೆಗೆ ಅಲ್ಲಿ ಬೆಳೆದವರು ತುಳುನಾಡಿನ ದೈವಾರಾಧನೆ ಬಗ್ಗೆ ಅಪಾರವಾದಂಥ ಭಕ್ತಿ ನಿಮ್ಮಲ್ಲಿದೆ ಅಜ್ಜನ ಪರಮ ಭಕ್ತರು ತಾವು ಅಂದರೆ ನಿಮ್ಗೆ ಗೊತ್ತಾಗಿದೆ ಇಲ್ಲಿನ ದೈವಗಳ ಸತ್ಯ ಏನು ಅಥವಾ ಭಕ್ತಿಯಿಂದ ಬೇಡಿದರೆ ಇಲ್ಲಿನ ದೈವಗಳು ಯಾವ ರೀತಿಯಲ್ಲಿ ನಿಮಗೆ ಆ ಧೈರ್ಯ ಕೊಡ್ತವೆ ಅಭಯ ಕೊಡ್ತವೆ ಅಂತ ನಾನು ಕೇಳುವಂಥದ್ದು ಇಲ್ಲಿನ ದೈವಗಳನ್ನು ಅಲ್ಲಿ ನಂಬುವಂಥದ್ದು ನಿಮ್ಮ ಪ್ರಕಾರ ಹೇಗೆ ಸರ್ ಇದು ಸರ್ ನಾನು ಅದನ್ನ ಹೇಳಿದ್ನಲ್ಲ ನಮ್ಮ ಜನಕ್ಕೆ ಈಗ ಅಲ್ಲಿ ಜನ ಬರ್ತಿರೋದು ಭಕ್ತಿಯಿಂದ ಅಲ್ಲ ಭಯದಿಂದ ಬರ್ತಾ ಇದ್ದಾರೆ ಈಗ ಒಂದು ಕಷ್ಟ ಅಂತ ಬಂದಾಗ ದೇವ್ರು ನಾವು ಯಾಕೆ ನೆನ್ಸ್ಕೋತೀವಿ ದೇವ್ರು ನಮ್ಗೆ ಕಾಪಾಡ್ತಾರೆ ಅಂತ ಅದೇ ಸುಖದಲ್ಲಿದ್ದಾಗ ಯಾಕೆ ದೇವ್ರನ್ನ ನೆನ್ಸ್ಕೊಳ್ಳಲ್ಲ ಅಲ್ವಾ ಈಗ ದೇವ್ರಿಗೆ ಅವಮಾನ ಆಗ್ತಿದೆ ಅಂದಾಗ ಯಾರು ಯಾಕೆ ಬಂದು ಎದ್ದು ನಿಲ್ತಾ ಇಲ್ಲ ಇವ್ರಿಗೆ ಒಂದು ಕಷ್ಟ ಪರಿಹಾರ ಆಗ್ಬಿಟ್ರೆ ಮರ್ತೇ ಹೋಗ್ತಾರೆ ಅಲ್ವಾ ಅದೇ ಸುಖದಲ್ಲಿದ್ದಾಗ ಯಾರು ದೇವ್ರು ನೆನ್ಸ್ಕೋತಾರ ದೇವ್ರನ್ನ ಚೆನ್ನಾಗಿ ಇಟ್ಟಿದ್ಯಾ ಹಿಂಗೆ ಇಡು ಅಂತ ಯಾರು ಒಬ್ರು ಬಂದು ನೆನ್ಸ್ಕೋತಾರ ಕಷ್ಟ ಬಂದಾಗ ಮಾತ್ರ ಧರ್ಮಸ್ಥಳಕ್ಕೆ ಆಗ್ಲಿ ಎಲ್ಲ ಕಡೆನೂ ಹೋಗಿ ನಿಂತಾರೆ ಬಿಟ್ಟು ಬೇರೆದಕ್ಕೆ ಯಾರು ಬರಲ್ಲ ಅದು ನನಗೆ ಬೇಜಾರಾಗೋದು ನಾನು ಎಲ್ಲಾರನ್ನೂ ಕೇಳ್ಕೊಳ್ಳೋದು ಇಷ್ಟೇ ದೇವರಿಗೆ ಈಗ ಅವಮಾನ ಆಗ್ತಾ ಇದೆ ದೈವಗಳಿಗೆ ಅವಮಾನ ಆಗ್ತಾ ಇದೆ ಎದ್ದು ಎಲ್ಲರೂ ಬಂದು ನಿಂತು ಸಪೋರ್ಟ್ ಕೈ ಜೋಡಿಸಿ ಯಾಕಾಗಲ್ಲ ಅಲ್ಲ ನೀವು ಅಲ್ಲಿ ಭಕ್ತಿಯಿಂದ ಹೋದವರು ಅಲ್ಲಿನ ವಿಚಾರಗಳನ್ನ ಪ್ರತಿಭಟಿಸ್ಬೇಕಾದ್ರೆ ಖಂಡಿಸ್ಬೇಕಾದ್ರೆ ನೀವು ಮೊದಲು ಅಲ್ಲಿ ಹೋಗಿ ಅವ್ರ ಜೊತೆ ಸೇರ್ಕೊಂಡು ಅಲ್ಲಿ ಏನಿದೆ ಅದನ್ನ ಹೇಳಿದ್ರಿ ಪ್ರತಿಭಟನೆ ಅಥವಾ ಅದ್ರ ವಿರುದ್ಧ ಪ್ರತಿಭಟನೆಯ ಧ್ವನಿ ಅನ್ನುವಂಥದ್ದು ಯಾವಾಗ ನೀವು ಹೊರಹಾಕಿ ಸರ್ ಪ್ರತಿಭಟನೆ ಅಂತ ಆಗಿಲ್ಲ ಯಾಕಂದ್ರೆ ನಾನು ಒಬ್ನೇ ಓಡಾಡ್ತಾ ಇರೋದು ಓಕೆ ಅಲ್ಲ ಒಬ್ನೇ ಆದ್ರೂ ಸರ್ ಒಂದು ವಿರುದ್ಧ ಅದರ ಆ ಒಂದು ವಿಚಾರದ ವಿರುದ್ಧ ಅಂತ ಮಾತಾಡೋದು ಪ್ರತಿಭಟನೆ ಏನೇ ಆಗ್ಲಿ ಅದು ಯಾವಾಗ ಬಂತು ಸರ್ ಅದು ನನಗೆ ನನಗೆ ಒಂದು ತಿಂಗಳ ನಂತರ ಅದು ನನಗೆ ಆಲ್ರೆಡಿ ನಡೀತಾ ಇತ್ತು ನಾನು ಡೈಲಿ ಅವ್ರು ತಪ್ಪು ಮಾಡ್ಬೇಕಾದ್ರೆ ನಾನು ಅವ್ರಿಗೆ ತಿದ್ದಿ ಹೇಳ್ತಾ ಇದ್ದೆ ಈ ಕ್ರಮ ಮಾಡಿ ಬೇಡ ನಾನು ಹೇಳ್ಕೊಡ್ತೀನಿ ನನಗೂ ಗೊತ್ತಿಲ್ಲ ಅಂದ್ರೆ ನಾನು ಬೇಕಾದ್ರೆ ಮಂಗಳೂರಿಗೆ ಕಾಲ್ ಮಾಡಿ ನಾನು ಹೇಳ್ಕೊಡ್ತೀನಿ ಮತ್ತೆ ಇನ್ನೂ ಎಷ್ಟೋ ಜನ ಮಂಗಳೂರು ಬಂದು ಅಲ್ಲಿ ನಿಲ್ತಾ ಇದ್ರು ನಮ್ಮ ತುಳುನಾಡು ಜನನೂ ಅಲ್ಲಿ ಬಂದು ಸಹಾಯ ಮಾಡ್ತಾ ಇದ್ರು ಅವ್ರಿಗೆ ಹಿಂಗೆ ನಿಂತ್ಕೊಂಡು ಹಿಂಗೆ ಕ್ರಮ ಅಂತ ಅವರು ವಿರೋಧಿಸ್ತಿದ್ರು ಆಮೇಲೆ ಅವರು ನನಗೆ ಒಂದಿನ ಬಂದು ಅವ್ರ ತಂದೆ ತಾಯಿ ಎಲ್ಲ ಬಂದು ಅಲ್ಲಿರೋ ಜಾಗದೆಲ್ಲ ಬಂದು ಪ್ರಮಾಣ ಮಾಡಿ ಹೇಳಿದ್ರು ನಾವು ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀವಿ ಅಂತ ಆದ್ರೂ ನಾವು 24 ಗಂಟೆ ಅಲ್ಲಿ ನಿಲ್ಲಿಕ್ಕೆ ಆಗಲ್ಲ ಸರ್ ಯಾಕಂದ್ರೆ ನಮಗೂ ಒಂದು ಫ್ಯಾಮಿಲಿ ನನಗೂ ಮತ್ತೆ ಕೆಲಸಗಳ ಕಾರ್ಯಗಳೆಲ್ಲ ಇರುತ್ತೆ ನಾವು ಆ ಕಡೆ ಹೋದಾಗ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದ್ರು ಅವಾಗ ನನಗೆ ಜನ ನೇರವಾಗಿ ಕೇಳುದು ನಿಮ್ಮ ಪ್ರಕಾರ ಅಲ್ಲಿ ನಡೆಯುವಂಥದ್ದು ಒಂದು ನಂಬಿಕೆ ಇದೆಯಾ ಅಲ್ಲಿ ದಂಧೆ ಇದೆಯಾ ದಂಧೆ ಇದ್ರೆ ಅಥವಾ ನಂಬಿಕೆ ಇದ್ರೆ ಅದು ಹೇಗಿದೆ ಅಲ್ಲಿ ಅಂತ ಬೇಕು ಸರ್ ದಂಧೆ ಅಂದ್ರೆ ಅದೇ ಈಗ ಎಕ್ಸಾಂಪಲ್ ಈಗ ಗುಳಿಗ ದೈವ ಓಪನ್ ಮಾಡಿದ್ದಾರೆ ಗುಳಿಗ ದೈವನಿಗೆ ನನಗೆ ಗೊತ್ತಿರೋ ಪ್ರಕಾರ ಮೂರ್ತಿ ಇಲ್ಲ ಅಂತ ಒಂದು ಕಲ್ಲಿನ ರೂಪದಲ್ಲಿ ಒಂದು ಗುಳಿಗ ಅಂತ ಇರೋದು
ಅಲ್ವಾ, ತಪ್ಪಾಗಿರೋ ಶ್ರಮಿಸಿ ಅದು ನಿಜ ಅಲ್ವಾ. ಅದು ಇವ್ರು ಹೆಂಗೆ ಮೂರ್ತಿ ಗುಳಿಗನ ಮೂರ್ತಿ ಹೆಂಗ್ ಮಾಡಿದ್ರು ಅಲ್ವಾ, ಅವರು ಒಂದು ಕತೆ ಕಟ್ತಾರೆ. ಈಗ ನಾನೀಗ ನಮ್ಗೆ ಸೇಮ್ ಎಲ್ಲರೂ ಇದೊಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಒಂದೊಂದೇ ಸ್ಟೋರಿ, ಎಲ್ಲ ಒಂದೇ ಕ್ಲೈಮ್ಯಾಕ್ಸ್, ಎಲ್ಲ ಒಂದೇ ಸ್ಟೋರಿ. ನನಗೆ ಕನಸಿನಲ್ಲಿ ಬಂದಿತ್ತು ಗುಳಿಗ ದೈವ, ನನಗೆ ಧರ್ಮದರ್ಶಿಗಳು ಹೇಳಿದ್ರು ಇಲ್ಲಿ ಮಾಡಂಗಿಲ್ಲ, ಆಮೇಲೆ ಮಾಡು ಅಂತ ಅವರೇ ಕೌಡೆ ಹಾಕ್ಬಿಟ್ಟು ಹೇಳಿದ್ರು. ಮತ್ತೆ ನಿಂಬೆಹಣ್ಣು ಕೊಡ್ತಾ ಇದ್ದಾರೆ ಅಲ್ಲಿ ಒಬ್ಬ ನ್ಯೂಸ್ ವಾಹಿನಿ ರಿಪೋರ್ಟರ್ ಅವ್ರು ಕೇಳ್ತಾರೆ, ಇಲ್ಲಿ ನಿಂಬೆಹಣ್ಣೆಲ್ಲ ಏನು ಕೊಡ್ತಾ ಇದ್ದೀರಾ ಅಂತ. ಇಲ್ಲ, ಅದು ಕೊಟ್ಟರೆ ಒಳ್ಳೇದಾಗುತ್ತೆ, ಜ್ಯೂಸ್ ಮಾಡ್ಕೊಂಡು ಕುಡಿರಿ ಅಂತ. ಹಂಗಾರೆ ನನಗೆ ಸುಸ್ತಾದಾಗ ನಾನು ಡೈಲಿ ನಿಂಬೆಹಣ್ಣು ಸೋಡಾ ಕುಡಿತೀನಿ. ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ. ಮತ್ತು ಇವರು ಈ ಥರ ದೈವಗಳ ಹೆಸರಿಟ್ಕೊಂಡು ಆಟ ಆಡಬೇಡಿ ಅಂತ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಇವರ ಸ್ವಂತಕ್ಕೆ ಇವರ ಸ್ವಇಚ್ಛೆಗೆ ಮತ್ತೆ ಅಲ್ಲಿ ಇನ್ನೊಬ್ರು ಕ್ವಶನ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಎರಡೆರಡು ಥರ ಥಿಂಕ್ ಮಾಡಿರ್ತೀರ ನೀವು. ಈ ಜಾಗನೂ ನಂದೇ ಆಗುತ್ತೆ, ಜೀವನ ಪೂರ್ತಿ ನನ್ನ ಜಾಗ ಉಳಿಯುತ್ತೆ, ಈ ದೈವದಿಂದ ನನಗೆ ದುಡ್ಡು ಬರುತ್ತೆ, ಈ ಕಡೆ ಬಿಸ್ನೆಸ್ ಆಗ್ತದೆ, ಈ ಕಡೆ ನನಗೆ ಜಾಗನೂ ಉಳಿಯುತ್ತೆ. ಆ ಇಂಟೆನ್ಷನ್, ಸ್ವಂತ ಉದ್ದೇಶವೇ ಜಾಸ್ತಿ ಇದೆ ಅದರಲ್ಲಿ. 100%. ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಸರ್, ಜಗದೀಶ್ ಅಂತ ಹೇಳಿ. ಎಸ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್. ಲೈವ್ ಪ್ರೋಗ್ರಾಮ್ ಸರ್, ಈಗ ಲೈವ್ ಆಗ್ತಂತ. ಹೌದು ಸರ್. ಜಗದೀಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜಗದೀಶ್ ಮಂಗಳೂರಿಂದ ಫೋನ್ ಮಾಡಿದ್ವಿ ಸರ್. ಓಕೆ, ಮಾತಾಡಿ ಸರ್. ಏನ್ ಹೇಳ್ತೀರಿ ಈ ವಿಚಾರದಲ್ಲಿ ತಾವು? ನಾನು ಈ ವಿಚಾರದಲ್ಲಿ ಹೇಳ್ಬೇಕಾದ್ರೆ, ಓಕೆ, ಇದು ವೇದಿಕೆಯಲ್ಲಿ ಮೊದಲಾಗಿ ಸರ್, ಓಕೆ, ಈ ವೇದಿಕೆಯಲ್ಲಿ ಸಂರಕ್ಷಣೆಯವರು ಬೇಕು. ಓಕೆ, ಅದರ ಜೊತೆಗೆ ನಳಿಕೆಯವರಲ್ಲಿ ಅಲ್ಲಿ ನಿಲ್ಲಿಸಬೇಕು. ಯಾಕಂದ್ರೆ ನಮ್ಮ ಈ ತುಳುನಾಡಿನಲ್ಲಿ ದೈವಾರಾಧನೆಯಲ್ಲಿ ಮಾಡುವಾಗ ಅದರದ್ದು ಮಧ್ಯಸ್ಥರು, ಪಾತ್ರದರ್ಶನ ಮತ್ತೆ ನೇಮಕರ್ತವರು ಅವರಿಗೆ ನಾವು ಮೊದಲು ಇದು ಕೊಡ್ತೇವೆ. ಯಾಕಂದ್ರೆ ಅವರು ಇರ್ಬೇಕು, ಅವರ ಒಂದು ಮುಂದಾಳತ್ವದಲ್ಲಿ ನಾವು ಮಾಡಬೇಕು. ದೈವದ ಚಾಕ್ರಿ ಹೇಗೆ ಮತ್ತೆ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕಂತೇಳಿ. ನಾನೀಗ ಇದಕ್ಕಿಂತ ಮುಂಚೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಅದು ಮಾಡಿದ್ರು ತಪ್ಪಲ್ಲ ಅಂತೇಳಿ. ದಂಧೆ ಮಂಗಳೂರಲ್ಲಿ ಸಹ ನಡೀತದೆ, ಕೆಲವೊಂದು ಕೊರಗಜ ಕ್ಷೇತ್ರಗಳಲ್ಲಿ ಆಗ್ಲಿ, ಇನ್ನೊಂದು ದೈವದ ಕ್ಷೇತ್ರಗಳಲ್ಲಿ ಆಗ್ತದೆ. ಅದೆಲ್ಲ ಹೇಳುದಲ್ಲ, ನಾನು ಹೇಳುದು ಈಗ ಅವರಲ್ಲಿ ಮಾಡಿಕೊಂಡು ಹೋದ್ರೆ ಅವರಿಗೆ ಏನಾದ್ರೂ ಅಲ್ಲಿ ಆಯ್ತು ಮಾಡುವವರಿಗೆ, ಮುಂದೆ ಅದನ್ನು ಎಂತ ಮಾಡ್ತಾರೆ. ಮತ್ತೆ ಇಲ್ಲಿಂದ ನಾವು ದೈವಗೆ ಆಗ ಭರತ್ರವರು ಹೇಳಿದಾಗೇನೆ ದೈವಗಳಿಗೆ ಮೊದಲು ಒಂದು ಇದಕ್ಕೆ ಇಲ್ಲಿ ಕೇಳ್ತಾರೆ, ಛತ್ರಿಗಳಾಗ್ಲಿ ಪೂಜಾರಿಗಳಾಗ್ಲಿ ಯಾರು ಬೇರೆ ಬೇರೆ ಇದ್ದಾರೆ ಅವರನ್ನೆಲ್ಲ ಕೇಳ್ತಾರೆ. ಅಲ್ಲಿ ಯಾರನ್ನು ನಿಲ್ಲಿಸ್ತಾರೆ? ಅದಲ್ಲದೆ ಅವರಲ್ಲಿ ಆಚರಣೆ ಈಗ ಎಲ್ಲ ವಿರುದ್ಧ ಮಾಡ್ತಿದ್ದಾರೆ. ಅಜ್ಜನಿಗೆ ಚಕ್ಕುಳಿ ಬೀಡಾಗ್ಲಿ ಇದೆಲ್ಲ ತುಂಬಾ ತಪ್ಪು ಅಲ್ಲಿ ಮತ್ತೆ ತೆಂಗಿನಕಾಯಿ ಎಲ್ಲ ಹೊಡಿತಾರೆ ಅಂತ ಹೇಳಿ ಎಲ್ಲ ನೋಡ್ತಿದ್ದೇವೆ ನಾವು. ಅದೆಲ್ಲ ತುಂಬಾನೇ ತಪ್ಪು. ಇದಕ್ಕೆ ನಾವು ಹೇಳುದಿಷ್ಟೇ, ಅಲ್ಲಿ ಯಾರು ಹೋಗಿ ನಂಬಿಸಿದಾರ ಅಲ್ಲ, ಯಾರು ಪ್ರಶ್ನೆಯಲ್ಲಿ ನಂಬಿ ಅಂತ ಹೇಳಿದಾರೋ ಗೊತ್ತಿಲ್ಲ. ಆದ್ರೆ ಈಗ ಈ ಇದರಲ್ಲಿ ನಮ್ಮ ದೈವ ಚಿಂತಕರು ಯಾರು ಇದ್ದಾರೆ, ದೈವಾರಾಧನೆ ಮಾಡುವವರು ಅಂದ್ರೆ ನಳಿಕೆಯವರು ಮತ್ತೆ ದರ್ಶನ ಪಾತ್ರಿಗಳು, ಮಧ್ಯಸ್ಥರುಗಳು, ಅವರು ಅದನ್ನು ಖಂಡಿತವಾಗಿ ಅವ್ರು ನಿಲ್ಲಿಸುವಾಗೆ ಮಾಡ್ಬೇಕು. ಯಾಕಂದ್ರೆ ಎಲ್ಲರಿಗೆ ನಂಬಿಕೆ ಇದೆ ಇಲ್ಲಿ. ಅವ್ರು ಹೇಳಿದಾಗೆ ನಂಬಿಕೆ ಇದ್ರೆ ಇಲ್ಲಿಗೆ ಬರ್ಬೇಕು ಹೊರತು ನಾವು ನಮ್ಗೆ ನಂಬಿಕೆ ಇದೆ ಅಂತ ಹೇಳಿ ಇಲ್ಲಿಂದ ಇನ್ನೊಂದು ದೈವವನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲಲ್ಲ. ಮತ್ತೆ ನಮ್ಗೆ ನಮ್ಮ ತುಳುನಾಡಲ್ಲಿ ಪಂಜುರುಳಿ ಕಲ್ಲಿಟ್ಟು ಬಂದಿಲ್ಲ ಅಂದ್ರೆ ನಮ್ಮ ಕುಟುಂಬದಲ್ಲಿ ಇರುವಂತ ನಮ್ಮ ದೊಡ್ಡದಂತೇಳಿ ನಾವು ಹೇಳ್ತೇವೆ. ಇನ್ನು ಅವರು ಹಾಗೇನಲ್ಲಿ ಕೊಂಡೋಗ್ತಾರೆ, ಪಂಜಿಲೆಯನ್ನು ಕೊಂಡೋಗ್ತಾರೆ. ಗುಳಿಗನಿಗೆ ಅಧಿಕಾರ ಉಂಟು, ಗುಳಿಗನನ್ನು ಈಗಾಗಲೇ ಕೊಂಡೋಗಿದ್ದಾರೆ. ಹಾಗಾದ್ರೆ ಅದನ್ನು ಗುಳಿಗೆ ಅಲ್ಲಿ ಮಾಡಿದ್ರೆ ಮತ್ತೆಂತ ಮಾಡ್ತಾರೆ? ಹೌದು ಸರ್, ಹೌದು. ಸೊ ಇದಕ್ಕೆ ತಮ್ಮ ಪ್ರಕಾರ ಈ ದೈವಾರಾಧನೆಯಲ್ಲಿ ಬರುವಂತ ಯಾರು ಮಧ್ಯಸ್ಥರಾಗ್ಲಿ ಯಾರೇ ಆಗ್ಲಿ, ಮುಖ್ಯ ಭೂಮಿಕೆಯಲ್ಲಿ ಯಾರು ಬರ್ತಾರೆ ಅಲ್ಲಿ ಅವರು ಒಂದಾಗಿದ್ರ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಳ್ಬೇಕು. ಯಾಕಂದ್ರೆ ಯಾರು ಜನರಲ್ ಪಬ್ಲಿಕ್ ದೈವದ ನಂಬಿಕೆ ಇರುವವರು ಅಲ್ಲಿ ಅವರನ್ನು ಕೊರಗಜ್ಜನನ್ನು ಕಲ್ಲು ಹಾಕಿ ನಂಬಿಸಲಿಲ್ಲ. ಬದಲಾಗಿ ಹೋದವರು ಯಾರು? ನಳಿಕೆಯವರು, ಮಧ್ಯಸ್ಥಗಳು ಓದೋದು, ಇಲ್ಲಿ ಯಾವುದು ಶೇರಿಗಾರಗಳು ಓದೋದು. ಅವರೆಲ್ಲ ಯಾರು ಹೋಗಿದ್ದಾರೆ ಅವರು ಅಲ್ಲಿ ಈಗ ಕೊರಗಜ್ಜನ ತಪ್ಪು ಇದು ಮಾಡಿ ಅದನ್ನ ಏನಾದ್ರೂ ಅವರಿಗೆ ಒಂದು ಅವ್ರಿಗೆ ಏನಾದ್ರೂ ಒಂದು ಹೇಳಿ ಅಲ್ಲಿ ಇರುವಂತ ಎಲ್ಲ ಇದನ್ನು ಇಲ್ಲಿಗೆ ಒಂದು ದೈವದ ನಮ್ಮ ಕೊರಗಜ್ಜನ ಕ್ಷೇತ್ರ ಇದೆ, ದೊಡ್ಡ ಕ್ಷೇತ್ರ ಇದೆ, ಅಲ್ಲಿಗೆ ಗುತ್ತರಿಗೆನೆ ತಂದು ಅದನ್ನೆಲ್ಲ ಇಲ್ಲೇ ಸರಕು ಮಾಡುವಾಗ ಅವರು ಮುಂದೆ ಬರ್ಬೋದು. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಒಂದು ಮಾತು ಅಂತ ನೋಡೋದಾದ್ರೆ, ಈ ದೈವದ ಆಚರಣೆ ಅಥವಾ ದೈವದ ನಂಬಿಕೆ ಅನ್ನುವಂಥದ್ದು ತುಳುನಾಡಿಗೆ ಸೀಮಿತ ಅನ್ನೋದಕ್ಕಿಂತ ಅದನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಕಟ್ಟುಕಟ್ಟಳೆಗಳಿರ್ತದೆ, ಅದಕ್ಕೆ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇರ್ತದೆ. ಆ ವ್ಯವಸ್ಥೆನ ಅರಿತವರಲ್ಲಿ ಇರಬೇಕಾಗುತ್ತೆ. ತುಳುನಾಡಿನ ದೈವಾರಾಧನೆ ಅನ್ನುವಂಥದ್ದು ಹಿರಿಯರು ಕೊಟ್ಟಂಥ ಹಾದಿ ಏನಿದೆ ಅದರಲ್ಲಿಯೇ ಸಾಗಬೇಕು ಹೊರತು
ಹೊರಗಿನ ಆಚರಣೆ ಆಡಂಬರಗಳನ್ನು ಅಥವಾ ಅಲ್ಲಿನ ವಿಚಾರಗಳನ್ನು ಸೇರಿಸ್ಕೊಂಡು ಅದನ್ನು ಹೊಸ ರೀತಿಯಲ್ಲಿ ಕಲ್ಪಿಸ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ. ಅದು ಹೌದು ಹೌದು ಖಂಡಿತ. ದೇವರಲ್ಲಿ ಪೂಜೆ ಇರ್ತದೆ, ಬೇರೆ ಬೇರೆ ವಿಧಗಳಿರ್ತದೆ, ಅದನ್ನು ದೈವದ ವಿಚಾರದಲ್ಲಿ ಸೇರಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕರೆ ಇದೆ. ಹಲೋ 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 ಸರ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತಾಡಿ ಸರ್. ಪ್ರಶಾಂತ್ ಬಗ್ಗೆ ಪಾತಿರ್ನು ಎಸ್ ಪಾತಿರ್ಲಿ ನಂಬರ್ ಕೊಡ್ದಿತ್ತೇನೆ. ಎಸ್ ಪಾತಿರ್ಲಿ ಸರ್, ಪಾತಿರ್ಲಿ ಇರು ನೇರ ಪ್ರಸಾರ ಪಾತ್ರ ಒಂದುಲ್ಲಾರು. ಓಕೆ ಹಲೋ ಪಾತಿರ್ಲಿ ಸರ್, ದೈವ ಒಂಜಿಮೇಟ್ ನಂಬಿಕೆ ಪನ್ಪುನುಂಡು, ಒಂಜಿಮೇಟ್ ದಂಧೆ ಪನ್ಪುನ ವಿಚಾರ ಬಾರಿ ಚರ್ಚೆಗೆ ಬರೋದು ದಾದ ಪನ್ಪರ ಸರ್ ಒಂದೆಟ್ಟು ಸರ್. ನೆಕ್ಸ್ಟ್ ವಿಷಯ ಪಾತಿರ್ನಾಂಡಕ್ಕ ಹೋಯ್ತ ದೈವದ ವಿಚಾರದ ಪಾತಿರ್ನಾಂಡ ಇತ್ತೆ ಸುಬ್ರಹ್ಮಣ್ಯ ನಾಗನ ದೇವಸ್ಥಾನ ನಮ್ಮ ಕರ್ನಾಟಕದಾದ್ಯಂತ ಪೂರ ಕಡೆಟ್ಲ ಉಂಡು. ಓಕೆ ಆಂಡ ಇನ್ನು ಒಂಜಿ ಸರ್ಪದೋಷ ಅಂದ್ ಬಂದಾಗ ಅತ್ತಂಡ ನಾಗದ ಒಂಜಿ ಐಕ್ ಒಂಜಿ ಪರಿಹಾರ ಅಂದ್ ಮಾಡ್ಕೊಡನಾಗ ಪೋಪುನ ಒಡೆಗ್ ಮೂಲಗ್ ಕುಕ್ಕೆ ಸುಬ್ರಹ್ಮಣ್ಯಗೆ ಪೋಡು ಅಂದೆ ಅಂಡೆ ಅಂಚೆನೆ ಕೋಡೆ ದಿನ ತಾನಿ ಕೋಡೆದ ಮುರಳಿ ದಿನ ತಾನಿ ನಮ್ಮ KL ರಾಹುಲ್ ಅಂತ ಕುಕ್ಕೆ ಸುಬ್ರಹ್ಮಣ್ಯಗೆ ಬರ್ತದೆ ಅವ್ರನ್ನ ಪರಕೆ ಸಂದದು ಪೋತೇರಾರು ಅಂದೆ. ಇಂಚಿನ ವಿಚಾರ ಉಪ್ಪುನಾಗ ಮೂಲ ಓಲುಂಡು ಸರ್. ಮೂಲಗೆ ಬರ್ತದೆ ನಮನ ನಮನ ಪರಕೆಂದಾದೊಂಡು ಅವಲೇ ಒಂಜಿ ತಂದಾದು ಪೋಡು ಅಂದು ಸರ್. ಬಟ್ ಇನಿತ್ತ ವಿಷಯ ಕರ್ನಾಟಕದಾದ್ಯಂತ ಒಂದು ಪನೊಂದುಲ್ಲೇರು ಕರ್ನಾಟಕದ ಬಿಸ್ನೆಸ್ ಒಂದು ಪನ್ಪುನೈಕ್ ಬಿಸ್ನೆಸ್ ಮಂತೊಂದುಲ್ಲೇರ ಕುಡೊಂಜಿ ಮಂತೊಂದುಲ್ಲೇರ ಸೆಕೆಂಡ್ರಿ ಯಾನ ಐತ ಬಗ್ಗೆ ಪಾತೆರೆ ಬೋಪಿದೆ ಪನ್ನಾಗ ಬಕ್ಕದ ವಿಚಾರ ಆಗ ಮೂಲು ಪಾತೆರುಡಾಯಿನ ವಿಚಾರದ ಗೊತ್ತಂಡೆ ಸುರುಕದಾಕಲ್ಕೊಂದು ದೈವ ನಮುದಿನೇ ತಪ್ಪು ನ್ಯಾಪನ ದಪ್ಪುನು ದೈವ ನಂಬರೇನೆ ಗಿಜ್ಜಿ ದೈವ ಪನ್ನಾಗ ತುಳುನಾಡಿದ ಆಚಾರ ವಿಚಾರ ದೈವಾರಾಧನದ ವಿಚಾರಡೆ ದೈವ ಹಿರಿಯಕ್ಕಲ್ ಬಂತೇರು ಬಕ್ಕ ದೈವ ಆರಾಧಕರು ಬಂತೇರು ಗಟ್ಟ ಮಿತ್ತರ್ದು ದೈವವರ ಪೂಜೆ ಬಂತೇರು. ಓಕೆ ಅಂಚಪ್ಪುನಗ ಗಟ್ಟ ಮಿತ್ತರ್ದು ದೈವ ಎಂಚ ಬರ್ತಲಿಂದ ಎಂಕು ಒಂಜಿ ಆಗುದು ಐರ್ ಬಕ್ಕ ಕೂಡ ಇನಿ ನಮ್ಮ ಕರಾವಳಿ ಭಾಗಡಿ ಏತೋ ತಾಲು ಗ್ರಾಮಲುಲ್ಲ ಏತೋ ಬಂಟ್ವಾಳ ಅವಳು ಮೂಲು ಪೂರ ಉಂಡು ನಮನ ಪೂರ ಊರುಪ್ಪುನಗ ಏತೋ ಕಡೆಟ್ ಕ್ರಮೇಣವಾದ ಕೆಲವು ಅಜ್ಜನ ಗುಡಿಕಲಿ ಅತನ ದೈವದ ಗುಡಿ ಇಪ್ಪುನೆ ಪೂರ ಕಡಿಟ್ಲ ಕೊರಗಜ್ಜ ಗುಡಿ ಕಟ್ಟೊಂದೇ ಪೋತುಜೇರಿ ಅತನ ಪೂರ ನಮ್ಮೊಂದೇ ಪೋತುಜೇರಿ ಡ್ಯಾಪನ ನಿಜವಾದ ಆತಿನಾಟ ಸಾವಿರ ಕೊರಗಜ್ಜ ಗುಡಿ ನಮ್ಮನ ಕರಾವಳಿ ಭಾಗದ ಆಗ್ತದೆ ಬ್ಯಾಗ್ ಬಂದಾಗ ಆತ್ ಭಕ್ತಿರು ಐಡ್ದು ಎಡ್ಡೆ ಆಗ್ತದೆ ಕೊರಗಜ್ಜರ್ದು ಏತೋ ಜನಕ್ಕೆ ಅಕ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಕ್ಲ ಪೂರ ನಮ್ಮೊಂದು ಪೋತುಂಡ 1,000 ಗುಡಿ ನಮ್ಮನ ಕುಡ್ಲ ಭಾಗಡೆ ಆಗ್ತದೆ ನಮಕ್ ಬಕ್ಕ ಯಾನ್ ಒಂಜಿ ಶಿವಮೊಗ್ಗ ಉಪ್ಪುನಾಯಿ ಒಂಜಿ ಸಂಘಟನೆ ಬೇನೊಂದು ಉಪ್ಪುನಾಯಿ ಯಾನು ಕೊರಗಜ್ಜನ ಬಾರಿ ಮಲ್ಲ ಭಕ್ತಿ ಅಂಚಾಂಡ ಯಾನೆಲ್ಲ ಕಂತದ ನಂಬೋಲಿಯಲ್ಲೇ ಸರ್ ಶಿವಮೊಗ್ಗದ ಓಲ ಅಜ್ಜನ ಕಟ್ಟೆ ಓಲ ತುಯರೆ ತಿಕ್ಕಂದ ಸರ್ ಖಂಡಿತವಾದ ಮುರಂಡ ಒಂದು ವಿಚಾರವಾದ ಈ ವಿಚಾರಡೆ ಪನೋಡು ನಿತ್ತೀನಿ ಶಿವಮೊಗ್ಗದ ಸಂತ ತೀರ್ಥಲಿ ಪನ್ಪುನವಳು ಅವಳು ಒಂಜಿ ಬಾಗಡು ಉಂಡು ಒಂಜಿ ಸತ್ಯಸಾರಮಾನಿ ನೆಕ್ಸ್ಟ್ ಉಂಡು ಅಂಡ ಉನ್ನೇನು ದಾದ ಮನ್ಪೋಲಿಂದ ಪನ್ನಾಗ ನೆಕ್ ಏರು ಸೊರದೆರ್ಪುಡು ಇತ್ತಿನ ಅಕಲ್ ಸೊರದೆರ್ಪುಡು ನಿಜವಾದ್ಲ ಇತ್ತೇನಿ ಭರತ್ ರಾಜುಲ್ಲೇರು ಅತ್ತಂಡ ರೋಷನ್ ರೊನಾಲ್ಡೋ ಬಂದೆ ಆಜನ ದೈವದ ಬಗ್ಗೆ ಪಾತಿರ್ನಾಗ ಆರೇನ್ ದಾದ ಬಂತೇರು ಬಂದಾಗ ಕ್ರಿಶ್ಚಿಯನ್ ದಾರಿಂದ ಬಂದೇರು ಆಂಡ ಆ ವ್ಯಕ್ತಿ ರೋಷನ್ ಪನ್ಪುನ ವ್ಯಕ್ತಿ ಏತೋ ಸಲ ತುಳುನಾಡದ ದೈವಾರಾಧನ ವಿಚಾರಡಾವಾಡು ಅಪ್ಪೆ ಭಾಷೆ ತುಳುತ ವಿಚಾರಡಾವಾಡು ಹೈಯೆಸ್ಟ್ ಸಲ ಪಾತಿರ್ಬೇನೆ ಇಂಚೆ ದುಪ್ಪನಾಗ ಅವೇ ಅರೇನು ದಾದ ಮಂತೇರಿ ಏತೋ ಕೆಲವು ಇಲ್ಲೇರಿ ಆಕಿ ದಾದ ಮಂತೇರು ಪನ್ನಾಗ ಅರೇನು ತುಳು ವಿರೋಧಿ ಅತ್ತಂಡ ಹಿಂದೂ ವಿರೋಧಿ ಲಕ ಮಂತೇರು ಒಂಜಿ ವಿಚಾರ ಸರ್ ತುಳುನಾಡದ ಸಂಸ್ಕೃತಿ ಅತನ ತೌಳವ ಸಂಸ್ಕೃತಿ ದಾದೊಂಡು ಅವು ಕೇವಲ ಹಿಂದೂ ಧರ್ಮದ ಆಚರಣೆ ಮನ್ಪೊಡು ಅತನ ಮುಸಲ್ಮಾನರ ಆಚರಣೆ ಮನ್ಪೊಡು ಅತನ ಕ್ರಿಶ್ಚಿಯನರ ಆಚರಣೆ ಮನ್ಪೊಡು ನತ್ತು ತುಳುನಾಡದ ದೈವಲು ಸರ್ವ ಧರ್ಮದ ಪೂರಾ ಜನಕುಲೆಗಳ ಅಭಯ ಕೊಡ್ದು ಮುಲ್ಪ ಈ ಭೂಮಿಡು ಬದುಕೆರೆ ಬಿಡ್ತೀರು ಬದುಕನ್ನು ಕಲ್ಪದು ಕೊಡ್ತೀರಿ ಖಂಡಿತವಾದ್ಲ ತುಳು ಭಾಷೆ ಆವಾಡು ತುಳು ಆಚಾರ ವಿಚಾರ ಆವಾಡು ಒಂಜಿ ಧರ್ಮಗೆ ಸೀಮಿತ ಆತಿನತ್ತು ಅವು ಐತ ಪರವಾದ ಅಪ್ಪೆ ಭಾಷೆದ ಪರವಾದ ಅಪ್ಪನ ಒಂಜಿ ಅಪ್ಪೆ ಭಾಷೆದ ಸಂಸ್ಕೃತಿದ ಪರವಾದ ಏರ್ಲಾ ಪಾತಿಗಳು ವಿಚಾರದ ಪನ್ನಾಗ ಇನಿತ್ತೆ ಮೂಲು ಇತ್ತೆ ದೈವ ನಂಬೊಂದು ಇತ್ತೆ ಪೂರ ಪಾತಿರು ದೈವ ನಲ್ಪ ನಮ್ದೇರು ಮೈಸೂರು ನಂಬುದೇರು ಬ್ಯಾಂಗ್ಳೂರು ನಂಬುದೇರು ಕಾರಣ ಏರಿಂದಕ್ಕೆ ಅನ್ನಗ ನಮ್ಮ ಮಕ್ಳು ದೈವನ ಮುಲ್ಪದ್ದು ಕೊನೆಯ ಬುರ್ತಿನಕಲಿ ಏರಿಕೆ ನಮ್ಮ ಮಕ್ಳೇ ನಮ್ಮ ಇತ್ತ ಪ್ರಶ್ನೆ ಮನ್ಪೊಡಾಯಿನಿ ಅವಳು ಮೈಸೂರುಕೊಂದು ನಂಬಿನಾಯನತ್ತು ಶಿವಮೊಗ್ಗಕ್ಕೊಂದು ನಂಬಿನಾಯನತ್ತು ಬ್ಯಾಂಗ್ಳೂರ್ಕೊಂದು ನಂಬಿನಾಯನತ್ತು ನಮ್ಮ ಪ್ರಶ್ನೆ ಮನ್ಪೊಡಾಯಿನಿ ಮುಲ್ತುರ್ದು ಕಾರಣ ಏರು ಮುಲ್ತುರ್ದು ಕೊನೆಯ ರಕ್ಲೆಗ್ ಪಂತಿನಕಲಿ ಏರು ಐರ್ಬಕ್ ಅವಳು ಪೋದು ಕೋಲ ಕಟ್ಟರೆ ಮುಕುಲು ಎಂಚ ಪೋಯರು ಮುಕುಲು ಕಾಸ ಕೊಟ್ಟರೆ ಎಂಚ ಪೋಯರು ಇನ್ನೇನ್ ಪ್ರಶ್ನೆ ಮನ್ಪೊಡ ಎಲ್ಲ ಒಂಜಿ ಕಾಸು ತಿಕ್ಕೊಂಡು ಪಂದೆ ನಮ್ಮನ ಒಂಜಿ ಕಾಸು ಕೊಡ್ತೇರು ಪಂಡಿದೆ ನಮ್ಮನ ಆಚಾರ ವಿಚಾರ ನಮ್ಮ ಕುಡೋರೆಗ್ ಮಾರುನತ್ತು
ಓಕೆ ಪ್ರಶಾಂತ್ ಸಂಸ್ಕೃತಿನ ಮಾರುಣತ್ತೆ ಐ ಬಕ್ಕ ಇತ್ತೆ ಪನ್ವೆ ಇರುತ್ತೆ ಅಕಲೆ ದಯದಾದ ಬಿಸ್ನೆಸ್ ಮಂತೊಂದುಲ್ಲೇರು ಕುಡಂಜಿ ಮಂತೊಂದುಲ್ಲೇರು ಯಾನಿ ಬಿಸ್ನೆಸ್ ಪನ್ಪುನೆ ಇದ್ದೆ ಇತ್ತ ಇನಿ ಸಾರ್ ಇತ್ತೆ ಒಂಜಿ ನಮ್ಮ ದೈವಲೆಗೂ ಒಂಜಿ ರೀತಿದ ಒಂಜಿ ಒಂದುಂಡು ಕ್ರಮ ಉಂಡು ಹೆಚ್ಚ ಪನ್ನಗ ಮಂತ್ರ ದೇವತೆ ನಮ್ಮ ಜಾಲ್ಡಿ ನಮ್ಮ ನಂಬರ್ ಆಪಜಿ ಮಂತ್ರ ದೇವತೆ ಗುಲೈ ಮನೆ ಮಂಚ ಬರ್ದೆ ನಂಬೂರು ಓಕೆ ಅಂಚೆನೆ ಒಂಜಿ ದೈವಲೆಗೂ ಒಂಜಿ ಕಟ್ಟುಂಡು ಒಂಜಿ ಕಟ್ಟಲೆ ಉಂಡು ಕ್ರಮಕಲು ಇಲ್ಲ ಅದೇ ಪ್ರಕಾರ ನಂಬೂರು ಐರ್ ಬಕ್ಕ ಆ ಜನ ಪನ್ಪುಂಡು ಒರಿ ಕಡೆ ಡಿಬೇಟ್ ಇಡುತ್ತು ಒಂಜಿ ಕನ್ನಡ ಚಾನೆಲ್ ಆ ಜನ ಪನ್ಪುಂಡು ಎಂಕ್ ಕನ್ನಡ ಬರ್ತಿಲ್ಲ ಬಂದೆ ಕನ್ನಡ ಬರ್ಪುನಾಡ ಕುಡ್ಲ ಭಾಗ ಕರಾವಳಿ ಭಾಗ ಅಡಿಚಿನ 8 ಜನತ ಕನ್ನಡ ಕೊರಗಜ್ಜೆ ಬೈದೋರು ಅಲ್ಲಿ 8 ಜನ ಗುಡಿ ಕಟ್ಟುದೊಂಜಿ ಲೆಕ್ಕ ಪಾಡ್ಲಿ ಐರ್ ಬಕ್ಕ ಕೆಲ ಬೇರೆ ಪಂಪೇರು ಒಂದು ಅಕ್ಕಲು ಏರ್ ಮುಲ್ಪರ್ದು ಪೋದು ಎಗ್ಲೆ ಬರ ಕಟ್ಟಲೆ ಬರ ತೆರಿಪಾದು ಕೊಡ್ತೇವೆ ಎಂಕಲ್ ಆ ಪ್ರಕಾರವಾದ ಮಂತೊಂದುಲ್ಲ ಪಂದೆ ಅಜ್ಜನ ಕಟ್ಟಾಲೆ ಪಂಡ ನಿಯಮ ಅಜ್ಜನ ನಮ್ಮುನ ನಿಯಮ ಆವಾಡು ಅತ್ತನ ಅಜ್ಜಗ್ ಮನ್ಪುನ ಒಂಜಿ ಕ್ರಮಕಲ ಆವಾಡು ಅವ್ ಎಂಚ ಬಂದ ಅಕ್ಲೆಗ್ ದಾನ ಗೊತ್ತುಜಿ ಐರ್ ಬಕ್ಕ ನೆಟ್ಟು ಕುಡಂಜಿ ನೆಕ್ ವಿರೋಧ ಮಂತೊಂದು ಪುಣ್ಯಗಳು ಬ್ಯಾಗ್ ಪಂದೆ ದೈವಲು ತುಲ್ನಾರ್ದಕ್ಲನೆ ಸೊತ್ತು ಬನೊಂದು ಪುನಪ್ತಿಯಾನು ಏರ್ಲ ಆರಾಧನೆ ಮನ್ಪೋಲಿ ಏರ್ಲ ಭಕ್ತಿ ಮನ್ಪೋಲಿ ಈಗ ದಾಲ ಎಂಕಲ ವಿರೋಧ ಖಂಡಿತವಾದ್ಲಜ್ಜಿ ವಿರೋಧ ಉಪ್ಪುನುದಾದ ಪನ್ನಗ ಎಲ್ಲ ಇನಿವರಿ ಕಂತದ ಮೈಸೂರು ನಂಬಿ ಸರಿ ಓಕೆ ಎಲ್ಲ ఆయన మగేన అతనికి సత్తి కాలాగ్ ఆయన పరంపరవేನ ಒರಿಪೊಂದು ಹೋಗ್ಬಿಡ ಆ ಸಂಸ್ಕೃತಿನ ಆ ದೈವಲೇನು ನಮ್ಮೊಂದು ಹೋಗ್ಬೇನಾಗಿ ಓಕೆ ಎಲ್ಲ ತಾಳಿ ಹೆಚ್ಚು ಕಮ್ಮಿ ಆಡ ಬಾಧಕಾಂಡ ಏನಿಗೆ ಬರ್ಪುಣ ఆయన ಸಂಸಾರಿಗೆ ಬರ್ಪುನು ಅವೇನು ಬನ್ನೊಂದು ಉಪ್ಪುನೇಕಲಿ ದೇಗ ಬನ್ನಾಗ ದೈವಾಡು ಕುಸಲ್ ಗೊಬ್ಬಿದಿನಕಲಿ ಏರ್ಲ ಎಡ್ಡೆ ಆಗ್ತದೆ ಓಕೆ ಅಂಚೆ ದುಪ್ಪನಾಗ ಎಲ್ಲ ಆಯ ಮಂತದ್ದು ఆయన ಫ್ಯಾಮಿಲಿ ದಕ್ಲಿ ಏರಲ್ಲ ಮುಂದುವರಿಸೊಂದು ಪೋಯ್ಗೇರ್ನ ಏರ್ ಕಾರಣ ಆಗ್ತಿರಕ್ಕೆ ದೈವ ಕೊಡ್ತೀನಿ ಅಂಚತ್ ಸರ್ ಈರ್ ಪಾನೊಂದುಲ ರೈನು ದುಂಬು ಕೊನೋ ಇಜಿಂದ ಇಂಚ ಸಮಸ್ಯೆ ವಾಂಡ ಅಲ್ಪ ದೈವ ಪೋದಿ ಅತನ ದೈವದ ಖಂಡಿತವಾದ್ಲಜ್ಜಿ ಸರಿ ಇಷ್ಟ ದಾದಪ್ಪನಾಗ ಇಟ್ಟೆ ಒಂಜಿ ಮೂಲಡ್ ಬತ್ತದು ಕುಲ್ದಿನ ದೈವ ಅವು ಇತ್ತೆ ನಮ್ಮ ಪಂಚವರ್ಣದ ಪುಂಚದ ಮಣ್ಣು ಬಂದು ನಮ್ಮ ತುಳುನಾಡಿನ ಲೆಪ್ಪೋ ನಮ್ಮ ಈ ಪಂಚವರ್ಣದ ಪುಂಚದ ಮಣ್ಣು ತುಳುನಾಡು ಬಿಡ್ದು ದೈವ ಪೋವರ ಸಾಧ್ಯಜ್ಜಿ ಒಂಜಿ ರಡ್ಡಿನೆ ಇತ್ತ ಅಲ್ಪದ ಒಂಜಿತ ಕರ್ನಾಟಕದ ಏತೋ ಕಡೆ ಒಂಜಿ ನಮ್ಮನೆದ ಒಂಜಿ ವೈವಿಧ್ಯಮಯ ಒಂಜಿ ಸಾಂಸ್ಕೃತಿಕ ಆಚಾರ ವಿಚಾರ ದೇವಾರಾಧನೆ ಅದು ದೈವಾರಾಧನೆ ಪಂಚಿನ ಒಂಜಿ ಮುಂದುಲ್ಲ ಅಂಚದುಪ್ಪುನಕ ಇತ್ತ ಬ್ಯಾಂಗ್ಳೂರು ದಾದ ಕರಗಾಪುಣ ಅವೇ ನಮ್ಮ ಎಲ್ಲ ಕುಡ್ಡ ಕಂತದ ಮನ್ಪರೆ ಆಪುಂಡೆ ಸರ್ ಹೆಜ್ಜಿ ಐರ್ಬಕ್ಕ ಅಂಚನೆ ಆ ಭಾಗಡು ಬೇಟೆ ಒಂಜಿ ದೇವರಿಗೆ ಪಲ್ಲಕ್ಕಿ ಉತ್ಸವ ಅವು ಒಂದು ಪೂರ ದೇವರೆಗುಂಡು ಎಲ್ಲ ಅಲ್ಪ ಪವಾಡ ತೊಚ್ಪಾಯರ್ ಪಂದ್ ನಮ್ಮ ತುಳುನಾಡು ಕಂತದವೇ ನಂಬರ್ ಆಪುಜಿ ಸರಿ ದಯಪಂಡ ಐತ ದಾದ ಆಚಾರ ವಿಚಾರ ಆಯ್ತಾ ಅದನ್ನ ಇಂಚೆ ಮನ್ಪುನ ಕ್ರಮ ಅಂದ್ರೆ ನಮಕ್ ಗೊತ್ತುಜಿ ಏನೋ ಪಂದು ಕೊರ್ನಲ್ಲ ಆ ಎತ್ತು ಪಂದು ಕೊರ್ನಲ್ಲ ಅವು ನಮ್ಮ ಸಂಸ್ಕೃತಿ ಅತ್ತು ತುಳುವ ಸಂಸ್ಕೃತಿ ಅತ್ತವು ಅಂಚನೆ ದೈವಾರಾಧನೆಲ್ಲ ನಮ್ಮ ಈತ ಕನ್ನಡದ ಸಂಸ್ಕೃತಿ ಅತ್ತು ದೈವ ನುಡಿ ಐವರಿಯ ಕಡೆ ಡಿಬೇಟ್ ಇಡ್ಪಂತೆ ದೈವ ತುಳುಟೆ ಪಾತ್ರ ಕನ್ನಡ ಪಾತಿರ್ಬಂದು ಅವು ಎಂಚೊಂದು ಸಾಧ್ಯ ಸರ್ ಕೊರಗಜ್ಜಿ ಓಲ್ ಕನ್ನಡ ಪಾತಿರಿಂದ ತರಿಪೋಡು ಗುರಿಗೆ ಓಲ್ ಕನ್ನಡ ಪಾತಿರ್ದು ಎಂತರಿಪೋಡಿ ಇಂಚೆ ವಿಚಾರ ಉಪ್ಪುನಾಗ ಕಳಕಳಿದಾದ ಅಕೇರಿಗಾದ ಇರ್ ದಾದ ಪನಿಯರೆ ಎನ್ನ ಕಲಕಳಿದಾದ ಪನ್ನಾಗ ಯಾನ್ ಪನ್ಪುನು ನಾವು ಎಂಗ್ಲೆಟ್ ಹಿಂದೂ ಸಂಘಟನೆ ಒಂಜಿ ಸಂಘಟನೆ ಬೆನೊಂದುಲ್ಲ ಹಿಂದೂ ಸಂಘಟನೆ ಸ್ವರದಿರ್ಪೋಡು ಸುರುಕಾದು ದಯಪನ ಒಂದು ನಮಕ್ ಬಾರಿ ಮಲ್ಲ ಪೆಟ್ಟುಂಡು ನೆಟ್ಟು ಈ ಧರ್ಮ ದೈವದ ವಿಚಾರ ನಮಗ್ ಬೆಟ್ಟುಂಡು ಮಾತೆಲ್ಲ ಸ್ವರದಿರ್ಪೋಡು ಬಕ ಪ್ರತಿ ಓದಿ ತುಳುವೆಲ್ಲ ಸ್ವರದಿರ್ಪೋಡು ನೆಕ್ ಓಲೋಲು ಪೂರ ಆತ ನಾವೇನು ಪೂರ ಉಂತ ಉಡ್ತಾರೆ ಒಂದು ಉಂತಾಗಿ ಬಂದಾಡ ನಮ್ಮ ದೈವಲ್ಲಿ ನಮ್ಮ ಟಾರ್ಚಿ ಬಾರ್ದು ನಾಡುಡಾವು ಧನ್ಯವಾದ ಒಂಜಿ ಸುವಿಸ್ತಾರವಾದ ಒಂಜಾತ ವಿಚಾರಣೆ ಮಾತ ಪಂಡಿರು ಯಾನ್ ಬರತೆರಡ ಪಾತ್ರುಡು ಈ ಸಂದರ್ಭ ಯುವ ಜನತೆ ಲಕ್ಕುಡು ಅತನ ಯುವ ಜನತೆ ಉಂದಿತ ವಿಚಾರ ದುಂಬು ಪೋಡು ಅಂಡ ಯುವ ಜನತೆ ದುಂಬು ಪೋಡು ನನಗ ನಮ್ಮ ಹಿರಿಯಾಕುಲು ಅತನ ನಮ್ಮ ದುಂಬು ನಮ್ಮನಿ ಏರು ದುಂಬ ತೆಗೆದು ನಮಕ್ ಈ ಒಂಜಿ ದೈವಾರಾಧನೆ ಅತನ ಉಂದಿತ ವಿಚಾರ ನಿರ್ದೇಶನ ಕೊರ್ಪೇರು ಅತನ ಅಕ್ಲೇನೆ ದುಂಬ ತೆಗೆದು ದೀವು ಒಂದು ಇತ್ತದ ಯುವ ಜನತೆ ಪೋಡಾಪು ಕುಡೊಂಜಿ ಕರೆ ಉಂಡು ಬರತ್ತೆ ನಾನು ಹಿಡಿದು ಬುಕ್ಕಿರಡ ಪಾತಿರ್ವೆ ಹಲೋ ಹಲೋ ನಮಸ್ತೆ ಇನ್ನ ಪುದರ್ ಒಲ್ತ ಕರೆ ಮಲ್ತಾರೆ ಕೊಡಗಡದು ಓಕೆ ಮಡಿಕೇರಿ ಕೊಡಗಡದು ಎಸ್ ಪಾತಿರ್ಲೆ ಸರ್ ಎಸ್ ನೇರ ಪ್ರಸಾರ ಉಳ್ಳಾರ ಸರ್ ಇರು ಎಸ್ ಪಾತಿರ್ಲೆ ಸರ್ ನೇರವಾದ ನಿಮಿಷ್ ಉಳ್ಳೇರು ಎಸ್ ಪಾತಿರ್ಲೆ ಸರ್ ರೋಹಿತ್ ಬಂದು ಓಕೆ ರೋಹಿತರ ಪಾತಿರ್ಲೆ ದಾದ ಪನ್ಪರೆ ಕೊಡಗಡದು ಪಾದ ರೋಹಿತ್ ಬಂದು ಓಕೆ ತುಳುನಾಡು ಕೊಂಚಿ ತರತಗ್ಗವ ಖಂಡಿತ ಸರ್ ದಯಪಂಡ ಇಂಕುಲು ಸರ್ ತೋಂದುರ್ಲ ವಿಷಯ ಪೂರ ತೋಂದುರ್ಲ ಓಕೆ ಕುದ್ದಾರ ಇಂಕುಲು ಪೋತಾಡೆ ಈಗ ಅಲ್ಲ ಪೋತೆ ಓಡೆ ಮೈಸೂರು ಬಾಗಡ ಆಪನಡೆಗೆ ಇರ್ ಪೋತಾರೆ
ಯಾನ್ ಪೋತೆ ಬಾಗ ಪೋತೆ ಪನ್ಲೆ ಸರ್ ಆ ವಿಚಾರ ಸರ್ ವಿಚಾರ ಪಂಡದಾದ ಗೊತ್ತುಂಡೆ ಓಕೆ ಎಂಕಲ ಕಟ್ಲೆಟ್ ದಾಪಣೆ ಬಬ್ಬು ಸ್ವಾಮಿನ ಎಂಕಲು ಆರಾಧ ಮಲ್ಪುನಕುಲು ಓಕೆ ಎಂಕಲ ಕಟ್ಟಿಡ್ದಾದ ಪಂಡ ಶುದ್ಧೀಕರಣ ಇತ್ತ ನಮ್ಮಂಜೆ ಕಟ್ಟೆ ಬಗ್ಗೆ ಶುದ್ಧೀಕರಣ ಮಲ್ಪಿರ್ತುಲೆ ಅಂದೆ ಬೊಕ ಓಮ ಬರ ದೀಪಿನ ಓಕೆ ಆ ವಿಷಯಕ್ಕೆ ಕಟ್ಟು ನಕ್ಲೆ ಗಿಜ್ಜಿ ಓಕೆ ಅವು ಬಟ್ರ ನಕ್ಲಿಗೆ ಒಂಜಿ ಬೊಕ ನಮ್ಮ ಪಾತ್ರೆ ನಕ್ಲಿಗೆ ಅಂದೆ ಮೊಗ್ಲೆಂಚ ಸರ್ ಮಾಡ್ತೀರ ಬಗ ಓಕೆ ಆ ಒಂಜಿ ಕಟ್ಲೆ ನೆಂಚ ಮಾಡ್ತೀರಿ ಹೌದು ಅದೇ ಎಸ್ ಆಯ್ತಾ ಮೈಸೂರದ ವಿಷಯ ತೋಡ್ಕೊಂಡ ಸರ್ ಆ ಜಾಗ 35 ವರ್ಷದ ಪಿರಾನೆ ಆ ಜಾಗ ಮಾರ್ದೆ ಓಕೆ ಐತ ರೆಕಾರ್ಡ್ಸ್ ಉಂಡು ಕೆಲವ್ದ ಓಕೆ ತೇಜಕುಮಾರ್ ಪಂಪಿನಾರು ಉಂಡು ತುಲೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಿಮ್ಗೆ ಕನ್ನಡ ಬರ್ತದಲ್ಲ? ಕನ್ನಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕನ್ನಡದಲ್ಲಿ ಹೇಳಿದ್ರೆ ಎಲ್ಲರಿಗೂ ಸ್ವಲ್ಪ ಮುಟ್ಲಿ ಅಂತ, ಅದು ಏನೋ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಹೌದು ಸರ್, ಅದೇ ಸರಿ ಹೇಳ್ತೀನಿ ಕೇಳಿ. ಹೇಳಿ. ನಮ್ಮ ದೈವಾರಾಧನೆ ಇದರ ಪ್ರಕಾರದಲ್ಲಿ ಹೋಮ ಮಾಡೋದು ಮತ್ತೆ ನಾವು ಶುದ್ಧೀಕರಣ ಮಾಡೋದು ಮತ್ತೆ ಪ್ರತಿಷ್ಠಾಪನೆ ಮಾಡೋದು ಕೋಲ ಕಟ್ಟೋರಿಗೆ ಅದು ಅವಶ್ಯಕ ಇಲ್ಲ. ಹೌದು ಅದು ದೈವಾರಾಧನೆ. ಮತ್ತೆ ಇನ್ನೊಂದು ಬಬ್ಬು ಸ್ವಾಮಿ ಕ್ಷೇತ್ರಗಳು ಎಲ್ಲಿ ಯಾವ ಕಡೆ ಇದೆ ಹೌದು ಆ ಕಡೆ ನಮ್ಮ ಕೊರಗಜ್ಜ ನಂಬೋ ಶಕ್ತಿಗಳು ಇದೆ. ಹೌದು ಯಾಕಂದ್ರೆ ನಾ ಹಿರಿಯರ ಹತ್ರ ನಾನು ಜಸ್ಟ್ ಕಾಲಲ್ಲಿ ಮಾತಾಡಿ ಈಗ ತಿಳ್ಕೊಂಡಿನಿ ಅವ್ರ ಹತ್ರ ಏನ್ ಕಟ್ಲೆಗಳು ಅಂತ ಹೇಳ್ಬಿಟ್ಟು. ಖಂಡಿತ ಅದು ಮೈಸೂರು ಬೆಂಗಳೂರು ಬಂದು ಈ ಜಾಗದ ನೆಲೆ ಆಗ್ಲಿಕ್ಕಿಲ್ಲ. ಹೌದು ಖಂಡಿತ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಕಲ್ಲದು ಸರ್ವೆ ಕಲ್ಲದು. ಹೌದು ಖುದ್ದಾಗ ಅವ್ರು ಹೇಳಿದ್ದಾರೆ ನನಗೆ. ಜಾಗಕ್ಕೆ ಹಾಕೋ ಸರ್ವೆ ಕಲ್ಲನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಆಗಿದೆ. ವಿಷಯ ಏನಂತ ಹೇಳಿದ್ರೆ, ಅಜ್ಜ ಕನಸಿನಲ್ಲಿ ಬಂದು ನಾನು ನಿಮಗೆ ಆ ಕಲ್ಲು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ತೇಜಕುಮಾರ್ ನಮ್ ಜೊತೆ ಹೇಳಿದ್ದಾರೆ. ನನ್ನ ಕನಸಿನಲ್ಲಿ ಅಲ್ಲಿಗೆ ಕಾಣಿಸ್ತಾ ಉಂಟು, ನನಗೆ ಆ ಕಲ್ಲಿಗೆ ತೋರಿಸ್ಕೊಡ್ತೀನಿ, ಅದೇ ಕಲ್ಲಿಗೆ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದೇ ಪಕ್ಕದ ಮನೆಯವರ ಸ್ಟೋರಿ ಹೇಳಿದ್ದಾರೆ ನಮಗೆ, ಅದು ಸರ್ವೆ ಕಲ್ಲು ಅಂತ ಹೇಳ್ಬಿಟ್ಟು. ಆಗ ಪ್ರತಿಷ್ಠಾಪನೆ ಮಾಡಿದವರಿಗೆ ಗೊತ್ತಾಗುತ್ತಿಲ್ವಾ? ಅಲ್ವಾ? ಹೌದು. ವಿಷಯ ಏನಂತ ಹೇಳಿದ್ರೆ, ನಮ್ಮ ದೈವಗಳು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿದ್ರೆ ಚಂದ ನಮಗೆ. ಹೌದು ಸರ್ ಅಲ್ವಾ? ಎಲ್ಲಿ ಎಷ್ಟೇ ನನ್ನ ನಂಬಿಕೆ, ದೈವ ಮೇಲೆ ನಂಬಿಕೆ ಇರೋರು, ಕೊರಗಜ್ಜ ನಂಬಿಕೆ ಇರೋ, ಯಾವ ದೈವಗಳು ನಂಬಿಕೆ ಇದ್ದವರು ಸಮೇತ ನಮ್ಮ ತುಳುನಾಡಿಗೆ ಬಂದ್ಬಿಟ್ಟು ಅವ್ರು ಆರಾಧನೆ ಮಾಡ್ಬಿಟ್ಟು ಹೋಗ್ಲಿ. ಓಕೆ ಸರ್, ಈಗ ನಾವು ಕೊಡಗಿನಲ್ಲಿ ಇರುವುದು ಸರ್. ಕೊಡಗಿನಲ್ಲಿ ಇರೋದು. ನಾನು ಆಕ್ಚುಲಿ ಮಂಗಳೂರೇ, ನಾನು ಕೊಡಗಿನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ತಾವು ಅಲ್ಲಿ ಕೆಲಸ ಮಾಡೋದಾದ್ರು ನಾನು ಕೇಳುದು ಸರ್, ಆ ಭಾಗದಲ್ಲಿ ಇಲ್ಲಿನ ದೈವಗಳ ಗುಡಿಗಳನ್ನ ಅಥವಾ ಅಲ್ಲಿ ಆಚರಣೆಗಳನ್ನ ನೋಡಿದೀರಾ ಸರ್? ಎಲ್ಲಿ ಸರ್? ಕೊಡಗಿ ನೋಡಿದೀನಿ ಸರ್. ಓಕೆ. ಕೆಲ ಕಡೆ ಈ ವಿಷಯದಲ್ಲಿ ನಮ್ಮ ಮೈಸೂರು ಅಂತಲ್ಲ, ನಮ್ಮ ಕೊಡಗಿನಲ್ಲಿ ಕೆಲವು ಕಡೆ ಈ ತರ ದುಡ್ಡು ಮಾಡೋರು ಇದ್ದಾರೆ. ಓಕೆ. ಯಾಕೆ ಅಜ್ಜನ ವಿಷಯ ದರ್ಶನ ಮಾಡೋದು ಮಂಗಳವಾರ ದರ್ಶನ ಅಂತೆ, ಶುಕ್ರವಾರ ದರ್ಶನ ಅಂತೆ, ಈ ತರ ವಿಚಾರಗಳೆಲ್ಲ ಇದೆ. ಓಕೆ. ಅದ್ರಲ್ಲಿ ಇಲ್ಲ, ನಮ್ಮ ಕಟ್ಲೆಯಲ್ಲಿ ಅಜ್ಜನ ಕಟ್ಲೆಯಲ್ಲಿ ಇಲ್ಲ. ಓಕೆ. ಮತ್ತೆ ಅಜ್ಜನ ವಿಷಯದಲ್ಲಿ ದೃಷ್ಟಿ ತೆಗೆಯೋದು ಮತ್ತೆ ಎಂತೆಲ್ಲ 4,000 ರೂಪಾಯಿ ಒಂದು ದೃಷ್ಟಿ ತೆಗಿಯಕ್ಕೆ 4,000 ರೂಪಾಯಿ, ಈ ತರ ಎಲ್ಲ ಕೆಲವು ನೋಡಿದೀವಿ ನಾವು. ಅದ್ರಲ್ಲಿ ಇಲ್ಲ, ನಮ್ಮ ಕಟ್ಲೆಯಲ್ಲಿ ಇಲ್ಲ ಸರ್. ಒಟ್ಟಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ನಿಲುವು ಅಥವಾ ನಿಮ್ಮ ಒಂದು ಮನವಿ ಅಂತ ಹೇಳುದಾದ್ರೆ, ಒಂದು ಇಡೀ ನಮ್ಮ ಕರ್ನಾಟಕ ಜನತೆಗೆ ಅಂದ್ರೆ ಮುಗ್ಧರಿದ್ದಾರೆ ಸರ್ ಅವರ ಭಕ್ತಿ. ಈ ವಿಷಯದಲ್ಲಿ ನಾನು ಮುಗ್ಧರ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾ ಕೇಳ್ತೀನಿ ಕೇಳಿ. ನನಗೆ ಕಾಲ್ ಬಂದಿದೆ ಸರ್, ಅಲ್ಲಿ ಕೈ ಮುಗಿಕ್ ಹೋದು ನನಗೆ ಕಾಲ್ ಮಾಡಿದ್ದಾರೆ ಸರ್, ಈ ತರ ಕೈ ಮುಗಿಗೆ ಬಂದಿದೀವಿ, ಈ ತರ ನಮಗೆ ಇದು ಮಾಡ್ತಿದ್ರು. ನಮ್ಮ ಒಂದು ಅಜ್ಜಿ, ಒಂದು ವಯಸ್ಸಾದ ಅಜ್ಜಿನ ಕಣ್ಣೀರ್ ಹಾಕಿದ್ರೆ ನಮ್ಗೆ ಫೋನ್ ಮಾಡ್ಬಿಟ್ಟು, ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಫ್ಯಾಮಿಲಿಗೂ ನನ್ನ ಜೊತೆ ಟಚ್ ಅಲ್ಲಿ ಇದ್ದಾರೆ. ಅಲ್ಲಿಂದ ನಾನು ಏನ್ ಮಾಡಿ, ನೀವು ಅಲ್ಲಿಗೆ ಹೋಗ್ಬಿಡಿ, ನೀವು ಡೈರೆಕ್ಟ್ ಕುತ್ತಾರಿಗೆ ಹೋಗಿದ್ದೆ ನಾ ಹೋಗಿ ಕೇಳಿದ್ದೀನಿ. ಯಾಕೇಳಿ, ನಮ್ಮ ದೈವ ನಮ್ಮ ಜಾಗದಲ್ಲಿ ಇಲ್ಲಿ ಸರ್, ದಯವಿಟ್ಟು ಇದನ್ನ ಏನಾದ್ರು ಮಾಡಿ ಖಂಡಿಸಿ ಸರ್ ಇದನ್ನ. ನಮ್ಮ ದೈವ ನಮ್ಮ ಜಾಗದಲ್ಲೇ ಇರಲಿ. ಖಂಡಿತ ಸರ್, ಖಂಡಿತ. ಧನ್ಯವಾದ ಸರ್ ಕರೆ ಮಾಡಿರೋದು. ಸರಿ, ಓಕೆ. ಇದು ನಿಜವಾದ ಮಾತುಗಳು. ಒಂದು ನಾನು ಹೇಳಲೇಬೇಕು, ಕ್ಲಿಯರ್ ಮಾಡಬೇಕು, ಬರುವಂತ ಭಕ್ತರು ಅವರು ಅಂಧ ಭಕ್ತರು ಅಂತ ಹೇಳಕ್ ಬರೋದಿಲ್ಲ. ನಿಜವಾದ ಭಕ್ತಿ ಉಳ್ಳವರು ಅಲ್ಲಿ ಬರ್ತಾ ಇದ್ದಾರೆ. ಕಷ್ಟ ಇದೆ ಸರ್, ಪ್ರತಿ ಮನೇಲೂ ಕಷ್ಟ ಇದೆ, ನೋವಿದೆ. ಆ ನೋವಿನಿಂದ ಅಲ್ಲಿ ಬರ್ತಾರೆ. ಏನಾದ್ರೂ ಅಜ್ಜ ದಯಪಾಲಿಸಿದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆ ಬೆಳಕು ಕಾಣಬಹುದು. ಅದೇ ಆ ಭಕ್ತಿ ಅನ್ನುವಂಥದ್ದು ಇನ್ನೊಬ್ಬರ ದಂಧೆಗೆ ಒಂದು ಸಹಕಾರ ಆಗ್ತಾ ಇದೀವೋ, ಅಥವಾ ಇವರ ಮುಗ್ಧತೆಯನ್ನ, ಇವರ ಭಕ್ತಿಯನ್ನ ದಂಧೆಗಾಗಿ ಬಳಸ್ತಾ ಇದ್ದಾರೋ, ಒಂದಂತೂ ನಿಜ. ಆ ರೀತಿ ಮಾಡೋರಿಗೆ ಆ ದೈವಗಳು ಏನೇನು ತೋರಿಸ್ಬೇಕು, ಏನೇನು ಕರುಣಿಸ್ಬೇಕು ಎಲ್ಲವೂ ಕೂಡ ಗೊತ್ತಿದೆ. ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಯ ರಕ್ಷಣೆಗಾಗಿ ದೈವಗಳು ಮುಂದೆ ಬರೋದಕ್ಕಿಂತ ದೈವವನ್ನ ನಂಬುವಂತ ನಮ್ಮ ತುಳುವರಿದ್ದಾರೆ, ಅವರು ಮುಂದೆ ಬಂದು ಅದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕಾಗಿದೆ ಅಲ್ಲಿ ಹೆಜ್ಜೆ ಇಡಬೇಕು. ನಾನು ಒಂದು ಮನವಿ ಮಾಡ್ಕೋತೀನಿ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲ ಈ ಟೈಮಲ್ಲಿ ಒಗ್ಗಟ್ಟು ಆಗಿಲ್ಲ ಅಂದ್ರೆ
ನಾವು ಮುಂದೆ ನಮ್ಮ ಹಿಂದೂ ಧರ್ಮದ ದೈವಗಳಾಗ್ಲಿ ದೇವರುಗಳಾಗ್ಲಿ ರೋಡಿಗೆ ಬಂದು ಇದೇ ತರ ಬಿಸ್ನೆಸ್ ಮಾಡ್ಕೊಳ್ತಾರೆ ಎಲ್ಲರೂ. ದಯವಿಟ್ಟು ಎಲ್ಲ ಯುವಕರಾಗ್ಲಿ ಎಲ್ಲರೂ ಆಗ್ಲಿ ಎಚ್ಚೆತ್ಕೋಬೇಕು. ನಿಮಿಷ ಅವರೇ, ಇನ್ನೊಂದು ಮಾತನಾಡೋದು ಇದು, ಒಂದು ಕರೆ ಇದೆ. ಹೇಳಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರೋಷನ್ ಎಸ್ ರೋಷನ್. ಎಸ್ ರೋಷನ್, ನಿಮ್ಮ ಬಗ್ಗೆ ಈಗಷ್ಟೇ ಫೋನ್ ಕರೆಯಲ್ಲಿ ಕೂಡ ಮಾತನಾಡಿದ್ರು. ನಾವು ಈ ತಾವು ತುಳು ಸಂಘಟನೆ ಅಥವಾ ಹೌದು ತುಳುಟು ಪಾತೆರೊಳ್ಳಿ ಆಂಡ ಒಂಜಿ ವಿಚಾರ ಸರ್, ಕರ್ನಾಟಕದ ಅವೇತೋ ಜನಕುಲು ತೂವೊಂದುಲ್ಲಿರಿ. ಸೊ ಅಕಲೆಗೆ ಪ್ರಾಬ್ಲಮ್ ಕನ್ನಡ ಶಬ್ದ ದಿಕ್ಕು ಪ್ರಾಬ್ಲಮ್ ಎಲ್ಲ ಖಂಡಿತ ಅಂಚನ ಪಾತಿಲ್ಲ ಸರ್. ದಾದೆ ಗೊತ್ತಂಡೆ ಇನಿ ಯಾನ್ ಸುರುಟಾದ ಯಾನ್ ಸಾಧಾರಣ ಆಜಿ ವರ್ಷದಿಂದ ಸೊರಲಕ್ಕ ಒಂದಿಲ್ಲ ನಂಬಿಕೆ ಸೋಷಿಯಲ್ ಮೀಡಿಯಾ ಕನೊಚ್ಚಿ ಚಿತ್ರೀಕರಣ ಮನ್ಪೋಚಿ ಕಾಂತಾರ ಸಿನಿಮಾ ನಗಲ ಅನುಭವ ಅಂತೆ ಬೊಚ್ಚಿ ದೈವಾರಾಧನೆ ಕನೊಚ್ಚಿ ಬೊಚ್ಚಿ ಅವು ಅವಿನ ಪಿದೆ ಕನೊಚ್ಚಿ ನನ್ನ ಜನಕ್ಕುಲು ಅವಿನ ಬೇತೆ ರೀತಿ ಕೊನಪೇರು ನನ್ನ ದುಂಬದ ದಿನಟ್ ಇಂಗ್ಲೇ ಗೊತ್ತುಂಡು ಇನಿ ಒಂಜಿ ಕನ್ನಡ ಫಿಲ್ಮ್ KGF ಪತ್ತನಲ್ಲ ಐತ ರೇಂಜಿಗೆ ಮನ್ಪನಕುಲು ಮೂಲು ಜನಕ್ಕುಲು ಅವೇನೊಂಜಿ ವಿಚಿತ್ರವಾದ ತುಪ್ಪಿನಕುಲು ಕೆಲವರು ಘಟ್ಟದ ಮಿತ್ ಚಿತ್ರ ನಕುಲು ಜೀವನದ ಅಳವಡನೆ ಮನ್ಪೇರು ಘಟ್ಟದ ಮಿತ್ತದಕಲ್ಲ ನಿಕುಲು ಇರು ಗೊತ್ತು ಸಿನಿಮಾ ಪನ್ನಗ ಜೀವ ಉಡ್ಪೇರು ಶುಕ್ರವಾರದಾನಿ ಪುಲ್ಲಕಂಡ 4 ಗಂಟೆಗೆ ಜಪ್ಪೇರು ಬಡನ ಟಾಕೀಸ್ ಎದುರು ಅಂಚಿನ ಪರಿಸ್ಥಿತಿ ಇದು ದೈವನ ಎಂಚ ಕೊನವೇರು ಪನ್ಪಿನ ಒಂಜಿ ಎಂಕ್ ದುಂಬೆ ಇತ್ತಂದು ವಿಷಯ ಆ ವಿಷಯ ಇರ್ನ ಪಾತೆರಡು ಕಾಂತಾರ ಸಿನಿಮಾದ ಬೊಕ್ಕ ಒಂದು ವ್ಯಾಪಕವಾದ ಈ ರೀತಿ ಯಾವೊಂದು ಪನ್ಪನ ವಿಚಾರ ತೋಜೊಂದುಂಡು ಸರ್. 100% ಸತ್ಯ ಒಂದು ಕಾಂತಾರ ಸಿನಿಮಾದ ಬೊಕ್ಕ ತುಲೆ ಈತ ನೆಟ್ಟ ಇಜ್ಜಂದಿನ ಈತ್ ವರ್ಷದಿಂದ ಇಜ್ಜಂದಿನ ಇನಿ ಅಲ್ಪ ಕಲ್ಲ ದಿಕ್ಕೊಂದುಂಡು ಬಂಡ ಅವಳ ಮಾತಿರ್ನಲ್ಲ ಮಾತಿರಡಲ್ಲಿ ಕಾಲ್ ಮಂತ್ ಕೇಂದ್ರೇನ ಓಲು ಮಾತ ಗುಡಿ ಅವನುಂಡು ಅಕ್ಲೆ ಮಾತಿರ್ಲ ಕಾಲ್ ಮಂದ ಅಕುಲು ಮಾತ ಪನ್ಪಿನ ಒಂಜೇ ಪಾದರ ಎಂಗ್ಲೆಗೆ ನಿದ್ರೆಡ್ ಕನ್ನಟ್ ಎಂಗ್ಲೆಗೆ ಕಲ್ಲು ತೂಪ ಇರು ದೇವರು ದೈವಾಗ ಕಲ್ಲು ತೂಪಾണ് ಎಂಗಲ್ ಕನತ್ ಪಾಡಿಯ ಅಂದು ಯಾನ ಇನಿತುಲೆ ಯಾನ ದಾಯಗ್ ಎಂಗ್ ಸುಮಾರು ಜನ ಕೋಡೆ ಕಾಲ್ ಮಂತದ ಕೆಲವರು ಬಂದಿರು ಹತ್ತು ಮಾರೆ ನಿಕ್ ದಾಯಗ್ ಬಂಗ ಮಾರೆ ಅಪ್ಲು ನಂಬಡು ಇತ್ತಲ ಯಾನೊಂದು ಜನ ಪಾತಿರನ ತುಯ್ಯೆ ನಿಕಲ ಚಾನಲ್ ಮಂತನ ದಾನೆ ತಪ್ಪು ಅಕಲ ಆರಾಧನೆ ಮಂತನ ದಾನೆ ತಪ್ಪು ಯಾನಿನಿ ಪಂತ ತುಲೆ ದಾಯ ತಪ್ಪು ಬಂಡ್ ತುಲೆ ಇನಿತ ನಿಕಲು ತೋಳಿ ಅಕಲ ಆರಾಧನಾ ಕ್ರಮ ಇಂಚೊಂಡು ತೋಯರ್ಡ ಅಕಲು ದೃಷ್ಟಿ ತೆಪ್ಪುನ ಮಂತ್ರ ಮಂತು ಕೊರ್ಪಿನ ಬೊಕ್ಕ ಗಡು ದರ್ಪುನ ಪ್ಲಸ್ ತಾರಾಯಿ ಲಿಂಬೆ ಬುಲಿ ಕೊರ್ದು ಅವು ಓಲಾಂಡಲ ಕ್ರಮ ತುಳುನಾಡು ತೂತಾರ ನಮ್ಮ ದೈವಾರಾಧನಾ ಕ್ಷೇತ್ರದ ಜ್ಯೋತಿಷ್ಯ ಪನ್ಪಿನ ಇಜ್ಜಿ ಇತ್ತೆ ಒಡೆ ಮುಟ್ಟ ಬಂದಾಗ ಆಯ ನಡೆ ಬತ್ತಿನಗ್ಲೆಗ್ ಆಯ ಪನ್ಪಿಂದಾದ ಬಂಡ 8 ಗಂಟೆಗೆ ರಾತ್ರಿ ನಿಗ್ಲೆ ತಿರಿಪಾವೆ ಕೊರಗಜ್ಜೆ ಇಲ್ಲಾಗ ಬತ್ತ ಪನ್ಪೇರು ಬಂದು ಆಂಡತೆ ಆತು ಬಿಡ್ಲೆ ಬಾಲೆಡ್ ದಿಂಚಿ ಪತ್ತಿನ ಆಜಿ ವರ್ಷದ ಬಾಲೆಡ್ ದಿಂಚಿ ಪತ್ತಿನ 8 ವರ್ಷದ ಪ್ರಾಯದರ್ನ ಮುಟ್ಟ ಆಯನ ಕಾರಿಗೆ ಬರೋಂದುಲ್ಲೇರಿಗೆ ಅಲ್ಪ ಅವು ಬಿಡ್ಲೆ ಈತ ಮಾತ ಗಲಾಟೆ ಆಪಿನದು ದಾಖಲೊಂಜಿ ರಾಷ್ಟ್ರ ಒಂಜಿ ಕರ್ನಾಟಕ ರಾಜ್ಯದ ಒಂಜಿ ಚಾನಲ್ ಪ್ರತಿಷ್ಠಿತ ಚಾನಲ್ ಕುಲ್ದು ಪನ್ಪೇರದಾದ ಬಂಡ ಒಂದೊಂದು ಮಾತ ಮನ್ಪುನು ಕುತ್ತಾರ ದಾಖಲು ಬಂದ್ ದಾಯ ಬಂಡ ಅಕ್ಕಲು ಕಾಸ್ಗೆ ಏನೊಂದಿತ್ತಿರ್ಗೆ ಗಡಿ ಐಕ ಮಕ್ಕಳು ಒಂಜಿ ಸಮಿತಿ ಮಂತಿರ್ಗೆ ಒಟ್ರಾಸಿ ಕಾಸ್ ಕೊರ್ರೆ ಬಲ್ಲಿ ಸರಿ ತುಪ್ಪೋಡು ಬಂದು ಸಿಸ್ಟಮ್ ಡುಪ್ಪೋಡು ಬಂದು ಒಂಜಿ ಸಮಿತಿ ಮಂತಿರ್ಗೆ ಆ ಸಮಿತಿಗೆ ಕಾಸು ಕೊರ್ಪಿನ ಉಂತಾಂಡಿಗೆ ಮಕ್ಳಿಗೆ ಖಾಲಿ ಕೋಲ ಕಟ್ಟನಾಗ ಬತ್ತನ ಮಾತ್ರ ಕಾಸು ಕೊರ್ಪಿನ ಇಜಿನ ಕೊರ್ಪುಜಿ ಬಂದು ನಿರ್ಣಯ ಅಂಡಿಗೆ ಆ ರೀಸನ್ಗೆ ಇತ್ತೆ ಎಂಗ್ಲಿನ ಮಾತ ಲಕ್ಕ ತಿನ್ಗೆ ಅಕ್ಕಲು ಇತ್ತೆ ಮೊಕ್ಕಲ ಮಾತ ಅವ್ಯವಹಾರ ಗೊತ್ತಾದಿಗೆ ಕೊರಗಜ್ಜ ಮೂಲ ಜಾಗ ಬುಡ್ದು ಮೈಸೂರು ಬದ ನೆಲೆ ದಾಂಡಿಗೆ ಅಯ್ಯಯ್ಯೋ ತೂಲೆ ಒಂದು ನಮ್ಮ ಮಂತಿನ ತಪ್ಪುಡ್ದಾದ್ರ ಇನಿ ಪಂಡಿರತ್ತೆ ಮಾತೆಲ್ಲ ಅವಳು ಟಿವಿ ಇಡ್ಕೊಳೊಂದು ದಾದ ತಪ್ಪು ಅಕ್ಕಳು ಮಂದಿನ ದಾದ ತಪ್ಪುಂಡು ನಂಬಿನೇನು ಇನಿ ಪನ್ನಡ ಉತ್ತರ ಕೊರಡದಿತ್ತೆ ಮಾತೆರ್ಲ ಆನಿ ಎಂಕಲ ನೀರಿಯರು ಆ ಪುರ್ಬುಗದಾಯಗ ಅಧಿಕ ಪ್ರಸಂಗ ಬಂದು ನಮ್ಮ ದೈವ ದೇಶ ಪುರ್ಬುಗದಾಯ ಬಂದು ಇನಿ ಅವನನ್ನದ ಏನು ಉಂತವೇರು ನಿನ್ನ ಮಾತ ಇನಿ ಕುತ್ತಾರ ಹಿಡ್ದ ಆದಿ ಜಾಗ ಡಿಜ್ಜಿಗೆ ನನ್ನ ಅವಳಿಗೆ ಮೈಸೂರಿಗೆ ಆದಿಲ ಅಂತ್ಯಲ್ಲ ಇಂಜೆತನ ಮೈಸೂರಿಗೆ ನನ್ನ ಬೋಲೆ ಮಾತೆರ್ಲ ಅಡೆಗೆ ಕುತ್ತರ್ಗೆ ಪೋಚಿ ನನ್ನ ಮಾತೆರ ಮೈಸೂರಿಗೆ ಬೋಲೆ ದೈವ ನಕಲು ಕೊನದ ಆಂಡ ತಡೆಗೆ ತುಲೆ ಎಂಗ್ಲಿಗ್ ಸತ್ಯ ಅನ್ಪೆ ಎಂಗ್ಲಿಗ್ ಬೇನೆದೆ ಯಾನ್ ಸತ್ಯ ಅನ್ಪೆ ಎಂಕೊಂಜಿ ದಾದ ಬಂಡ ಯಾನ್ ಸತ್ಯ ಅನ್ಪೆ ಯಾನ ದಾಯ ದೈವಾರಾಧನಾ ಕ್ಷೇತ್ರ ಗೀತೆ ಸಪೋರ್ಟ್ ಮನ್ಪೆ ಅಂಡ ಎನ್ನ ಒಂಜೆ ಕಾರಣ ಎಂಗ್ ನೆಟ್ಟು ದಾಲ ಲಾಪೇಜಿ ಅನಿ ಸತ್ಯ ಅನ್ಪೆ ಎಂಗ್ ಒಂಜಿ ಕಾರಣ ದಾದ ಬಂಡ ಇನಿ ತುಳು ಭಾಷೆ ಒರಿದಿನಿ ದೈವಾರಾಧನಾ ಕಲಟ್ ಮಾತ್ರ ತುಳುನಾಡು ಮಾತ್ರ ಬಾಕಿದ
ಕ್ಷೇತ್ರ ಮಾತ ಬೋಂಡು ಶಾಲೆಡ್ ಬೋಂಡು ಸಾರ್ವಜನಿಕ ಸಭೆ ಬೋಂಡು ಒಂಜಿ ಇಲ್ಲದ ಕಾರ್ಯಕ್ರಮ ಬೋಂಡು ತುಳು ಪ್ರತಿ ಒಂಜಿ ಕಾರ್ಯಕ್ರಮ ಕಜ್ಜೋಡು ತುಳು ಬೋಂಡು ಇನಿ ಒರಿದಿನ ದೈವಾರಾಧನಾ ಕ್ಷೇತ್ರಡ್ ಮಾತ್ರ ಎಂಕ ಆ ಒಂಜಿ ಜಾಗಡ್ ತುಳು ಒರಿಯಡ ಮನ್ಪಿನ ಒಂಜಿ ಅಭಿಮಾನಡ್ ಯಾನ ದೈವಾರಾಧನೆಗೆ ಪ್ರತಿ ಒಂಜಿ ವಿಷಯ ಸಪೋರ್ಟ್ ಮಂತೊಂದು ಬತ್ತೆ ಆಂಡ ಇನಿ ಘಟ್ಟದ ಮಿತ್ತು ಪೋನಗೆ ಯಾನ ದಯಲಾಗಿಯೇ ಬಂಡ ಘಟ್ಟದ ಮಿತ್ತು ಪೋಯಿ ಕೂಡ್ಲುಂಡದೆ ಅಲ್ಪದ ಭಕ್ತಿಗೆ ತುಳು ಭಾಷೆ ಅರ್ಥ ಆಪುಜಿ ಅಪಗ ಅಲ್ಪ ದೈವ ಕನ್ನಡದ ಕಟ್ಟರ ಸುರು ಮನ್ಪುಡು ಕನ್ನಡದ ಕಟ್ಟರ ಸುರು ಮಂತಿ ಬೊಕ್ಕ ಅಲ್ಪದ ದೈವದ ಭಾಷೆ ಬದಲಾವಣೆ ಆಪುಡು ಈ ನಿಲೆಟ್ ಮಾತ್ರ ಯಾನು ಪಾತಿರ್ನ ಬೊಕ ಎಂಗ್ ದಾಲ ಬುಡ್ಚಿ ನಿಕ್ಕಲಿಗಿತ್ತ ತುಲೆ ಆಪಿನ ಅನ್ಯಾಯ ತುಲೆ ನನ್ನ ದಾದಾಬುನು ಯಾನ್ ಪನ್ಪೆ ತುಲೆ ಇತ್ತೆ ಆ ಸಮುದಾಯದಕ್ಕಲು ಮಾತ ಸೇರಿದ ಲಕ್ಕ ಜರ ಪಂಡಾಂಡ ಎಲ್ಲದ ದಿನ ಅಕ್ಕುಲೆ ಕಟ್ಟರ ಸುರು ಮನ್ಪೇರು ನಿಕ್ಕಲ ಬಟ್ಟಲ ಅಕ್ಕುಲು ಒಯ್ಪೇರು ಎಲ್ಲ ದಿನ ಕೋಲ ಅತನ ಆ ಒಂಜಿ ವ್ಯವಸ್ಥೆನೆ ಆ ಒಂಜಿ ಕಲೆನೆ ಅಕಲ್ ಕಲ್ತೊಂದು ಬೊಕ್ಕ ಅಕಲೆ ಮಲ್ತೇರುಂದ ಆನಗ ಬೊಕ್ಕ ಮೂಲಾಗ ಪೆಟ್ಟು ಬೂರುನು ಪನ್ಪನ ವಿಚಾರ ಇರ್ ಪನ್ಪುನು ಸತ್ಯ ಪಾತ್ರ ಅದೇ ಗೊತ್ತಿದೆ ಅಕ್ಕಲು ಸಿನಿಮಾದ ಒಂಜೊಂಜಿ ಮಿಮಿಕ್ರಿ ಮಂತೊಂದು ಬರೋದಿಲ್ಲೇರು ಇದೇ ಗೊತ್ತುಪ್ಪು KGF ಹತ್ತಿ ಕೂಡ್ಲೆ ಕುಜಲು ಬುಡಿಯರು ಆ ಸ್ಟೈಲ್ ಬೆಲ್ ಪ್ಯಾಂಟ್ ಬರ್ದಿರ್ಬೇರು ಶಿವರಾಜ್ ಕುಮಾರ್ನ ಯೋಗಿ ಪಿಕ್ಚರ್ ಬನ್ನ ಯೋಗಿ ಲಕ ಕುಜಲು ಬುಡಿಯರು ಅಕ್ಕಲು ದಾದ ಪಂಡ ಅನುಕರಣೆ ಮನ್ಪುನ ಅಕ್ಕಲು ಇದಕ್ಕೆ ದಾದ ಬುಡ್ಚಿ ಕಾಂತಾರ ಸಿನಿಮಾ ತೂದು ಬಿದೇ ಬನ್ನಗ ಮಂಜನ ಮೋನೆಗೆ ಬಾರ್ದು ಕಲ್ಕೊಂಡು ಬರೋದಿತ್ತೇರು ಇದು ತೂದು ಪರ ಇಂಟರ್ವ್ಯೂದು ಮೂವಿದ ಈ ಅಕ್ಲಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ದಾಲ ಗೊತ್ತುಜಿ ಅಕಲ ತಪ್ಪು ಏನು ಪನ್ಪುಜಿ ಅಕಲ ತಪ್ಪೆ ಹತ್ತು ಸರ್ ಒಂದು ತಪ್ಪು ಏನ ಗೊತ್ತುಂಡೆ ನಮ್ಮ ತಪ್ಪು ಇನಿ ಕೆಲ ಪಗಲೊಂದುಲ್ಲ ಇರತ್ತೆ ಟಿವಿ ಡಾವಡ್ ಬಾಕಿದ ಬರಿಟ್ ಫೋನ್ ಇಡ್ ಬಂದೊಂದುಲ್ಲ ಇರತ್ತ ದಾದ ತಪ್ಪಿ ಆಕಲು ಮಂತೆರಡ ಅಂದ್ ಇನಿ ನನ್ನ ಆಪಿನ ತಪ್ಪುನು ಏನು ಉಂತವೇರಂತ ಓಡಿ ಇಂಕ ನನ್ನ ದಾದ ಪನ್ಪಡ್ ಸರ್ ಎಸ್ ಖಂಡಿತ ಸರ್ ಒಂಜಿ ವಿಚಾರಡೆ ಅನಿರಡಕ್ಕೆ ನೋಡು ಈ ಒಂಜಿ ದೈವದ ವಿಚಾರ ಬೇತೆ ಜಿಲ್ಲೆದ ಅಕಲ ಆದಿಪ್ಪು ಅಕಲ ನಂಬಿಕೆ ಏಪಲ ನಂಬೋಲೆ ಅಕಲು ಆಂಡ ಅಕಲು ಬತ್ತದು ಮುಲ್ಪ ಬತ್ತದು ನಂಬೋಡು ಅತನ ಮುಲ್ಪ ಬತ್ತದು ಈ ದೈವದ ವಿಚಾರಡ್ ಪಾಲ್ಪಡೆಯೋಡು ಪನ್ಪುನಂಚಿನ ವಿಚಾರ ಅವು ಒವೇ ಕಾರಣಗಳ ಬೇತೆ ಕಡೆಟು ಗುಡಿ ಕಟ್ಟುನ ಆವಾಡು ಬೇತೆ ನಮ್ಮ ತುಳುನಾಡು ಬಿಡ್ದು ಬೇತೆ ಕಡೆಟು ಗುಡಿ ಆವಾಡು ಆ ರೀತಿಯ ಕೋಲ ಆವಡ ಉಪುರ ನಡಪೆರೆ ಬಲ್ಲಿ ಪನ್ಪುನ ವಿಚಾರ ಇರ್ ಪನೊಂದುಲ್ಲರ ಸರ್ ಯಾನ್ ಕೊಡೊಂದು ವಿಷಯ ಪನ್ಪೆತುಲೆ ಮೈಸೂರುಡು ಚಾಮುಂಡೇಶ್ವರಿ ಬೆಟ್ಟ ಉಂಡು ಚಾಮುಂಡೇಶ್ವರಿ ದೇವಿ ಇಲ್ಲೇರು ಇಂಗ್ಲೆಂಡ್ಲ ಗುಡ್ಡೆ ಕಮ್ಮಿಜ್ಜಿ ನಮ್ಮ ತುಳುನಾಡ್ಲ ಗುಡ್ಡೆ ಕಮ್ಮಿಜ್ಜಿ ಎಂಗ್ಲಿಗ್ಲ ಚಾಮುಂಡಿನ ಅಪ್ಪೇನ ಮೂಲ ಮಾಡೋಲೆತ್ತ ಎಂಗ್ಲದಾಯ ಮೈಸೂರು ಮುಟ್ಟ ಬೋರ್ಡು ಇತ್ತ ಮೈಸೂರು ತಗೊಳ್ಳಿ ಕೆಲವರು ಪಾತ್ರ ತುಯ್ಯಾನ ನಮಗೆ ಕೊರಗಜ್ಜ ನೋಡ್ಲಿಕ್ಕೆ ಅಲ್ಲಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಇಲ್ಲಿದ್ರೆ ಏನು ಪ್ರಾಬ್ಲಮ್ ನಿಮಗೆ ಹಿಂಗೇನು ಕಾಲ್ ಮಾಡ್ತದೆ ಏನು ಪಂಡೆ ನೀವು ಧರ್ಮಸ್ಥಳಕ್ಕೆ ಬಸ್ಸು ಮಾಡಿಕೊಂಡು ಬರ್ತೀರಿ ಇಲ್ಲಿಗೆ ಕ್ಷೇತ್ರ ನೋಡ್ಲಿಕ್ಕೆ ಆ ಕ್ಷೇತ್ರಕ್ಕೆ ಬರ್ತೀರಿ ಯಾಕೆ ಇದನ್ನೊಂದು ಕ್ಷೇತ್ರ ತರ ನೋಡ್ಬಾರ್ದು ನಿಮಗೆ ಅನ್ಕೊಂಡೆ ಸತ್ಯ ಸರ್ ಸತ್ಯ ನೀ ಕ್ಷೇತ್ರಕ್ಕೆ ಬರಡಿ ಮುಗುಲು ದೈವನ ಬತ್ತೊಂದು ಅಕಲ ಬಾಕ್ಲಿಗೆ ಹೋಗುದಿಲ್ಲೇರು ಹೆಂಗ ಅರ್ಥ ಆಪುಜಿ ಕಟ್ಟನಕಲ್ಲ ಹೆಂಗ ದಾಯಕಿಂಚ ಮಂತೊಂದುಲ್ಲೇರಂದ ಅರ್ಥ ಆಪುಜಿ ಕಾಸದ ಆಸೆಗೆ ಬೂರ್ದೇರಾ ಅತ್ತು ಮುಗುಲು ಪ್ರಚಾರಕ್ಕೆ ಬೂರ್ದೇರಾ ಅರ್ಥ ಆಪುಜಿ ಮೂಲ ಕಾಂಪಿಟೇಷನ್ ರೋಷನ್ ಯಾನ್ ಇರಡಕ್ಕೆ ನೋಡು ಮೂಲ ಅಜ ತತ್ತೊಂದಿಪ್ಪುನು ತುಳುವೇರ ಅತ್ತು ತುಳುವ ನಂಬಿಕೆನ ಹಂಚಿಕೊನೆಯರ ತೂವೊಂದಿಪ್ಪುನ ನಮ್ಮ ಕರ್ನಾಟಕದ ಬಾಕಿದ ಜಿಲ್ಲೆದ ಜನಕುಲ ಯಾನ್ ಸತ್ಯ ವಿಷಯ ಇನಿ ಪನ್ಪೆತುಲೆ ಇನಿ ನಿಜವಾದ ಘಟ್ಟದ ಮಿತ್ತದಕಲ ತಪ್ಪಿಜ್ಜಿ ನಮ್ಮಕ್ಕಲ ತಪ್ಪು ಆನಿ ಬತ್ತದ ಕುತ್ತಾರಡ ಅಕುಲು ಬತ್ತ ಕೇನಾಗ ಇಂಗುಲ್ ದೈವನ ಅವಳು ಕೊನೊಲಿ ಅಂದ್ ಕೇನಾಗ ನೆಕ್ ಕೊರ್ರೆ ಬಲ್ಲಿತ್ತನ ಪರ್ಮಿಷನ್ ಮಕ್ಕಳು ಮಕ್ಕಳು ಕೊರ್ರೆ ಬಲ್ಲಿತ್ತನ ಇನಿ ಕುಡಂಜಿ ಗುಡಿ ಅವನುಂಡು ಗೂಗಲ್ ಪೇ ಪಾರ್ದಿರ್ ಪೋಸ್ಟರ್ ಕುಡಂಜಿ ಅವನುಂಡು ದಿನಕ್ಕೆ ಇನಿ ಆಜನೆ ಗುಡಿ ಆತಂಡು ಇನಿ ಆಜನೆ ಗುಡಿ ಕಟ್ಟಡ ಆತಂಡು ನನ್ನದು ದುಮ್ಮು ದಿನಟ್ ಇತ್ತೆ ಗುಳಿಗಾಂಡಿಗೆ ಎಲ್ಲದ ದಿನ ಪಂಜುರ್ಲಿ ಕಟ್ಟೊಂದುಲ್ಲೇರು ಕಲ್ಲು ಬಾರ್ದಿರ್ಗಿತ್ತೆ ಮೈಸೂರುಡೆ ಸರ್ ರಾಜನ್ ದೈವಲ್ ಬೋಂಡು ನನ್ನ ದಾದ ಮನ್ಪೇರು ಮಕ್ಕಳು ಖಂಡಿತ ಸರ್ ಒಂಜಿ ಮೇಟ್ ಈ ರೀತಿದ ಒಂಜಿ ಅವ್ಯವಸ್ಥೆಗೆ ಆ ವ್ಯವಸ್ಥೆ ನಡಪುಡ್ನಂಚಿನ ಏರು ಮುತುವರ್ಜಿ ಇಪ್ಪು ಅಕಡೆ ಕಾರಣ ಆಪೇರ ಅಂದ 100% ಮುಗುಲೆ ಕಾರಣ ಸರ್ ಅಕಡ ಫೋನ್ ಮತ್ತೆ ಪಾತಿರಡ ಅಕ್ಕಳು ಉಂದಿನೇ ಪನ್ಪಿನಿ ದಾದ ತಪ್ಪು ಮಾರಾಯ ಅಕ್ಕಳು ಪೋಡತ ಮನ್ಪಡತ ನಂಬಡತ ಅಂದ್ ನಿಕ್ಲಿಗ್ ವರ್ಷಗೊರ ಕಟ್ರೆ ದಿಕ್ಕಣ ಅಣ್ಣ ನಿಕ್ಕುಲು ಕಟ್ರೆ ದಿಕ್ಕುಡು ಬಂದು ಕಾಸು ಕೊರ್ಪೇರು ಬಂದು ನಿಕ್ಕುಲು ಇಂಚ ಮಂತಾಡ ಇಂಚ ಸೇವೆ ನಿಕ್ಕಲ ಕ್ಷೇತ್ರ ಮನ್ಪುಲೆ ಡೈಲಿ ಪರಕೆದ ಕೋಲ ಮನ್ಪುಲೆ ಯಾನು ದಾಲ ಅಡ್ಡಿ ಮನ್ಪುಜಿ ಅಕ್ಕಳು ಅಲ್ಸದ್ದು ಬರಡತ್ತ ಮೈಸೂರು ದೀಡೆಗ್ ಮೂಲ ಬರಡತ್ತ ರೋಷನ್ ರೇ ಕುಡೊಂಜಿ ವಿಚಾರದಾದ ಬನ್ನಗ ದೈವೋಲ ಆದಿಪ್ಪು ನಮ್ಮ ತುಳುನಾಡದ ಭೂತಾರಾಧನೆ ಆದಿಪ್ಪು ಪೂರಲ ನಮ್ಮ ಊರ್ದಕ್ಲ ಆದಿಪ್ಪು ಓವೇ ಊರ್ದಕ್ಲ ಆದಿಪ್ಪು ಒವೇ ಊರು ಡಿಪ್ಪಡಾಕ್ಲು
ಆಂಡ ಅಕ್ಕಲು ಬರೋಡಾಯಿನ ತುಳುನಾಡಿಗೆ ಪನ್ಪುನಂಚಿನ ಸತ್ಯನ ಈತನೆಟ ಸಾರ ಉಂಟುಂಡು ನನ್ನ ಅಕ್ಕಲು ಬೋಡಾಯಿನ ಅವಳು ತುಳುನಾಡದ ಸತ್ಯలను ಕೊನವಲಿಂದ ಅವನುಂಡತ ಅಂದು ಕೊರಗಜ್ಜದ ನುಡಿಟೆ ಉಂಡು 7 ಜಾಗ ಬುಡ್ದಿ ಅನ್ನ ಪೋಪುಜಿ ಪಂಡಿ ಬೊಕ್ಕ ಮೊಕ್ಲಿಗೆ ಗೊತ್ತುಜಿ ಕಟ್ಟು ನಕ್ಲಿಗೆ ಮೊಕ್ಲು ಪೋರೆ ಬಲ್ಲಿ ಪನ್ಪಿನ ಓಕೆ ದಾಯಿಗೆ ಇಂಚ ಮನ್ಪೆರೆ ಹೆಂಗ್ ಗೊತ್ತುಂಡು ದಾದಿ ಗೊತ್ತಿನಿ ಓಪನ್ ಆದು ನೀನು ಪಾತೆರ ಆಪುಜಿ ಕೆಲವೊಂದು ವಿಷಯನು ಓಕೆ ಆಂಡ ಮೊಕ್ಕುಲು ಅರ್ಥ ಮಂತನೋಡು ಇನಿ ಹಿರಿಯರ್ ನಕುಲು ದಾಯಿಗೆ ಇಂಚಿನ ಕಟ್ಟಲೆ ದೀತೆರು ಬಂಡ 10 ಜನ ಜೋಕುಲು ಬಿದೆ ಪೋನಾಗ ವರ್ಷದ ಒಂಜಿ ಕೋಲಗ ಮಾತೆಲ್ಲ ಒಟ್ಟಿಗೆ ಸೇರುಡು ಪನ್ಪಿನ ನಿಲೆಟತೆ ಆ ಜಾಗಡ ಕ್ಷೇತ್ರ ಬಂದದೀತೀನಿ ಸತ್ಯ ಸರ್ 10 ಜನ ಜೋಕುಲು ಪರತದ ಬೊಂಬಾಯಿ ಅಡೆ ಇಡೆ ಬೆಂಗಳೂರು ಮತ್ತೆ ಉಪ್ಪುನಗಲ ವರ್ಷದ ಕೋಲಗಾಂಡಲ ಇಲ್ಲದ ಜಾಲಗೆ ಬರ್ಪೇರತ ಬರ್ಮೆ ನಿಲೆಟತ ದೈವಾರಾಧನೆ ಈತ ಕ್ರಮಟ ನಡೆಸಂದಿತ್ತೀನಿ ಹಿರಿಯಕಲ್ನಾಗ ಐಟ್ ಇತ್ತದ ಜವಣರ ಕೈಟ್ ತಿಕ್ಕಿ ಬೊಕ್ಕ ಹಾಳಾಯಿನಿ ಅಂತ ನೋಡಾಂಡ ಇನ್ನಿತ ಜವಣರು ಕೋಲದೊಟ್ಟಿಗೆ ಕ್ಯಾಮರಾ ಬತ್ತೊಂದು ಬರೋಂದುಲ್ಲೇರು ಓಕೆ ಅಕ್ಕನೊಟ್ಟಿಗೆನೆ ಒಂದು ಒಂದು ನಮ್ಮ ಮಕ್ಕಳೇ ಅಜ ತತ್ತದ ಪೋಂದುಲ್ಲೇರು ಒಂದೇ ಒಂದೇ ಈ ರೀತಿದ ಒಂಜಿ ಅವ್ಯವಸ್ಥೆ ಕಾರಣ ಅವನನ್ನು ಬರೋದಿಲ್ಲ ಸತ್ಯ ಪಾತೆರ ನನ್ನ ದುಂಬುದ ದಿನಟ್ ಬುದ್ಧಿಜೀವಿ ಲಕ್ಕೊನ್ವೇರು ಒಂದು ಮೂಢನಂಬಿಕೆ ಅನ್ನ ಮಂತು ಬಾಡುವೇರು ರೋಷನ್ ಯಾನ್ ಇಡ ಕುಡಂಜಿಕೆ ನೋಡು ಇಂಚಪುರ ಮನ್ಪುನಕ್ಲೆಗ್ ದೈವಲು ತೂಪೇರು ಪಂಡದ ಒಂಜಾತು ತುಳುವೇರ್ನ ಬಾಯಿಡ್ ಬರು ನಿಕ್ಲಿದಾಯ ಪಾತೆರುವಾರು ಐಕ್ ರೋಷನ್ ದಾದ ವನ್ಪರ್ ಯಾನ್ ಬಂದ್ಬೆತುಲೆ ದೈವದ ಪುದರ್ನ ಆಲ್ರೆಡಿ ಬದಲಾವಣೆ ಮಂದಿರ್ ಓಕೆ ಸುಮಾರು ಒಂಜಾತ್ ಇತ್ತ ಕೊರಗಜ್ಜನ ಕರಿಯಜ್ಜ ಬನೊಂದುಲ್ಲೇರು ಕೊರಗ ತನಿಯಾಗ ಒಂಜೊಂಜಿ ಪುದರ್ನ ದೀವೊಂದುಲ್ಲೇರು ದೈವದ ಪುದರ್ಡ್ ಇನಿ ಏನನ್ನು ರೋಷನ್ ಬಂಡಲ್ ಎತ್ತನ ಮಾತ್ರ ಅನ್ನ ತಿರುಗದು ತೂಪೆ ಬರ್ತಂದೆ ಕುಡಂಜಿ ಪುದರ್ಡ್ ಎತ್ತನೆ ಅಂತ ತೂಪುಜಿ ದೈವದ ಪುದರ್ನ ಮೊಕ್ಲಿ ಬೋಡ ಇಲ್ಲಕ ಚೇಂಜ್ ಮಂತೊಂದು ಇನಿ ಕರಿ ಹೈದೆ ಬಂದೊಂಜಿ ಸಿನಿಮಾಲ ಮಂತೊಂದುಲ್ಲೇರು ನಾಚಿಕೆ ಅವಡು ನಮಕ್ ತುಳುವೆರಿಗೆ ದಾದ ಮನ್ಪರ ತೂವೊಂದುಲ್ಲ ನನ್ನ ದೈವಾರಾಧನೆನು ನಮ್ಮ ಕಾಸದ ಆಸೆಗೆ ಬೂರ್ದನ ಅತ್ತ ದೇವರನ್ನು ಬಲಿ ಕೊರೊಂದುಲ್ಲ ನಮ್ಮ ದೈವದ ಒಂಜಿ ದಿನಟ್ ದೈವ ನಮ್ಮನ್ನು ಕಾತು ನಿತ್ತೆನ್ಗೆ ಇತ್ತೆ ನಮ್ಮ ಮಾತ ಸೇರಿದ ದೈವನ ಕಾಪನ ಪರಿಸ್ಥಿತಿ ಬೈದು ನಿತ್ತೆ ಸತ್ಯ ಸತ್ಯ ಸರ್ ಸತ್ಯ ಹೆಂಗ್ ಸತ್ಯ ಬೇಜಾರಾಪುಡು ದಾದಿ ಗೊತ್ತುಂಡೆ ಕೋಟೆದ ಮರನ್ ನಿಂಚ ಗ್ರೂಪ್ ಬನೊಂದುಲ್ಲೆರ್ಗೆ ಆನಿ ಬಗಲ್ ದಿನ ಪುರ್ಬುದಾನೆ ಓಲು ಸೈಡ್ ಇತ್ತೆ ಅಂದ್ ಪುರ್ಬು ಏತ್ ದಿನ ದಿಂಚ ನೆತ್ತ ಬಿರೋಡು ಬೂರ್ದೆ ಬಂದು ಏರೆಗ್ಲ ಗೊತ್ತುಜಿ ಯಾನ್ ಎದುರು ಬತ್ತಿ ಕೂಡ್ಲೆ ಏನನ್ನು ಉಂತಾದಿರ್ ಸರ್ ಯಾನ್ ಇತ್ತಲ ಬಂದ್ಬೆ ಯಾನ್ ಎದುರು ಪೋನಾಗ ಅವೇ ಸಮುದಾಯದಕುಲು ನಿಕ್ಕದ ಹೇಗೆ ಅಧಿಕ ಬಸಂಗ ಹೆಂಗ್ ತೂವನೋ ಬಂದು ಏನನ್ನು ಉಂತಾದಿರು ಆಡ ಇನಿ ಆ ಸಮುದಾಯದ ಏರ್ಲ ನಾಯಕರಾಗಲು ಎದುರು ಬರೊಂದಿದ್ದೇರು ಬಾರಿ ಬೇಜಾರು ಬನ್ನೊಂದುಲ್ಲೆ ರೋಷನ್ ಇರಡಕ್ಕೆ ನೋಡು ಕರ್ನಾಟಕದ ಅವೇತೋ ಜನಮಂದೆ ಇನ್ನಿತ ದಿನ ದೈವಾರಾಧನೆ ದೈವೋಲೆನ ಒಂಜಿ ಕಾರಣಿಕದ ಆದೊಂಡು ಐನ ಸತ್ಯ ತೆರಿದೇರು ತೆರಿದು ಅಕಲ್ನ ಮನಸ್ಸದ ಭಕ್ತಿರ್ದಾದ ಅಂಚಿನ ಕಡೆಗೆ ಪುರ ಪೋಂದುಲ್ಲೇರು ಸೊ ಅಂಚಿನ ಭಕ್ತರೆಗ್ ಘಟ್ಟದಂಚಿ ಇಪ್ಪುನಂಚಿನ ದೈವದ ಕ್ಷೇತ್ರದಾದ ಮಂತೊಂದುಲ್ಲೇರು ಅಡೆ ಪೋಪುನಂಚಿನ ಭಕ್ತರೆಗ್ ಇರೊಂಜಿ ಪನ್ಪುಣುಂದಾಂಡ ಒಂಜಿ ಕನ್ನಡಡೆ ಪಂದು ಬಿಡ್ಲೆ ದಾದ ಪನ್ಪರಂದು ನೋಡಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಹೇಳ್ತಿದ್ದೇನೆ ತುಳುವರಷ್ಟೇ ಅಲ್ಲ ಕನ್ನಡಿಗರಿಗೂ ಹೇಳ್ತಿದ್ದೇನೆ ನೋಡಿ ಕ್ಷೇತ್ರಗಳು ಎಲ್ಲಿರ್ತದೆ ಅಲ್ಲಿಯೇ ಮಾತ್ರ ಕಾರ್ಣಿಕಗಳು ತೋರಿಸ ಅಂದ್ರೆ ಪವಾಡಗಳು ನಡೆಯುತ್ತೆ ನಾನು ಈಗಲೂ ಹೇಳ್ತಿದ್ದೇನೆ ನೀವು ಅಲ್ಲಿ ಹಣದ ಆಸೆಗೆ ನಡೆದಂತ ಗುಡಿಗಳು ಹಣದ ವ್ಯವಹಾರಕ್ಕೆ ನಡೆದಂತ ಗುಡಿಗಳಲ್ಲಿ ಯಾವುದೇ ರೀತಿಯ ಪವಾಡಗಳು ನಡೆಯುವುದಿಲ್ಲ ಯಾವ ಕ್ಷೇತ್ರ ಆದಿ ಕ್ಷೇತ್ರ ಇಲ್ಲಿದೆ ಅಲ್ಲಿಗೆ ಬಂದು ಕೈ ಮುಗಿರಿ ನಿಮಗೆ ಬದಲಾವಣೆ ಆಗದಿದ್ರೆ ನಾನು ಹೆಸರು ಚೇಂಜ್ ಮಾಡ್ತೇನೆ ಇವತ್ತಿನಿಂದಲೇ ಯಾಕೆ ಹೇಳಿದ್ರೆ ನೋಡಿ ಪ್ರತಿ ಒಂದು ಕ್ಷೇತ್ರ ಧರ್ಮಸ್ಥಳಕ್ಕೆ ನೀವು ಎಷ್ಟು ಪಾವಿತ್ರ್ಯತೆ ಇಟ್ಕೊಂಡು ಹೋಗ್ತೀರಿ ಅಷ್ಟೇ ಪಾವಿತ್ರ್ಯತೆ ಇಟ್ಕೊಂಡು ಇಲ್ಲಿಗೆ ಸಹ ಬನ್ನಿ ಮಂಗಳೂರಿಗೆ ಸಹ ಇಲ್ಲಿ ಮಂಗಳೂರಿನ ಪ್ರತಿಯೊಂದು ರಿಕ್ಷಾದವರ ಹತ್ರ ಹೇಳಿದ್ರು ನಿಮ್ಮನ್ನು ಕುತ್ತರಿಗೆ ತಂದು ಮುಟ್ಟಿಸ್ತಾರೆ ಕುತ್ತರಾಗ್ಲಿ ಇತರ ಪ್ರದೇಶಗಳಲ್ಲಿದೆ ನಾನು ಇಷ್ಟೇ ಹೇಳುದು ನೋಡಿ ಮಂಗಳೂರಲ್ಲಿ ಅಲ್ಲಲ್ಲಿ ಕೊರಗಜ್ಜ ಸ್ಥಾನ ಇದೆ ಯಾಕೆ ಹೇಳಿದ್ರೆ ಇಲ್ಲಿಯ ಜನರು ನಂಬಿಕೊಂಡು ಬಂದಿರ್ತಾರೆ ಅದನ್ನು ನಿಷ್ಠೆಯಿಂದ ಮಾಡ್ತಾರೆ ಎಂತ ಕಾರ್ಯಗಳಿದೆ ಅದನ್ನ ನಿಷ್ಠೆಯಿಂದ ಮಾಡ್ತಾರೆ ಆದ್ರೆ ನಿಮ್ಮ ಪ್ರದೇಶದಲ್ಲಿ ಮಾಡುವಂತ ಕಾರ್ಯಗಳು ವಿಚಿತ್ರ ಅಂದ್ರೆ ನಮ್ಮ ಸಂಸ್ಕೃತಿಗೆ ತಕ್ಕದಲ್ಲ ಮತ್ತೊಂದು ಹೇಳ್ತೇನೆ ಪ್ರತಿ ಕರ್ನಾಟಕದಲ್ಲಿ 20 ಕಿಲೋಮೀಟರ್ಗೆ ಸಂಸ್ಕೃತಿ ಬದಲಾವಣೆ ಆಗುತ್ತೆ ಪ್ರತಿ 20 ಕಿಲೋಮೀಟರ್ಗೆ ಪ್ರತಿಯೊಂದು ಸಂಸ್ಕೃತಿ ಬದಲಾವಣೆ ಆಗುತ್ತೆ ಈ ಬದಲಾವಣೆ ನಮ್ಮ ತುಳುನಾಡಿನ ಬದಲಾವಣೆ ಬಹಳಷ್ಟು ವ್ಯತ್ಯಾಸ ಇದೆ ನಿಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಗುಳಿಗ ಮೈಯಲ್ಲಿ ಬರುವಾಗ ಅಲ್ಲಿ ನಂಗೆ ಗೊತ್ತಿದೆ ನಿಮ್ಮಲ್ಲಿ ಕೆಲವೊಂದು ಹೆಂಗಸರಿಗೆ ಮೈಯಲ್ಲಿ ಬರುತ್ತೆ ಗುಳಿಗ ದೈವ ಯಾವತ್ತೂ ಹೆಂಗಸರ ಮೈ ಮೇಲೆ ಬರುವುದಿಲ್ಲ ಸೊ ದಯಮಾಡಿ ನನ್ನ ಕಳಕಳಿಯ ವಿನಂತಿ ದಯವಿಟ್ಟು ನಿಮ್ಮ ಆದಿ ಸ್ಥಳ ಎಲ್ಲಿದೆ ಅಲ್ಲಿಗೆ ಬಂದು ಕೈ ಮುಗಿರಿ ನಿಮ್ಮ ಹರಕೆಗಳನ್ನು ಸಲ್ಲಿಸಿ ಅದು ಬಿಟ್ಟು ಯಾವ್ದ ಈ ಹಣ ಮಾಡುವ ಈ ದಂಧೆಗೆ ನೀವು ಹೋಗ್ಬೇಡಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಇನ್ನು
ಪಲ್ಲೆ ಸರ್ ಒಂಜಿ ಪೊಂಜು ಹೆಂಗ್ ಕಾಲ್ ಮಂತು ನಿನ್ನೆ ಓಕೆ ಅಲ್ತಾನೆ ಮೈಸೂರ್ದಾನೆ ಓಕೆ ಕಾಲ್ ಮಂತದ್ದು ಅರ್ನ ಕಂಡನಿಗೆ ಹುಷಾರಿಜ್ಜಾಂಡಿಗೆ ಹಾ ಹುಷಾರಿಜ್ಜಾಂಡಿಗೆ ಈ ಜನ ತಡೆ ಪೋಂಡಿಗೆ ಏರ್ ಮೈಸೂರದ ಜನ ತಡೆ ಹಾ ನನ್ನ ಗಂಡರಿಗೆ ಹುಷಾರಿಲ್ಲ ಏನಾದ್ರು ಪ್ರಸಾದ ಕೊಡಿ ಐಕಾರ್ ಬಂಡರಿಗೆ ಕರಿ ಗಂಡನ ಕುರಿಯರಿಗೆ ಐತ ಪುದರ್ಲ ಚೇಂಜ್ ಮಂದಿರ್ ಕರಿ ಗಂಡ ನೆನಪ್ದಿಲೆ ಅಗಿಲು ಸೇವೆನು ಹಗಲು ಸೇವೆ ಮಂದಿರ್ ಓಕೆ ಒಂದು ಸರಿ ನಮ್ಮ ತುಳುನಾಡದ ಪ್ರತಿಯೊಂದು ಕೆಬಿ ಕೊಡ್ತಕ್ಕೇನ್ಲೆ ಅಕಿಲನು ಅಕುಲು ಹಗಲು ಸೇವೆ ಮಂದಿರ್ ಕರಿ ಗಂಧನ ಅಕುಲು ಕರಿ ಗಂಡ ಮಂದಿರ್ ಅವೇನು ಇರಿಟಬಾರ್ದು ಕೊಡ್ತಿರ್ಗೆ ಪಾಡ್ಲ ನಿನ್ನ ಕಂಡನಿಗೆ ಬಂದು ಬಕ್ಕ ರಾತ್ರಿ 8 ಗಂಟೆಗೆ ಅನ್ನ ಕೊರಗಜ್ಜಡ ಪಾತಿರುವ ಬಂಡೆಗೆ ಬಂಡದಾದ ಅಕುಲು ಪ್ರಸಾದ ಬಾರ್ದು ಇಲ್ಲಡ ಕಾತಿರ್ಗೆ ಆರು ಗುಣ ಐತಿರ್ಗೆ ಬುಡ ಪುಂಜೋ ಬತ್ತ ಬಣ್ಣಾಗ ಬಂಡಿರ್ಗೆ ನಿಕ್ಲು ಆಸ್ಪತ್ರೆ ಪಾಡೊಚ್ಚು ಬಂಡೆಗೆ ನಿಕ್ಲು ಪ್ರಾರ್ಥನೆ ಮನ್ಪುಲೆ ನಿಕ್ಲಿಗೆ ಆಪುಡಿತ ಪವಾಡ ಆಪುಂಡು ಬಂಡೆಗೆ ಬಾಣಲ್ ಇಲ್ಲದಕ್ಕಲ ಒತ್ತಾಗ ಆಸ್ಪತ್ರೆ ಬಾಡಿ ಇರ್ಗೆ ಅಕುಲು ಬಾರ್ದಾದ ಬುಡ ಬತ್ತದ ಬಂಡೆಗೆ ಇಮೆ ಬಂಡೆಗೆ ಅಜ್ಜೆ ಬಂತಿರು ಅವು ಆಸ್ಪತ್ರೆ ನಿಕ್ಲು ಗುಣ ಆಪುಜಿ ಬೇತ ಆಸ್ಪತ್ರೆ ಕೊಂಡಲ್ಲ ರೋಷನ್ ಒಂದೇ ನಿಮಿಷ ಕ್ಷಮಿಸಿ ಮಧ್ಯದಲ್ಲಿ ಇದ್ ಮಾಡಿದಕ್ಕೆ. ನೀವು ಏನೋ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೀರಾ. ನಾನು ಒಂದು ಕಣಕಳಿಯ ಕೇಳ್ಕೊಳ್ಳೋದು, ಈ ಚಾನಲ್ಲು ಎಲ್ಲ ಕಡೆ ಹೋಗ್ಲಿ, ಈ ವಿಷಯ ಒಳ್ಳೆ ವಿಷಯ ಆದ್ರೆ ಎಲ್ಲರಿಗೂ ತಲುಪ್ಲಿ, ದಯವಿಟ್ಟು ಕನ್ನಡದಲ್ಲಿ ಸ್ವಲ್ಪ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅಂತ ಅಷ್ಟೇ. ಆಯ್ತು, ನಾನು ಕೇಳಿ ಆದ ನಂತರ ಆಸ್ಪತ್ರೆಯಲ್ಲಿ ಭರ್ತಿ ಮಾಡಿದ್ರು. ಭರ್ತಿ ಮಾಡಿದ ನಂತರ ಅವ್ರು ಡಾಕ್ಟರ್ ಹೇಳಿದ್ರಂತೆ, ನೀವು ಕರ್ಕೊಂಡು ಹೋಗ್ಬೇಡಿ ಇಲ್ಲಿಂದ, ಇವ ಕಟ್ಟುವ ಯಾರಿದ್ದ ಅಲ್ಲಿ ಕ್ಷೇತ್ರದವ ಅವ ಹೇಳಿದಾನಂತೆ ಅಲ್ಲಿಂದ ಶಿಫ್ಟ್ ಮಾಡಿ, ಆ ಆಸ್ಪತ್ರೆ ಸರಿ ಇಲ್ಲ, ನಂಗೆ ಕೊರಗಜ್ಜೆ ಹೇಳಿದಾನಂತ. ಆದ್ರೆ ಡಾಕ್ಟರ್ ಹೇಳಿದ್ರಂತೆ ಕೊಂಡೋಗ್ಬೇಡಿ ಇಲ್ಲಿಂದ, ಇಲ್ಲಿ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಉಂಟು ಅಂತ ಹೇಳಿದ್ರ ಸಹ ಮನೆಯವರು ಹೇಳಿದಂತೆ ಇಲ್ಲ, ಕೊರಗಜ್ಜೆ ಹೇಳಿದ್ದಾರೆ, ಇದು ಆಸ್ಪತ್ರೆ ಬೇಡ ಅಂತ, ಆಸ್ಪತ್ರೆ ಬೇಡ ಅಂತ. ಆ ನಂತರ ಅವ್ರು ಶಿಫ್ಟ್ ಮಾಡಿ, ಗಂಡ ಇವತ್ತು ತೀರ್ಕೊಂಡೋಗಿದ್ದಾರೆ, ಆ ಕೂಗಿ ಹೇಳ್ತಾ ಉಂಟು ಹೆಂಗಸು ಇವತ್ತು. ಈಗ ಫೋನ್ ತೆಗೆದಿಲ್ಲಂತೆ. ಖಂಡಿತ ಇದ್ರ ಬಗ್ಗೆ ನನಗೂ ಮಾಹಿತಿ ಬಂದಿತ್ತು, ಮೈಸೂರಲ್ಲಿ ಇದ್ರ ಬಗ್ಗೆ ನನಗೂ ವಿಷಯ ಬಂದಿತ್ತು. ಖಂಡಿತ ಧನ್ಯವಾದ ಧನ್ಯವಾದ ರೋಷನ್. ಓಕೆ, ಸ್ಪಂದನ ಟಿವಿಗೆ ಧನ್ಯವಾದವನ್ನು ಹೇಳಿಕೆ ಬಂದರು. ಧನ್ಯವಾದ ರೋಷನ್. ನಿಮ್ಮ ಕೆಲಸದ ನಡುವೆ ಮಾತನಾಡಿದಿರಾ, ತುಳು ಪರ ಹೋರಾಟಗಾರರಾಗಿ ತುಳು ಭಾಷೆ ಇರ್ಬೋದು ಅಥವಾ ಸಂಸ್ಕೃತಿ ಇರ್ಬೋದು, ಧ್ವನಿಯನ್ನು ಎತ್ತುತ್ತಿದ್ರು, ಅದೆಷ್ಟು ಅವರಿಗೆ ಅಪಮಾನಗಳಾಗಿರ್ಬೋದು. ಸರ್ ಅರ್ನ ಬಗ್ಗೆ ಒಂಜಿ ಪನಡೆ ಆಪುಡು ಪಂಡ ಆರು ನಮ್ಮ ಇನ್ನಿ ಸಂಘಟನೆ ದಾದ ಮಲ್ದ ನಮ್ಮ ಸಂಘಟನೆ ಇನ್ನು ಇಡೆಮುಟ್ಟ ಎತ್ತದನ್ನು ಪಂಡ ಒಂಜಿ ರೋಷನ್ ರೊನಾಲ್ಡು ಬಕ್ಕ ಮೇಘರಾಜ್ ಬಕ್ಕ ಇಡೀ ಎಂಗಲ ಸಂಘಟನದ ಜವಣಿರು ಮಾತೇರ ಎಂಕಲೆಗು ಎಂಜಾಣಲ್ ಎಂಕಲೆಲ್ಲ ಬಂದು ಸಪೋರ್ಟ್ ಮಲ್ದೇರು ಈತ್ನೇಟಲ್ಲ ಬಕ್ಕೊಂಜಿ ದಾದ ಪಂಡ ನಮ್ಮ ನೆತ್ತ ಬಗ್ಗೆ ನಮ್ಮ ತುಳುವೆರು ಮೇಯ್ನ್ ಅದು ಲಕ್ಕದೊಡು ಅವೇ ಒಂದು ರೋಷನ್ ಲಕ್ಕದ ಪನ್ನಾಗ ಬಂದ್ಪೇರು ನಿಕ್ಕದಾಯಕ ಪೊರ್ಬುಗು ಒಂದು ಅವೇ ಪೊರ್ಬಿ ನೀನ್ ಇಡೆಮುಟ ಬಾತಿ ಎತ್ತದೆ ಎಂಕ್ಲೇನ್ ಅಣ್ಣ ನಮ್ಮ ತುಳುವೆರು ಬೈಜರ್ ಅವೇ ಬೇಜಾರ್ದ ಸಂಗತಿ ಎಂಗ್ಲಿ ಕುಡ್ಲದಾಕಲ್. ಓಕೆ ಓಕೆ ಎಸ್, ತಾವು ಮಾತಾಡ್ತಾ ಇದ್ರಿ ಸರ್, ಅಂದ್ರೆ ಒಂದು ಹೆಂಗಸಿನ ಅದು ಏನೋ ಹಾಸ್ಪಿಟಲ್ನ ವಿಚಾರ ನಿಮಗೂ ಕೂಡ ಬಂತು, ನನಗೂ ಮಾಹಿತಿ ಬಂದಿತ್ತು, ಅದು ಬಂದಿದೆ ನಂತರ ಅದು ಸರ್. ಆ ರೀತಿ ಬೇರೆ ಬೇರೆ ವಿಚಾರಗಳು ನಡೀತಾ ಇದೆಯಾ? ನಡೀತಾ ಇದೆ ನಂತರ ಅದು ಕಮೆಂಟ್ಸ್ ಸಾಕ್ಷಿ ಇದೆ ನಂತರ ಅವ್ರ ಖುದ್ದು ಕಮೆಂಟ್ಸ್ ಹಾಕಿ ಅವರು ದುಃಖನ ಅವರು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಅವ್ರೇನ್ ಮಾಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ಒಂದು ಇಷ್ಟೊಂದು ಪ್ರಚಾರ ಹೇಗೆ ಸಿಕ್ಕಿದೆ ಸರ್? ಇಷ್ಟೊಂದು ಪ್ರಚಾರ ಸಿಗ ಅಂದ್ರೆ ಪ್ರಚಾರ ಮಂಗಳೂರು ಭಾಗದ ದೈವಾರಾಧನೆ ಅಥವಾ ದೈವದ ವಿಚಾರಗಳು ಅಂತ ಬಂದಾಗ ಇಲ್ಲಿಗೆ ಪ್ರಚಾರ ಸಿಕ್ಕಿರುವಂತದ್ದು ಇಲ್ಲಿನ ದೈವಗಳ ಕಾರಣಿಕ ಶಕ್ತಿಯಿಂದಾಗಿ. ಇಲ್ಲಿ ಬಂದವರಿಗೆ ಯಾವ ರೀತಿ ಅಭಯ ಸಿಕ್ಕಿದೆ, ಅವರಿಗೆ ಯಾವ ರೀತಿ ಧೈರ್ಯ ಬಂದಿದೆ, ಅಥವಾ ಅವರ ಜೀವನದಲ್ಲಿ ನಡೆದಿರುವಂತ ಘಟನೆಯಿಂದಾಗಿ ಅವರು ಬರ್ತಾ ಇರ್ತಾರೆ, 4 ಜನರ ಹತ್ರ ಹೇಳ್ತಾರೆ, ಆ ರೀತಿ ನಡೆದಿದೆ ಸರ್. ಆದ್ರೆ ಮೈಸೂರಿನಲ್ಲಿ ಏಕಾಏಕಿ ಆಯ್ತು, ಸಡನ್ ವೈರಲ್ ಆಗ್ತಾ ಇದೆ, ಎಲ್ಲಾ ಕಡೆ ಕೊರಗಜ್ಜನ ಗುಡಿ ಆಗಿದೆ, ಹೋಗೋಣ ಅಂತ ಶುರು ಮಾಡಿದ್ದಾರೆ. ಅದು ಹೆಂಗೆ ಹೇಳ್ತೀನಿ ಕೇಳಿ. ಈಗ ಮೈಸೂರು ಜನಕ್ಕೆ ನಾನು ಮೈಸೂರನಾಗಿ ಒಂದು ಕುತೂಹಲ ಇರುತ್ತೆ. ಈಗ ನನಗೂ ಕಷ್ಟಗಳಿದೆ, ನಾನು ಮಾನವ ಅಲ್ವಾ, ನಮಗೂ ಕಷ್ಟಗಳಿರುತ್ತೆ ಏನ್ ಬರ್ಬೇಕು ಅಂತ. ಈಗ ನನಗೆ ಒಂದು ವಿಷಯ ಹೊಸದಾಗಿ ಬಂದಾಗ ನಮ್ಮ ಜನಕ್ಕೆ ಕುತೂಹಲ ತಿಳ್ಕೊಳ್ಳೋದು ಜಾಸ್ತಿ. ಏನೋ ಬಂದಿದೆ, ನಮ್ಮ ಸಮಸ್ಯೆ ಬಗೆಹರುತ್ತೆ. ಈಗ ಮೌಟ್ ಟು ಮೌಟ್ ಮಾರ್ಕೆಟಿಂಗೇ ಜಾಸ್ತಿ, ಬೇರೆ ಎಲ್ಲದಕ್ಕೆ ಮಾರ್ಕೆಟ್ಗಿಂತ ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಹೋಗೋದು ತುಂಬಾ ಬೇಗ ಹೊಟ್ಟೋಗುತ್ತೆ ಅದು. ಈಗ ಅಲ್ಲಿ ಒಂದು ಇಂಟರ್ವ್ಯೂ ಯೂಟ್ಯೂಬ್ ಅಲ್ಲಿ ಒಂದು ಹುಡುಗಿ ಯಾರೋ ಹೇಳ್ತಾರೆ, ನಾನು ಅಜ್ಜನ ಹತ್ರ ಗೌರ್ಮೆಂಟ್ ಕೆಲಸ ಕೇಳಿದ್ದೆ, ನನ್ನ ಅಜ್ಜನ ನೆನೆಸ್ಕೊಂಡೆ, ನಂಗೆ ಗೌರ್ಮೆಂಟ್ ಜಾಬ್ ಆಯ್ತು ಅಂತ. ಸೊ ಎಲ್ಲರೂ ಅದನ್ನ ನೋಡಿದಾಗ ಅವ್ರಿಗೆ ಏನನ್ಸುತ್ತೆ, ನಾನು ಎಕ್ಸಾಮ್ ಬರ್ದಿದ್ದೀನಿ, ನನಗೂ ಅಜ್ಜನ ಮೊರೆ ಹೋದ್ರೆ ನನಗೂ ಆಗುತ್ತೆ,
ಸೊ ಅದೇ ತರ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಹೇಳ್ಕೊಂಡಾಗ ಫಸ್ಟ್ ಟೈಮ್ ಕೋಲ ನಡೆದಾಗ ಎಲ್ಲ ಅದನ್ನ ಹೇಳ್ಕೊಂಡಿದ್ದಾರೆ. ನಮ್ಗೆ ಕಷ್ಟ ಆಯ್ತು, ನಮ್ಗೆ ಆರೋಗ್ಯ ಡಾಕ್ಟ್ರು ವಾಸಿ ಮಾಡಕ್ ಆಗದಿರೋದು ಅಜ್ಜ ನಮ್ಗೆ ವಾಸಿ ಮಾಡಿದ್ರು. ಮತ್ತೆ ಇದು ಯಾವುದೋ ಒಂದು ಜಾಗದ ವಿಷಯ ಆಗಲಿ, ಅದು ನಮಗೆ ಅಜ್ಜನಿಂದ ಸಿಕ್ತು. ಈ ತರ ಎಲ್ಲ ಬಂದಾಗ ಏನಾಗುತ್ತೆ, ಬೇಗ ಕಡೆ ಎಲ್ಲ ಕಡೆ ಹರಡುತ್ತೆ ಈ ತರ ವಿಷಯಗಳು. ಎಲ್ಲ ಕಡೆ ಹೋದಾಗ ಏನಾಗುತ್ತೆ, ಜನ 100% ಎಷ್ಟೇ ದೂರ ಆದ್ರೂ ಬಂದೇ ಬರ್ತಾರೆ ಜನ. ಈಗ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಇದೊಂದು ಹೇಳ್ತೀನಿ ನಾನು ನಿಮ್ಗೆ ವಿಷಯ. ಈಗ ನಾನು ನಿಂತಿದ್ದೀನಿ, ನಾನು ಫಸ್ಟ್ ದೈವಗಳ ಬಗ್ಗೆ ಅವಮಾನ ಆಗ್ತಿರೋದ್ರಿಂದ ಅದೊಂದೇ ಕಾರಣಕ್ಕೆ ನಾನು ನಿಂತಿರೋದು. ಆಮೇಲೆ ಮೈಸೂರು ಜನ ಅಂತ ವಿಷಯ ಬಂತು. ಮೈಸೂರು ಜನ ಅಂತ ಬಂದಾಗ ನಾನು ಮೈಸೂರನಾಗಿ, ನಾನು ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋನಾಗಿ, ನನಗೂ ಮೈಸೂರು ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಇರೋದ್ರಿಂದ ಆ ಮೈಸೂರು ಜನಕ್ಕೆ ಕಳಂಕಳೆ ತರ್ತಾ ಇದ್ದಾರೆ ಅಂತ ಬಂದಾಗ ನನಗೂ ಬೇಜಾರಾಗುತ್ತೆ. ಮೈಸೂರು ಜನ ಯಾವತ್ತೂ ತಪ್ಪು ಮಾಡಲ್ಲ. ಯಾರೋ ಒಬ್ರು ತಪ್ಪು ಮಾಡೋದು ಅಂದಿದ್ದಕ್ಕೆ ಇಡೀ ಮೈಸೂರನ್ನ ಬ್ಲೇಮ್ ಮಾಡೋದು ತಪ್ಪು. ಮತ್ತೆ ಬೇರೆ ಕಡೆ ಎಲ್ಲ ಕಡೆ ಆಗಿದೆ, ಆಲ್ ಓವರ್ ಕರ್ನಾಟಕ ಕಡೆ ಆಗಿದೆ. ಯಾರೋ ಬೆಂಗಳೂರಲ್ಲಿ ಮೊನ್ನೆ ಅದೇ ಕೊರಗಜ್ಜ ಗುಡಿ ಓಪನ್ ಮಾಡಿದಾಗ ಅದ್ರ ಬಗ್ಗೆ ಯಾರೋ ಒಬ್ರು ಲೇಡಿ ಮಾತಾಡ್ತಾರೆ. ಅವರು ಏನೋ ಹೇಳ್ತಾರೆ, ನಮ್ಮ ಅಜ್ಜ ಬಂದು ನಮಗೆ ನಿಲ್ಸಿದ್ರು ಹಂಗೆ ಹಿಂಗೆ ಅಂತ. ನೀವು ಮಂಗಳೂರಲ್ಲಿ ಹುಡುಗಿನ ಮತ್ತೆ ಯಾಕೆ ನೀವು ಬೆಂಗಳೂರು ಕೊಡ್ತೀರಾ? ಈ ದೈವ ವಿಷಯ ಹೇಳ್ಕೊಂಡಿದ್ರಲ್ಲ ಮಾತಾಡ್ತಾ ಇದ್ದಾರೆ, ತಪ್ಪದು. ಹಂಗಲ್ಲ ಮತ್ತೆ ಮಂಗಳೂರವರು ಬಂದು ಬೆಂಗಳೂರಲ್ಲಿ ಊಟ ಮಾಡ್ತಾ ಇದ್ದಾರೆ, ಅದೆಲ್ಲ ಮಾತಾಡೋದು ತಪ್ಪು. ನಮ್ಗೆ ಎಲ್ಲೇ ಹೋದ್ರು ಅನ್ನ, ಎಲ್ಲೇ ಹೋಗಿ ಊಟ ಮಾಡೋದು ನಮಗೆ ಸಿಗದೆ ಅನ್ನ. ಬೇರೆ ಅಲ್ಲಿ ಹೋಗಿ ಬೇರೆ ಕಲ್ ಸಿಗಲ್ಲ, ಇಲ್ಲ ಬೆಂಗಳೂರಿಗೆ ಹೋದ್ರೆ ಕಲ್ ಸಿಗಲ್ಲ, ಇಲ್ಲ ಮಂಗಳೂರಿಗೆ ಹೋದ್ರೆ ಕಲ್ ಸಿಗಲ್ಲ. ಅನ್ನ ಊಟ ಯಾರ ಹಕ್ಕು ಅಲ್ಲ. ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅದು ನಮ್ಮ ಹಕ್ಕದು. ನೀವು ಅದನ್ನ ಅಜ್ಜನ ಮುಂದೆ ಇಟ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ತಪ್ಪು. ದಯವಿಟ್ಟು ಈ ಥರ ಎಲ್ಲ ವರ್ಡ್ ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಎಲ್ಲರಲ್ಲೂ. ಖಂಡಿತ ಖಂಡಿತ ಸರ್. ಸರ್ ಒಂಜಿ ವಿಷಯ ಪನೋಡೆ ಪಂಡ ಈ ವೇದಿಕೆ ಪನೋಡೆ ಆಪುಡು ಒಂದು ವಿಷಯ. ಒರಿ ಸೂಪರ್ ಶಿವ ಪನ್ಪುನೆ ನಮ್ಮ ಕಾಂತಾರ ಪಿಕ್ಚರ್ ಬತ್ತಿವಾಗ ಒಂಜಿ ಕಮೆಂಟ್ ಪಾಡುವೆ ಟ್ವಿಟರ್. ಅದು ಪಣ ಕಾಂತಾರದವರಿಗೆ ಸ್ಟೇಟಸ್ ಪಾಡುವೆ, ಐಕಿಮ್ಮೆ ಕಮೆಂಟ್ ಮಲ್ಪಿ. ಅದು ಅಲ್ಲದೆ ಪಿಶಾಚಿಯನ್ನು ದೈವ ಅಂತ ಪೂಜಿಸುವುದನ್ನು ಕನ್ನಡಿಗೆ ತೋರಿಸುವುದು ಎಷ್ಟು ಸರಿ ಬಂದು ಅಂಚಿತ್ನ ಪಂತಿನಕ್ಲವಲೇ ನಮ್ಮ ಅಜ್ಜ ನೀನಿಗೊಂದು ನಂಬುದೇರು ನಮ್ಮ ನಂಬಿನಕ್ಲೆ ಎತ್ತು ಸರಿ ಅಪ್ಪಣ್ಣ. ಎಂಗಳ ಪ್ರತಿ ಒಂಜಿ ದಾಖಲೆದೆ ಅವೇನು ಪ್ರತಿ ಒಂಜಿ ಎಂಗಲ್ ಮಲ್ದು ಆಯ್ನ ವಿರುದ್ಧ ಸಂಘಟನೆದ ಮುಖಾಂತರ. ಸೊ ನಿಖಿಲ್ ಸೋಷಿಯಲ್ ಮೀಡಿಯಾದ ಬತ್ತನಂಚಿನ ಪ್ರತಿ ವಿಚಾರನ ಗಂಭೀರವಾದದ್ದು ಎತ್ತೊಂದುಲ್ಲರ ಅವು ತುಳುನಾಡದ ಸಂಸ್ಕೃತಿ ಆವಡ ಆಚಾರ ವಿಚಾರ ಆಡ ದೈವನ ವಿಚಾರ ಅವು ಪಣ ಎಂಕಲ್ ಎಂಚ ಬುಡೊಂದಿಜ ಪಣ ನಮ್ಮ ದೇವರಾಧನದ ಬಗ್ಗೆ ಖಾಲಿ ಘಟ್ಟದಾಕಲ್ ಮಲ್ತನ ಬಂದತ್ತು. ನಮ್ಮ ದೇವರಾಧನ ವಿಚಾರಡು ಘಟ್ಟದಾಯ ಮಲ್ತನಲ್ ತಪ್ಪೆ, ಕುಡ್ಲದಾಕಲ್ ಮಲ್ತನಲ್ ತಪ್ಪೆ. ದೈವ ನಮ್ಮನ್ನು ಕಲಟ್ ತೂಪುನು ಈ ಘಟ್ಟದಾಯ ಅವಡು ಕುಡ್ಲದಾಯ ಬಂದತ್ತು ಕಲಕ ಬತ್ತಿ ಬಕ್ಕ ದೈವ ಪನ್ಪುನು ಎನ್ನ ಭಕ್ತಿಯೇ ಬಂದು ಪನ್ಪುನು. ಓಕೆ ಒಂಜಿ ಕರೆ ಉಂಟು ಸರ್. ಹಲೋ ಹಲೋ ನಮಸ್ಕಾರ. ನಮಸ್ಕಾರ. ಈರ್ನ ಪುದರ್ ಒಲ್ತು ಕರೆ ಮಾಡ್ತಿದ್ರು ಸರ್. ಗೊತ್ತಾಯ್ತು ಈರ್ನ ಪುದರ್ ಗಂಗಾಧರ್ ಶೆಟ್ರು. ಹಾ ಗಂಗಾಧರ್ ಶೆಟ್ರು ಪಾತ್ರೋಡು ಸರ್. ಈ ಒಂಜಿ ವಿಚಾರ ಇರ್ನೊಂಜಿ ಅಭಿಪ್ರಾಯ ಅಥವಾ ಇರ್ನೊಂಜಿ ಪಾತ್ರ ಬೋಡೆ ಆಪು ನಮಕ್. ಓಕೆ ಖಂಡಿತ ಸರ್. ಅಂಡ ನಮ್ಮ ಅಭಿಪ್ರಾಯ ಪಂಡಿತಗಾಲ ತೊಂದರೆ ಪಾತಿರ್ಲ ಅಂಚಂಡ ನಮ್ಮ ಒಂದು ಎಂಚಿನ ಬಂದಾಗ ಓಕೆ ಈ ತುಳುನಾಡಿಗೆ ಎಂಚ ಉದಿತ್ತು ಬರ್ತದೆ ಅಂತ ಬರ್ತದೆ. ಓಕೆ ಪಚ್ಚೆ ಪಚಿರದ ಪಟ್ಟಾಯಿ ಕಡಲದ ಗಾಳಿ ನೀರಿದ ಪಂಚವರ್ಣದ ನಾಗ ನಂಬುಗೆಡು ಬೆಮ್ಮಿರು ಉದಿತ್ತು ಈ ತುಳುನಾಡು. ಓಕೆ ಈ ತುಳುನಾಡು ಏತು ಪವಿತ್ರವಾಗಿನ ಮಣ್ಣು ಬಂದ ನಮ್ಮ ಹಿರಿಯಾಕು ಮಲ್ತೊಂದು ಬೈತನ ನಮ್ಮ ಹಿರಿಯಾಕು ಬಂದ ನಮ್ಮ ಅಜ್ಜಿರಡ್ಡು ಅಜ್ಜಿರು ಅಕ್ಕಳು ಹಿರಿಯಾಕು ದೈವ ಈ ತುಳುನಾಡು ನಮ್ಮೊಂದು ಬೈತ ದಾಯಿಗೆ ನಮ್ಮೊಂದು ಏನಂತ ಒಂಜಿ ಕುಟುಂಬದ್ದು ಒರಿಯದು ಒಂಜಿ ಅದಕ್ಕೆ ಒಂದು 10 ಜೋಕೂಪ ಅಂದೆ ಈ 10 ಜೋಕುಲು ಅಲ್ಪಾಲಾದ ಪೋಪೇರು ಅಂದೆ ಅವಾಗ ಈ ಇಲ್ಲಲ್ಲಿ ಬೆಂಗಳೂರಿಗೆ ತೂಪಿರು. ಹಲೋ ಅಂದೆ ಪಾತಿರ್ಲಿ ಸರ್ ಪಾತಿರ್ಲಿ. ಈ ದೈವನ ನೆನೆತೊಂದು ಭಕ್ತಿ ಮಲ್ತೊಂತಾರೆ ಆರಾಧನೆ ಮಲ್ತೊಂತಾರೆ. ಅವಾಗ ಈ 10 ಜೋಕುಲು ಬೇತೆ ಬೇತೆ ಸಿಕ್ಕ ಹೋಯ್ನಲ್ಪ ಒಚ್ಚೋಡು ಒಡನ ಕಟ್ಟ ಆ ತಂಗಿನ ಕೋಲನ ನಾಗದೇವರನ ಎಂಜಿನ ನಾಗತನ ಮಲ್ಪನ ಪೂರ ಒಟ್ಟು ಸೇರುಂಟೆ ಅಂದ ಅಂದ ಸರ್. ಐಕ್ಯಬೋದಾಗಿ ಈ ದೈವವನ್ನು ನಂಬುದೇರು ನಮ್ಮ ಹಿರಿಯಾಕ ಅಂದ. ಅವಾಗ ಎನಿದಾದ ಆತನ ಬಂದಾಗ
ಇದು ತುಳುನಾಡಿನಲ್ಲಿ ಈ ಪವಿತ್ರವಾದ ಮಣ್ಣದ ದೈವನಿನ ಉದಿತ್ತು ಬರ್ತದ ದೈವನೇ ಏನಿನ ಮಾರ್ಕೆಟ್ ದಿನ ಮದುವೆ ಬಂದ ಓಕೆ ದಾದಾನ್ ಬಂಡಕ್ಕೆ ದುಡ್ಡುಗೋಸ್ಕರ ದುಡ್ಡುದ ಆಸೆಗೋಸ್ಕರ ದುಡ್ಡುದೇ ತಾನು ಕೋಜೋಡು ಪಂಚೋಡು ಈ ಆರಾಧನೆ ಬರ್ತದೆ ಆಡಂಬರದ ಈ ಸೇವೆಯನ್ನು ಮಲ್ಪದು ಈ ಆಡಂಬರದ ಸೇವೆಯಲ್ಲಿ ನಮ್ಮ ತುಳುನಾಡಿನ ದೈವದ ಪೂರ ಇಂದಿನ ಚಾರಿತ್ರ್ಯ ಪೂರ ಸರ್ವನಾಶ ಅಂದು ಸರ್ ಉದಾಹರಣೆಗೆ ಇದಕ್ಕೆ ಅಂತಂದ್ರೆ ಕದ್ರಿ ದೇವಸ್ಥಾನಕ್ಕೂ ಬಾಂಬು ದಿಯನ್ನು ಒಯ್ದ್ರೆ ಏನಿದೆ ಶಾರೀರಿಕ ಬಾಂಬು ದಿಯನ್ನು ಒಯ್ದು ಅಂದು ಅಪಗ ತುಳುನಾಡದ ಸತ್ಯರು ಕೋಟಿ ಜನ ಅಲ್ಪ ಈಗ ಕಪಿತಾ ಅಲ್ಪನೇ ಉಂಟಾಗಿ ಅಲ್ಪನೆ ಬ್ಲಾಸ್ಟ್ ಮಾಡ್ತೇವೆ ಸತ್ಯ ಅಪಗಂಡ ದೈವ ಬಂದ್ರೆ ಪಂಗದ ಕದ್ರಿ ದೇವಸ್ಥಾನದ ಇತರ ದೈವಲ್ಲ ದೈವಲ್ಲ ಕೋಟಿ ಜನ ಇರಲ್ಲ ಅಂದು ಅಪಗ ಅವನೇ ಸ್ಥಾಪನೆ ಕೂಡ ಪಂಗಡ ಸತ್ಯ ಉಂಡು ಅಂದು ಸರ್ ನಮ್ಮ ತುಳುನಾಡು ಸತ್ಯ ಉಂಡು ಅಂದು ಅಪಗ ಆ ಸತ್ಯದ ನಮ್ಮ ಎಂಜಿನ ಮೂಲಕ ಈ ಪ್ರಚಾರ ಈ ಟಿವಿ ಮಾಧ್ಯಮದು ಉಣ್ಣುದು ಅಕ್ಲಿನ ಲೆಕ್ಕದ್ದು ಸೇವಾ ಚಕ್ರಿ ಲೆಕ್ಕದ್ದು ಬರ್ತದೆ ಪೂರ ಸಂದೀಪಾರ್ಧನ ಇದನ್ನ ಡೋಲು ಬುಟ್ಟನ ನೇನು ಪೂರ ಮಲ್ತೊಂದು ನಮ್ಮ ಈ ದೈವದ ಅವನಿಗೆ ಉದಾಹರಣೆ ಹಾಳು ಮಾಡ್ತೊಂಡ ಓಕೆ ಈ ಕೊರಗಜ್ಜನ ಮೈಸೂರು ನಮ್ಮದೇರು ಮುಂಬೈಡ್ ದಕ್ಷಿಣ ನಮ್ಮದು ಅಂತೇಳಿ ಅಂದೆ ಕೊರಗಜ್ಜೆ ತುಳುನಾಡಿನ ಏಳುಕೊಪ್ಪದ ನೀರು ಈ ತುಳುನಾಡಿದ್ದು ಇದೇ ಬೂತ್ನ ಎತ್ತು ಅಂದೆ ಇದೇ ಪೋಯರ ಸಾಧ್ಯತೆ ಒಂದು ದೈವ ವರ್ಷದ ನೆಲೆ ಹೋಗುವಂತ ಆ ದೈವ ಇದೇ ಪೋಯರ ಸಾಧ್ಯ ಅಂದೆ ಸರ್ ನಾಯನ್ಗೆ ಧರ್ಮಸ್ಥಳಕ್ಕೆ ಪರಕೆ ಬಂದ್ಪ ಆ ಧರ್ಮಸ್ಥಳಕ್ಕೆ ಬೋಡಿ ಇರ್ತಾ ಹೊರಟು ಸತ್ಯ ಸತ್ಯ ಸುಬ್ರಹ್ಮಣ್ಯಡು ಒಂದು ಪರಕೆ ಬಂದು ಅಲ್ಪ ಒಂದು ಕೆಲವು ಕೊಟ್ಟು ಮೂರು ಹೇಳ್ತದೆ ಅಂತ ಸುಬ್ರಹ್ಮಣ್ಯ ದೇವರ ನಂಬುದ ಮುಕ್ತ ಪರಕೆ ಅಲ್ಪ ಪರಕೆ ಮೂರು ತನ್ನೋದ ಹೆಜ್ಜೆ ಆದಿ ಸ್ಥಳಕ್ಕೆ ಹೋಡು ಅಪಗಂಟ ಹೊರಗಜ್ಜೆ ಮುಂಕೊಂಡು ಹೋದು ಮೈಸೂರು ತೋರುಂಡ ಅವಳು ಚಿತ್ತ ಬಂತು ಇಂಜಿನಗೆ ಮೈಸೂರು ಅವ್ರು ಕುತ್ತಾಡಿದ್ವಿ ಮೈಸೂರು ಬಂತು ಬಂತೆ ಅಂದೆ ಅವು ಸಾಧ್ಯನೇ ಇದ್ವಿ ಸರ್ ಮುಂದೆ ಒಂದು ಪೂರ ಏರ್ ಅಜ್ಜ ತತ್ತದ ಇಂಚ ಪೂರ ಆತನಂದು ಏರ್ನೊಂಜ ಅಭಿಪ್ರಾಯ ಅದೇ ತಪ್ಪು ಏರಂತ ಆತ್ಮ ಬಂದಾಗ ನಮ್ಮ ಐನ ಚಾಕ್ರಿ ವರ್ಗ ಪೋಯರ ಬಂದಿರ್ತದೆ ಈ ಚಕ್ರವರ್ತಿ ದಲಿತ ಅವಳು ಕೋಲಗಟ್ಟನೆ ಆಯಪೋಯರ ಬಂದ ತುಳುನಾಡದ ಮಣ್ಣದ ಈ ಸಂಸ್ಕೃತಿ ಬೇತಂಜಿದ್ದು ಗುಪ್ಪದಲ್ಲಿ ಘಟ್ಟದ ಬರಿದ್ದು ಜತ್ತವರ್ತನ ದೈವ ನನ್ಕೊಡುತ್ತೆ ಅಂದ್ ಇತ್ತೆ ಘಟ್ಟ ಮಿತಾರ್ದು ಕೂಡ ಪೋಯ್ಲೆ ಕಾಂಡು ಈ ಲೆಕ್ಕಾಡು ಘಟ್ಟ ಮಿತಾರ್ ಅಂತಾರೆ ಮಿತಾರ್ನ ಮಿತಾರಿಯರ ಮಾತ ನಮ್ಮ ಮತ್ತೊಂದು ಅಂತಾನೆ ಘಟ್ಟ ಮಿತಾರ ಸಾಧ್ಯನೇ ಇದ್ದಿ ಅಂದ್ ಇತ್ತೆ ಬೊಂಬಾಯಿ ದೈವಲೇನಕ್ಕೆ ಕೊಡೋದು ಕೋಲಂ ಅಂತ ಕಡಲ್ದ ಆಯದ ಪಾಯದ ಬಲ್ಲಿ ಉಂಟು ದೈವ ಅಂದ್ ಓ ಪೂಜೆವು ದೈವ ಇನ್ನು ಕಟ್ಟುಕಟ್ಟೆಲ್ಲ ಒಂದು ಆ ವರ್ಗ ಕೊಡೋದು ಐದನೇ ಸುದ್ದು ಪುಸ್ತಕ ಬಣ್ಣಕ್ಕೆ ಪೋಸ್ಟ್ ಮಾಡಿದ್ದೇನೆ ಅವಾಗ ಕಟ್ಟು ನಗ್ಲಿಕ್ಕೆ ಎಲ್ಲೇ ಬರ್ಕೊಂಡು ಐನ ಆ ಪ್ರತಿಫಲ ಗೊತ್ತಾಗುತ್ತೆ ನಮ್ಮದೆಲ್ಲ ಪನ್ನೇರಜ್ಜಿ ಎಸ್ ಖಂಡಿತ ಖಂಡಿತ ಸರ್ ಖಂಡಿತ 100% ಬರ್ಕೊಂಡು ಹೊರಗಜ್ಜೆ ಖಂಡಿತ ವಾದ ಇರೋದು ಅದು ನಮ್ಮ ಎಲ್ಲೇ ನಮ್ಮ ಹೆಚ್ಚಿನ ಬಂದಾಗ ಎಲ್ಲೇ ಪದ ಕೊಡುವಂತಾರೆ ಅವಳು ಇಂಗ್ಲಿಷ್ ಮಾತ್ರ ದೈವ ನಮ್ಮ ಇಂಗ್ಲಿಷ್ ಮಾತ್ರ ಇಜ್ಜಿ ತೂಲೆ ಇದು ಅಮೆರಿಕ ಕೂಡ ಬೇರೆ ದೈವ ಖಂಡಿತ ಖಂಡಿತ ಸರ್ ನಮ್ಮ ಮರಿಯ ದೈವದ ಸಾನ್ನಿಧ್ಯವನ್ನೊಂದು ನಮನೆ ಮಲ್ಪಿನಿ ದೇಶ ಎಲ್ಲ ಮತ್ತು ದೇಶ ಧರ್ಮದ ಮಲ್ಪಿಗೆ ನಮನೆ ಇನ್ನು ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ನಮಗೆ ಗೊತ್ತಿದೆ ಕೆಲವರಿಗೆ ಅಂದ ಸರ್ ಅಂದ ಈ ಸಾಯ್ಬೇರುಳ್ಳದು ದೈವ ನಂಬುದು ಒಂದು ಹೊರಟುಕೊಳ್ಳೇದು ಗೊತ್ತಿದೆ ಅಂದೆ ನಮ್ಮನ್ನೇ ತಿರಸ್ಕಾರ ಗೊತ್ತಂದ ಎಂಜಿನ ಐಕ್ಯ ಅರ್ಥ ಅಂದ ದುಮ್ಮುದ ಕಾಲದ್ದು ಈ ಪ್ರಶ್ನೆ ಬಲಿನೇ ಪೂರ ದಾವಜ್ಜಾನ ದೈವ ಪೊನ್ನನೆ ಅಪ್ಪ ದೈವಡ ಕೇಳಂತ ನಿಂಗಳು ಅಸ್ತಮಂಗಳ ದೇವಡ ಅಪ್ಪಂದ ನಿಂಗಳು ಅಸ್ತಮಂಗಳ ನದಿಲೆ ದೈವ ನಿಮಗೆ ಅಗತ್ಯ ಜೊತೆ ನಿಂಗಳು ಅಸ್ತಮಂಗಳ ನಮ್ಗೆ ಎಂದನ್ಬಿಡು ಸತ್ಯ ಸತ್ಯ ಸರ್ ಅಷ್ಟಮಂಗಳೇ ನಂಬಲಿದ್ದು ಎರಡು ನಂಬುತ್ತೀರಿ ಎರಡು ನಂಬ ಅಷ್ಟಮಂಗಳ ನಂಬುತ್ತೀರಿ ಅಂದ್ ಅಪ್ಪ ಇನಿ ಪೂರ ಈ ಬೆಂಗಳೂರು ಒಂದೇ ಕೊಂಜನೆ ಬರ್ತದೆ ಅವಸ್ಥೆಯಲ್ಲಿ ಹೊರಟಿರ್ತೀರಪ್ಪ ಇತ್ತೆಂಜಿನ ಎತ್ತು ಒಂಜಿ ತುಳಿ ಈರ್ನ ಭೂತ ಅಂದೆ
ಈ ಸಂಕ್ರಾಂತಿ ಕಲಿಪುಣಾರು ದಿನನಿತ್ಯ ದಿಪ್ಪದಿಪ್ಪುಣಾರು ಟೈಮ್ ಉಪ್ಪುಣಾರು ನೀರು ಅಂದು ಈರ್ನ ಭೂತ ಮಧು ಬಂತದೆ ಈರ್ನ ಭೂತ ಮಧು ಅಣಿಯರಿಯಾನ್ ಅಂದು ಎಟ್ನ ಭೂತನ ಈರ್ನ ಭೂತನ ರದ್ದು ಪಾತ್ರೆ ಪನ್ನೊಂದಲ್ಲ ಈರ್ನ ಭೂತ ಇಲ್ಲಿ ಪನ್ನೊಂದು ಬರೋಡೆ ಅಂದು ಅದಕ್ಕೆ ಯಾನ ಒಂಜಿ ಗಂಟೆ ಮೈಕ್ ಬಂದ್ಪಟ್ಟಳು ಎದ್ದು ಕೂಡ ಅನರ್ಥ ಮೊತ್ತೊಂದು ಓಕೆ ಇನ್ನು ನಮ್ಮ ತುಳುನಾಡಿನ ಮುಂದೆ ಒಂದು ಅನರ್ಥಗೂ ಕಾರಣ ಅದು ಅಂದು ಸರ್ ಈ ಭೂಮಿಗೆ ದೈವನಿಗೆ ಪ್ರತಿಷ್ಠಾಪನೆ ಈಗ ದೈವನಿಗೆ ಉಳ್ಳು ಬಂದದ ಪಣಿಯದ ಸಾಧ್ಯತೆ ನಮ್ಮ ವಾತಾವರಣದ ಕಂಟಕ ಬೈದ್ರೆ ನಮ್ಮವ್ರಿಗೆ ಬೈದ್ರೆ ಬಸ್ತಾಡು ಎಂಚಿನ ಉಂಟಲ್ಲ ಇಜ್ಜಿ ಈ ತುಳುನಾಟದ ಬೈದ್ದಿ ಬರಂದೆ ಬರಂದು ದೈವಲುಲ್ಲ ದೈವಲುಲ್ಲ ಇಂಚಿತ್ರ ಅಂತ ಬಂತನ ಬರಂದ ಕೂಡಿ ಓಕೆ 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 ನೆಕ್ ಸಾಕಿ ಮುರಂದ ಸಾಕಿ ಎಸ್ ಬಾಂಬು ಬ್ಲಾಸ್ಟ್ ಆಯ್ನ ವಿಚಾರ ಸಾಕು ಅಂದ್ರೆ ತುಳುನಾಡು ಕೊರಕಜ್ಜರು ಹೋಗ್ಬಾರ್ದು ಬಟ್ ತುಳುನಾಡು ಓಕೆ ಓಕೆ ದೈವ ಶಕ್ತಿ ಉಂಟು ದೇವನಗ ಇಲ್ಲಿ ಅದೇ ಸಂದೇಶ ದೀಪುಡು ಅಂದ ನಿಟ್ಟುಬಹುದು ಮೈಸೂರು ಬೆಂಗಳೂರು ಅದನ್ನ ಎಷ್ಟು ದಿನ ಮಾಡ್ತಾರೆ ಅವು ಸತ್ಯ ಸರ್ ಅಕ್ಕಲ್ಲ ಇನ್ನ ಪ್ರತಿಫಲ ಹೋಗ ಅಕ್ಕಲಿಗೆ ಸಿಕ್ಕುದು ಬೇರೆ ಕಟ್ಟಣ ಹೆಚ್ಚಿದಾದ ಬಂದಾಗ ಚಾಕರಿ ಮಾಡಿ ಇರ್ತಕ್ಕೂ ಸರಿಯಾದ ತಿಂಕು ಅನ್ಬೋದು ಯಾರಿಗೇನು ಈ ಬಗೆಟ್ ಸ್ವರ ದೆರ್ಪುನ ಅಗತ್ಯ ಉಂಡತೆ ಸರ್ ಈ ಸಂದರ್ಭ ತುಳುವೇರು 100% ನೋ ಡೌಟ್ ಓಕೆ ಒಡಿ ದುಡ್ಡು ಆಸೆಡು ಪಂಡು ಬಿಟ್ಕೊಡೋದು ತಮ್ಮದಲ್ಲಿ ಒಂದು ಭಾವನೆ ಇರ್ತದೆ ಅವ್ರು ಕೊಡೋದು ಆಯ್ತು ಸಿಕ್ಕಲಿಕ್ಕೆ ಮಾಡ್ತಾರೆ ವೇಷ ಕಟ್ಟದಕ್ಕೆ ಆ ದುಮ್ಮದ ಒಂದು ಪರಿಸರಕ್ಕೆ ನಿಂತಾಗ ಕಾಡಪುರ್ಪ ಸೋಡನಿಯದು ತೋಟದ ಪಾಲಡಿ ಮಣ್ಣು ಬಸ್ತಿ ನಂಬುಲೆ ಇನ್ನ ನಾಲೈದ ಕುಳಿತಾನು ಕೃಷ್ಣ ಸರ್ಪ ಆದ ಮೇಲೆ ಒಂದು ಪೆನವನ್ ಬಿಡು ದೈವ ಅಂದು ಇನಿ ಆಡಂಬರದ ಬದುಕಾತ ನೀನು ಪೂರ ಸತ್ಯ ಇನಿ ಸಿರಿಸಿ ಒಂದು ಲೆಂಕ್ ದನ್ನು ಮಾಡಿದ್ರೆ ಸಿರಿಸಿ ಕಟ್ಟೋಗ್ತೇನೆ ಇನಿ ಅವು ಮರತ ಅನೇಕತ್ತಲ್ಲಿ ಬುಲ್ಲಿ ಬಂಗಾರದ ಇದು ಮಾಡ್ತೇನೆ ಮತ್ತೆ ದೈವ ಬುಲ್ಲಿ ಬಂಗಾರ ದಾದ ಮಾಡ್ಬಿಟ್ಟು ತೀನುಡೆ ಭಕ್ತಿ ಮಾತ್ರ ದೈವ ಸತ್ಯ ಸತ್ಯ ಭಕ್ತಿ ನಂಬುಲೆ ನೀನು ನಂಬುಲೆ ನಾವೈದ ಕುರಿತು ನಾನು ಕೃಷ್ಣನಂಪ ಆದ ಬೇರೆ ಒಂದು ಸರ್ ಬೊಮ್ಮದ ಕಾಲುಂಟು ದೈವ ರೂಪದ ಇಲ್ಲಲು ಪಂಚಾಯತಿ ಮಾನಸಿಕವಾದ ದೈಹಿಕವಾದ ಮಾನಸಿಕ ದೈವನೇ ಮಾಡ್ಕೊಂಡು ಸತ್ಯ ಸತ್ಯ ಒಂದು ಶಿಬಾರ ಶಿಬಾರು ಪ್ರಬಂಧ ಎಂದು ಅಂದು ಅವತ್ತು ಉತ್ತು ತುಟ್ಟಿನ ಮತ್ತು ಉಗ್ಗಿದ ನೀರು ಹೊರಡುತ್ತದೆ ಸತ್ಯ ಅಂಚೆ ದೈವ ಇದ್ದಾನೆ ಅವೇತೋ ನಿದರ್ಶನ ನಮ್ಮ ತುಳುನಾಡುಂಡು ಈ ವಿಚಾರ ಏತೋ ಒಂದು ಯಾಕೆ ಇನ್ನು ಆ ದೈವನೇ ಅಕ್ಕಳಿಗೆ ಪದ ಕೊಡುವ ಅಕ್ಕಳಿಗೆ ಮಾನಸಿಕ ಹಿಂಸೆ ಕೊಡ್ತಾ ಬರ್ತದೆ ಗೊತ್ತಾಗತ್ತೆ ಖಂಡಿತ 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 ಸರ್ ಧನ್ಯವಾದ ಸರ್ ಮಾನಸಿಕ ಹಿಂಸೆವ ಎಸ್ ಧನ್ಯವಾದ ಈ ರೀತಿ ಪೊರ್ತು ನಮ್ಮ ಈತೊಂಜಿ ವಿಚಾರನೆ ಪಟ್ಟೊಂಡಾರು ಬೊಕ್ಕೊಂಜಿನ ಮುರಣಿ ಅಂತ ನೆಟ್ ಮಾಡಿದ್ರೆ 10,000 ರೂಪಾಯಿ ಕಡೆ ಪುಂದ ನಿಖಲ ಪೂರ್ತಿ ಕೋಲ ಹಾ ಇದೊಂದು ಅರ್ಥ ಪಾತ್ರೆ ಅರ್ಥ ಬಂದಿದೆ ಇಜ್ಜಿ ಇಜ್ಜಿ ಈ ಒಂದು ವಿಚಾರ ಒಂದು ದೇವಸ್ಥಾನದ ವೈಟ್ಲಾಡು ಒಂದು ಪರಕ್ಕೆ ಇದು ಪಂಪರಿ ಪೂತ ಪೂಜೆ ಒಂದು ವರ್ಷ ಕೊಂಚ ಅಂದು ಈ ಪೂತ ಪೂಜೆ ಪಂಚರಿಂದ ನನಗೆ ಪೂತ ಪೂಜೆ ಸ್ವಲ್ಪ ನಿಮಗೆ ಪ್ರಸಾದ ಕಳಿಸಿದೆ ನಿಮಗೆ ನಿಜವಾದ ಬರ್ತದೆ ಆ ಪೂತ ಪೂಜೆ ಅದು ಮಲ್ಪದ ಉಂಟುದು ಇಡೀ ಕುಟುಂಬ ಸಮೇತ ಉಂಟುದು ಆ ಪೂತ ಪೂಜೆ ಮಲ್ತ ಆ ಪ್ರಸಾದ ತಂದು ನನಗೆ ನಿಖಲ ವರ್ಷದ ಪೂಜೆ ಮಲ್ಪ ಪ್ರಸಾದ ಕಡಕೊಂಡೆ ಅದೇ ಎಂದಿನ ಗೊತ್ತಿಲ್ಲ ಆ ಅನಾಚಾರದ ಕಾರಣದ ದೈವದ ಏತು ದೈವ ದೈವನ ಏತು ಮುಂದ ಈಗ ಪೂರ ಈಗ ನೀನು ತಪ್ಪು ಇರ್ಬೇಕು ಖಂಡಿತ ಖಂಡಿತ ಸರ್ ಬೆಕ್ಕು ಬಾರಿ ಪೊಣೆ ಉಂಟು ಬಾರಿ ಪೊಣೆಯಿಂದ ಆಗ್ಬಿಟ್ಟು ಬೆಕ್ಕು ಕಟ್ಟು ನಕ್ಕುದು ಬಾರಿ ಕ್ರಮಬದ್ಧವಾದ ಮಾತ್ರ ಇತ್ತಂದ ಮಾತ್ರ ದೈವ ಸಾನ್ನಿಧ್ಯ ಉರಿ ಸಮಾಜ ಅರ್ಥನೇ ಆಗ್ಬಿಟ್ಟು ತಿಳಿಯ ಬರಲ್ಲ ಖಂಡಿತ ಖಂಡಿತ ಸರ್ ಈ ಬಗ್ಗೆ ಪ್ರತಿಯೊರೆಲ್ಲ ಒಂಜಾತ ಆಲೋಚನೆ ಮನ್ಪೋಡ ಹಾಕೊಂಡು ಇರು ಕಾರ್ಯ ಮಲ್ತದ ಈತ ಪುರ್ತು ನಮ್ಮಡ ಪಾತೆರನ್ನು ಪಟ್ಟೊಂಡಾರು ಧನ್ಯವಾದ ಇರ್ನ ಈ ಒಂಜಿ ಪ್ರೀತಿದ ಪಾತೆರಗ್ ಖಂಡಿತವಾದ್ಲ ಈ ಬಗೆಟ್ ಆಲೋಚನೆ ಮನ್ಪೋಡ ಹಾಕೊಂಡು ಒಂಜಾತ್ ಏನು ದಾದ ಪನ್ಪುನ್ಯಾನ್ ಪ್ರತಿ ಒಂಜಿ ಜಾತಿ ಆದಿಪ್ಪು ಅತನ ಪ್ರತಿ ಒಂಜಿ ನಮ್ಮ ಸಮಾಜ ಪನ್ಪುನ ಒಂಜಾತ್ ಸಮಾಜಗಳ ಸಂಘಟನೆ ಉಂಡು ಸಂಸ್ಥೆಲಿಪ್ಪುವ ಎಲ್ಲವೂ ಕೂಡ ಇದೆ, ಸಂಘಗಳಿದೆ ಅಥವಾ ಅವರದೇ ಒಂದು ಒಗ್ಗಟ್ಟು ಅನ್ನುವಂಥದ್ದು ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಒಂದು ವ್ಯವಸ್ಥಿತವಾದಂಥ ಒಂದು ವಿಚಾರವನ್ನು ಮುಂದೆ ಇಡ್ಬೋದು ಅಥವಾ ಈ ರೀತಿಯಲ್ಲಿ ಹೋಗ್ಬೇಕನ್ನೋದನ್ನು ಮುಂದೆ ಇಡ್ಬೋದು. ಇನ್ನೊಂದು ಕರೆ ಇದೆ. ಹಲೋ ಹಲೋ
ಸರ್ ನಮಸ್ತೆ. ನಮಸ್ತೆ. ಇರ್ನ ಪೂದರ್ ಒಲ್ತು ಕರೆ ಮಲ್ತಾರ. ಸರ್ ಒಂದ್ ನಿಮಿಷ ಮೈಸೂರದ ಬಗ್ಗೆ ನಾನು ಹೇಳ್ಬೇಕು. ಎಸ್ ಮಾತಾಡಿ. ತಾವು ಎಲ್ಲಿಂದ ಕರೆ ಮಾಡಿದಿರಾ? ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಬಸಾಪುರ ಅಂತ. ನಾನು ಕೊರಗ ಸಮುದಾಯದವನು, ಕೊರಗ ಜನ ಸಮುದಾಯದವನು, ಕೊರಗ ಜನ ಕುಲದವನು. ಓಕೆ ಮಾತಾಡಿ ಸರ್. ಸರ್ ನೀವು ತೋರಿಸ್ತಾ ಇದ್ದೀರಲ್ಲ, ಇದು ಗುಳಿಗ ದೈವದ ಹೊಸದಾಗಿ ಕಟ್ಟಿದ್ರು, ಇದನ್ನ ತೋರಿಸ್ತಾ ಇದ್ದೀರಾ. ನನಗೆ ಬೇಕಾಗಿರೋದು ತೇಜಿ ಕುಮಾರ್ ಕಟ್ಟಿದಾನಲ್ಲ, ಈ ಸನ್ನಿಧಿ ಬಗ್ಗೆ ನಾನು ಮಾತಾಡಬೇಕು. ದಯವಿಟ್ಟು ನನಗೆ ದಯಾನಂದ ಕತ್ತಲ್ ಸರ್ ನಂಬರ್ ಕೊಡಿ. ಓಕೆ ಮಾತಾಡುವ ಸರ್. ಇವಾಗ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾ ಅಂತ? ಸರ್ ಅಭಿಪ್ರಾಯ ಅಂತಂದ್ರೆ ಈಗೇನು ಹೊಸದಾಗಿ ಸನ್ನಿಧಿ ಕಟ್ಟಿದಾರಲ್ಲ, ಎಲ್ಲರ ರೆಕಾರ್ಡ್ಸ್ ನನ್ನ ಹತ್ರ ಇದೆ, ವಾಯ್ಸ್ ರೆಕಾರ್ಡ್ಸ್ ಇದೆ. ಬೇಕಾದ್ರೆ ಹೊಸದಾಗಿ ಸನ್ನಿಧಿ ತೇಜಕುಮಾರ್ ಕಟ್ಟಿದಾನಲ್ಲ, ಬೇಕಾದ್ರೆ ಮೀಡಿಯಾದ ಹತ್ರ ಎದುರುಗಡೆ ಕುಂದಿರ್ಸಿ ನಾನು ಬರ್ತೀನೋ ಕೊರಗದ ದರೆಗಿರೋದು ಬರ್ತಾನೋ ತೋರಿಸ್ತೀನಿ. ನನ್ನ ಸ್ವಾಮಿ ಕೊರಗದನ ಪಾದ ನನಗಿದು ಸತ್ಯ ನಾನು ಹೇಳೋದು. ಓಕೆ. ಹೊಸದಾಗಿ ಯಾರ್ಯಾರು ಸನ್ನಿಧಿ ಕಟ್ಟಿದಾರಲ್ಲ ಇವರೆಲ್ಲರೂ ಮುಖೋಡ ನಾನು ತೆಗಿತೀನಿ, ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ. ಓಕೆ. ನೀವು ನೇರವಾಗಿ ಅವ್ರ ಹತ್ರ ಮಾತಾಡಿದ್ದೀರಾ? ಯಾರ ಹತ್ರ? ಅಲ್ಲ, ನೀವು ಅವ್ರ ಹತ್ರ ಕೊರಗಜ್ಜನ ಗುಡಿ ಎಲ್ಲ ಕಟ್ಕೊಂಡಿದಾರಲ್ಲ, ಅವ್ರ ಹತ್ರ ನೀವು ಮಾತನಾಡಿದ್ದೀರಾ? ನಾನು ಮಾತಾಡಿಲ್ಲ. ನಾನು ಯಾರಂತ ಅವನು ಕೇಳಿ, ನನ್ನ ಹೆಸರು ವೈಎಸ್ ಭಜಂತ್ರಿ ಅಂತಂದ್ರೆ ಸ್ವಾಮಿ ಕೊರಗಜ್ಜನ ಬಗ್ಗೆ ಆರ್ಟಿಕಲ್ ಬರೀತಾರಲ್ಲ ಹಾವೇರಿಯವರು, ಇವರು ನಿನಗ ಗೊತ್ತ ಅಂತ ಕೇಳಿ. ಓಕೆ. ಯಾಕಂದ್ರೆ ಇವತ್ತ ನನಗ ಕಣ್ಣೀರು ಬರ್ತಾ ಇದೆ. ನನ್ನ ಕುಲದೈವ, ನನ್ನ ಆರಾಧ್ಯ ದೈವ ಸ್ವಾಮಿ ಕೊರಗಜ್ಜನ ಬಗ್ಗೆ ಇಷ್ಟೆಲ್ಲ ದಂಧೆ ಮಾಡ್ತಾ ಇದ್ರಲ್ಲ, ಹಣಕ್ಕೋಸ್ಕರ, ಬಿಸಿನೆಸ್ಗೋಸ್ಕರ ಸನ್ನಿಧಿ ಕಟ್ತಾ ಇದ್ರಲ್ಲ, ಇವತ್ತ ನಾನು ಕಣ್ಣೀರು ಹಾಕ್ತಾ ಇದ್ದೀನಿ. ಓಕೆ ಸರ್. ಯಾಕಂದ್ರೆ ನಾನು ಮೊಟ್ಟ ಮೊದಲು ನಾನು ಧ್ವನಿ ಎತ್ತದವನು ನಾನೇ. ಓಕೆ. ಯಾವ ವಿಚಾರದಲ್ಲಿ ಧ್ವನಿ ಎತ್ತಿದ್ರಿ ಸರ್ ತಾವು? ಮೈಸೂರಲ್ಲಿ ತೇಜಿ ಕುಮಾರ್ ಅವರು ಸನ್ನಿಧಿ ಕಟ್ಟಿ ಹಣ ಮಾಡ್ತಾ ಇದ್ರು, ಅದರ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ಒಂದು ಸತಿ ನಾನು ಪ್ರಪ್ರಥಮ ಬಾರಿಗೆ, ಇದು ಇವಾಗ ಬರ್ತಾ ಇದೆ, ಇವಾಗ ಲೈವ್ ಮಾಡ್ತಾ ಇದ್ರಲ್ಲ, ತುಳು ಜನಾಂಗ ಅಥವಾ ಈ ಸಮಸ್ತ ಕೊರಗಜನ ಭಕ್ತಾದಿಗಳು ಏನಿದಾರಲ್ಲ, ಇವಾಗ ಬೆಳಕಿಗೆ ಬರ್ತಾ ಇದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾನು ಆರ್ಟಿಕಲ್ ಬರೆದು ಹಾಕಿದ್ದೀನಿ. ಮೊಟ್ಟ ಮೊದಲು 10ನೇ ತಾರೀಕಿಗೆ ಮೊಟ್ಟ ಮೊದಲು ಕೋಲ ಇನ್ನು 10 ದಿವಸ ಇತ್ತು. 10 ದಿವಸ ಆಗೋದಕ್ಕಿಂತ ಪೂರ್ವದೊಳಗೆ ನಾನು ಹೇಳಿದ್ದೀನಿ, ಇದು ನೆಟ್ಟ ಕಲ್ಲಿಗೆ ಸುತ್ತಿ ಕರ್ಪೂರವ ಕರಗಿಸಿ ಕಾಯಿ ಹೊಡೆದರೆ ಏನು ಪ್ರಯೋಜನ ಅಂತ ಹೇಳಿದ್ದೀನಿ. ನೆಟ್ಟ ಕಲ್ಲಿಗೆ ಸುತ್ತಿ ಕಾಯಿ ಹೊಡೆದು ಕರ್ಪೂರವ ಕರಗಿಸಿ ಹೂ ಎರೆಸಿದರೆ ಏನು ಪದ? ಅಲ್ಲಿ ಕೊರಗಜ್ಜ ಇಲ್ಲ. ಕೊರಗಜ್ಜ ಇರೋದು ತುಳುನಾಡಿನಲ್ಲಿ. ಗಟ್ಟ ಹತ್ತಿ ಕೆಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಕೊರಗಜ್ಜನ ಪಾದದಾಣಿಗೂ ಸತ್ಯ. ಇದು ನನ್ನ ಕುಲದಲ್ಲಿ ಹುಟ್ಟಿದ್ದೀನಿ, ಸತ್ಯನೇ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಇಲ್ಲ. ದಯವಿಟ್ಟು ಮುಗ್ಧ ಭಕ್ತರು ಎಚ್ಚರಾಗಿ. ಅಲ್ಲಿ ಇಲ್ಲ ಅಂತಾನು ಬೇಕಾದ್ರೆ ತೇಜಿ ಕುಮಾರನ ಮುಖವಾಡನ ನಾನು ಆರ್ಟಿಕಲ್ ಸಾಯಂಕಾಲ ವಾಯ್ಸ್ ರೆಕಾರ್ಡ್ ರಿಮೂವ್ ಮಾಡ್ತೀನಿ, ಬೇಕಾದ್ರೆ ಆರ್ಟಿಕಲ್ ನಾನು ಬರೆದು ಹಾಕ್ತೇನೆ. ಎಂದಕ್ಕೆ ಸರ್, ಒಂದು ಹಾವೇರಿ ಅವರಾಗಿದ್ಕೊಂಡು ಇಲ್ಲಿನ ಆಚಾರ ವಿಚಾರ ಆಗಿರ್ಬೋದು, ಅದು ಪ್ರಮುಖವಾಗಿ ನಾನು ಹೇಳಬೇಕು, ನಮ್ಮ ತುಳುವರ ಒಂದು ನಂಬಿಕೆಯ ಭಾಗ, ನಮ್ಮ ಕೊರಗಜ್ಜ ದೈವದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀರಾ. ಸೊ ನಾನು ಕೇಳಿ ಇಲ್ಲಿ ಹೇಳ್ತೀನಿ, ತುಳುನಾಡಿನಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ತುಳುನಾಡು ದೈವ ದೇವರಗಳ ನೆಲೆ ಬೀಡು. ಆ ದೈವನ ನಾನು ಮನಸಾರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಯಾಕಂತಂದ್ರೆ ತುಳುನಾಡಿನ ದೈವ ದೇವರುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಹಣ ಮಾಡ್ತಾ ಇದ್ದಾರೆ ಬಿಸಿನೆಸ್ಗೋಸ್ಕರ. ಇದೇ ತೇಜಿ ಕುಮಾರ ನನ್ನ ಹತ್ರ ಕಣ್ಣೀರು ಹಾಕೊಂಡು ಒಂದು ದಿವಸಕ್ಕೆ 10 ಸತಿ ಫೋನ್ ಮಾಡ್ತಾ ಇದ್ದ ಇವನು. ಸರ್ ನಾನು ಗಾರೆ ಕೆಲಸ ಮಾಡ್ತಾ ಇದೀನಿ, ಕೊರೋನಾ ಎಫೆಕ್ಟ್ ಆಗಿದೆ, ನನಗೆ ದುಡಿಯೋದಕ್ಕೆ ಆಗ್ತಾ ಇಲ್ಲ ಸರ್. ಎಲ್ಲಿದೆ ಅಜ್ಜನ? ನೀವು ಅಜ್ಜನ ಪರಮ ಭಕ್ತರು, ಅಜ್ಜನ ಬಗ್ಗೆ ನೀವು ಸಾಂಗು ಎಲ್ಲ ಬರೀತೀರಾ, ಅಜ್ಜನ ಬಗ್ಗೆ ಸುಮಾರು ಆರ್ಟಿಕಲ್ ಬರೀತೀರಾ. ನೀವು ಬರೆಯುವಂತ ಆರ್ಟಿಕಲ್ ಗೆ ನಾನು ಲೈಕ್ ಕಾಮೆಂಟ್ ಕೊಡ್ತೀನಿ. ನೀವು ಅಜ್ಜನ ಪರಮ ಭಕ್ತರು, ಅಜ್ಜನ ನಿಮ್ಮ ರೂಪದಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ ಇವನು. ಇವನು ಮುಖವಾಡ ನಾನು ಬೈಲಿಗೆ ಎಳಿಬೇಕಂತ ಆರ್ಟಿಕಲ್ ಬರೋದಕ್ಕೆ ಸುಮಾರು ಜನ ನನಗೆ ಜೀವ ಬೆದರಿಕೆ ಹಾಕಿದ್ರು. ನಿನ್ನ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಆಗಿದ್ದೀನಿ ಅಂತ ಹೇಳಿದ್ರು. ನಿನ್ನ ಹೆಂಡತಿ ಮಕ್ಕಳು ಸಮೇತ ಮೈಸೂರಿನಲ್ಲಿ ಕೋಲಾದಲ್ಲಿ ಬಂದು ನಿನ್ನ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ನೀವು ಏನಾದ್ರೂ ಇದೇ ತರ ಟಾರ್ಚರ್ ಮಾಡಿದ್ರೆ ನಾನು ಹೆಂಡತಿ ಮಕ್ಕಳು ಸಮೇತ ವಿಷ ಕುಡ್ಕೊಂಡು ಸಾಯ್ತೀನಿ. ಇದೇ ತರ ಕೊರಗಜ್ಜನಿಗೆ ಅವಮಾನ ಮಾಡಿದಿರ ಮೊದಲು. ಇದೇ ತರ ನಿಮ್ಮಂತ ಜನರಿಗೆ ಕೊರಗಜ್ಜನ ಮೋಸ ಮಾಡಿ ಕೊರಗಜ್ಜನ ಅವಮಾನ ಮಾಡಿದಿರ. ಇವತ್ತು ನಾನು ಹೇಳ್ತಾ ಇದ್ದೇನೆ ಸತ್ಯನ, ಅದೇ ಕುಲದಲ್ಲಿ ಹುಟ್ಟಿದವನು ನಾನು. ನಿಮ್ಮಂತವ್ರು ಕೊರಗಜ್ಜ ಹೆಸರಿಗೆ ಕಳಂಕ ತರ್ತಾ ಇದ್ದೀರಾ. ದೈವ ದೇವರುಗಳ ಬಗ್ಗೆ ನಿಮಗೆ ಕಿಂಚಿತ್ತು ಗೊತ್ತಿಲ್ಲ. ನಿಮಗೆ ಬೇಕಾದ್ರೆ ತುಳುನಾಡಿನ ಪ್ರತಿ ಮನೆಗೆ ಬಂದು ಕೇಳಿ ದೈವ ದೇವರುಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ದೀನಿ ಅವನಿಗೆ. ನನಗೆ ಜೀವ ಬೆದರಿಕೆ ಹಾಕಿದ್ರು, ಕೊಲೆ ಬೆದರಿಕೆ ಹಾಕಿದ್ರು. ಸುಮಾರು ಜನ ನನಗೆ ನಿಂದನೆ ಮಾಡಿದ್ರು ಅವಾಚ್ಯ ಶಬ್ದದಿಂದ. ಅವತ್ತ ನಾನು ಹೇಳಿದೆ, ಅಜ್ಜ ಇವರು ನನಗೆ ಬೈದಿದ್ರಲ್ಲ, ನನಗೆ ಬೈದಿಲ್ಲ. ಇಲ್ಲ, ನನಗೆ ಬೈದಿದ್ದನ್ನ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ. ನೀನು ನಿಜವಾಗ್ಲೂ ನನ್ನ ಹೃದಯ ಕಮಲದಲ್ಲಿ ಇರೋದೇ ನಿಜ ಆಗಿದ್ರೆ, ನಿನ್ನ ಕುಲದಲ್ಲಿ ನಾನು ಹುಟ್ಟಿದ್ದೇ ನಿಜ ಆಗಿದ್ರೆ, ಇನ್ನು 4 ತಿಂಗಳಲ್ಲಿ ಅಲ್ಲಿರ್ತಕ್ಕಂಥ ಅನ್ಯಾಯನ ಸತ್ಯ ಸ್ವರೂಪವಾಗಿ ತೋರಿಸ್ಬೇಕು, ಬೆಳಕಿಗೆ ತರಬೇಕು ಅಂತ ಹೇಳಿ ಇವತ್ತು ಬೆಳಕಿಗೆ ಬರ್ತಾ ಇದೆ.
ನಿಜ ನಿಜ ಸರ್. ಇವತ್ತ ನನ್ನ ಒಬ್ಬವನ ಬಾಯಿ ಮುಚ್ಚಿಸಿರ್ಬೋದು, ಓಕೆ. ನಾಳೆ ಕೊರಗಜ್ಜ ಪ್ರತಿ ಮನೆಗೂ ಬೆಳಕಾಗಿ ಸರ್ ನಿಮ್ಮ ಒಬ್ಬರನ್ನ ಬಾಯಿ ಮುಚ್ಚಿಸೋದಲ್ಲ ಸರ್, ಎಲ್ಲೂ ಇದ್ದಾರೆ ಪ್ರತ್ಯಕ್ಷದರ್ಶಿಗಳು, ಅಲ್ಲಿ ಹೋದವರು ನಮ್ ಜೊತೆ ಇದ್ದಾರೆ, ನಿಮಿಷ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳಾಗಿಲ್ಲ ಸರ್, ಮೊಟ್ಟ ಮೊದಲು ನನಗೆ ಕಾಲ್ ಮಾಡಿದ್ದವನು. ಓಕೆ. ಅಲ್ಲ ಸರ್, ಸನ್ನಿಧಿ ಕಟ್ಟಕ್ಕಿಂತ ಪೂರ್ವದಲ್ಲಿ ನನಗೆ ಕಾಲ್ ಮಾಡಿದ್ದು. ಓಕೆ, ಹೌದು ಸರ್. ಅದೇ ರೀತಿ ನಿಮಗೆ ಕರೆ ಮಾಡಿದ್ರು ಹೌದು, ಆದ್ರೆ ಅಲ್ಲಿ ಆಗ್ತಾ ಇದೆ ಅಲ್ಲ, ಅದ್ರ ಬಳಿಕ ಹೋದವರು ನಮ್ ಜೊತೆ, ಅಲ್ಲಿ ನೋಡಿದವರು ನಮ್ ಜೊತೆಗಿದ್ದಾರೆ, ನಿಮಿಷ ಅವ್ರ ಜೊತೆ ಮಾತಾಡ್ಬೋದು ತಾವು. ಕೊಡಿ ಸರ್, ಮಾತಾಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಧನ್ಯವಾದಗಳು. ಯಾಕಂದ್ರೆ ನಿಮ್ದು ಪ್ರತಿ ಒಂದು ವಿಡಿಯೋಗಳು ನಾನು ನೋಡಿದ್ದೀನಿ, ನೀವು ಮಾತಾಡಿರೋದು ಕೊರಗಜ್ಜನ ಸನ್ನಿಧಿ ಒಳಗ ಮೈಸೂರು ಒಳಗಡೆ. ಯಾಕಂದ್ರೆ ಕೊರಗಜ್ಜನ ಸನ್ನಿಧಿ ಅಂತ ಅನ್ಬಾರ್ದು ಅಲ್ಲಿ, ಯಾಕಂದ್ರೆ ಅಲ್ಲಿ ಅಜ್ಜ ಇಲ್ಲ. ಖಂಡಿತ ಖಂಡಿತ, ಹೌದು ಹೌದು ಹೌದು. ನಾನು ಬರೆದಿರತಕ್ಕಂತ ಆರ್ಟಿಕಲ್ ನ ನೋಡಿ ಕಣ್ಣೀರ್ ಹಾಕೊಂತ ನನಗೆ ಫೋನ್ ಮಾಡಿದ್ದೇನೆ, ನನಗೆ ಕೊರೋನಾ ಆಗಿದೆ, ಹೌದು ಹೌದು, ಕಟ್ಟೋದಕ್ಕೆ ನನಗೆ ದುಡ್ಡಿಲ್ಲ, ಕೋರ್ಟಿಗೆ ಕಟ್ಟೋದಕ್ಕೆ ನನಗೆ ದುಡ್ಡಿಲ್ಲ, ಅಜ್ಜನ ಹತ್ರ ಪ್ರೇಯರ್ ಮಾಡಿ ನೀವು. ಖಂಡಿತ ಖಂಡಿತ, ನಾನು ನಿಮ್ಮ ತರಹನೇ, ನಾನು ಅಜ್ಜನ ಭಕ್ತ. ನಾನು ಫಸ್ಟ್ ಅದೇ ತರ ಹೋಗಿ ಅಲ್ಲಿ ನಿಂತು ನಾನೇ ಸಪೋರ್ಟ್ ಮಾಡಿರೋದು, ನಾನೇ ನಿಂತು ನಾನೇ ಪ್ರಚಾರ ಮಾಡಿ, ನಾನು ಅಲ್ಲಿ ಇಷ್ಟು ಕ್ರಮಗಳಿಗೆ ಬರಬೇಕು, ಹಿಂಗೆ ರೂಲ್ಸ್ ಮಾಡಿ ಕಟ್ಟುನಿಟ್ಟು ಕ್ರಮ ನೀವು ಪಾಲಿಸ್ಬೇಕು ಅಂತ ನಿಂತು ಓಡಾಡಿರೋದು ನಾನು ಒಬ್ಬನೇ ಅಲ್ಲಿ. ಇವತ್ತು ಅವರು ಇನ್ನೊಬ್ಬ ಹೇಳ್ತಾನೆ, ಹಾವೇರಿ ಸನ್ನಿಧಿ ಕಟ್ಟಿದವನು ಹೇಳ್ತಾನೆ, ಅವನು ಹುಟ್ಟಿದಾಗ ಕೊರಗಜ್ಜ ಹುಟ್ಟಿದಾನಂತೆ. ಅವ್ರ ರೆಕಾರ್ಡ್ಸ್ ಇದೆ ನನ್ನ ಹತ್ರ. ಸರ್, ನಿಮ್ಮ ಹತ್ರ ಏನೇ ಸಾಕ್ಷಿ ಆಧಾರಗಳಿದ್ರು ದಯವಿಟ್ಟು ಅದನ್ನ ಕೆಲವರಿಗೆ ತಲುಪಿಸಿ, ಅದು ಎಲ್ಲ ಕಡೆ ವಿಷಯ ಓಡಾಡಲಿ. ಈಗ ಏನಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ, ಈಗ ಮೈಸೂರಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದರೆ, ಈಗ ಅವರು ಮೀಡಿಯಾ ಮೊರೆ ಹೋಗಿರೋದ್ರಿಂದ, ಮೀಡಿಯಾ ಮೊರೆ ಹೋಗಿ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಾವೆಲ್ಲ ಈಗ ವಿರುದ್ಧ ನಿಂತಿದೀವಲ್ವಾ, ನಾವು ಮೈಸೂರು ವಿರುದ್ಧ ನಿಂತಿಲ್ಲ, ನಾನು ಮೈಸೂರು ವಿರುದ್ಧ ಯಾವತ್ತೂ ನಿಲ್ಲಲ್ಲ, ಇಲ್ಲಿ ನಿಂತಿರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಏನಂದರೆ, ಇವರು ನಮ್ಮ ಹತ್ರ ಕಾಸು ಕೇಳಿದ್ರು. ಈಗ ನಮಗೆ ತೇಜಕುಮಾರ್ ಹತ್ರ ನಾವು ಕಾಸು ಕೇಳಿದೀವಂತೆ, ಹಣ ಸಹಾಯ ಮಾಡಿ, ಹಣ ಕೊಡದೇ ನಾವು ನಿಮಗೆ ಕೊಲೆ ಬೆದರಿಕೆ ಮಾಡ್ತೀವಿ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಆ ಜಾಗದ್ದು ನಾವು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಪೊಲೀಸವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪೊಲೀಸವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಈಗ ಆ ಥರ ತಿರುಗಿಸ್ತಾ ಇದ್ದಾರೆ ಮೈಸೂರು ಎಲ್ಲ ಕಡೆನೂ. ಎಲ್ಲ ಸುಳ್ಳು ಸರ್. ಇವತ್ತು ನಾನು ಹೇಳ್ತಾನೆ, ಇದಕ್ಕೆ ಮೂಲ ಕಾರಣ ಅವನು ನನಗೆ ಫಸ್ಟ್ ಪ್ರಥಮ ಫೋನ್ ಮಾಡಿದ್ದು. ನನ್ನ ಮೇಲೆ FIR ಆಗಿದೆ ಅಂತ ಹೇಳಿದ್ರು, ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅಂತ ಹೇಳಿದ್ರು. ಸರ್, ನನಗೂ ಜೀವ ಬೆದರಿಕೆ ಬಂದಿದೆ, ನನ್ನ ಮೇಲೂ ಅಟ್ಯಾಕ್ ಆಗಿದೆ, ಆದ್ರೂ ನಾನು ಇದು ನಿಮಗೆ ಫಸ್ಟ್ ಸರ್, ಇದು ನಿಮಗೆ ಫಸ್ಟ್. ನನಗೆ ನಿಮಗಿಂತ ಪೂರ್ವದೊಳಗೆ ಮೊಟ್ಟ ಮೊದಲು ಧ್ವನಿ ಎತ್ತದವ ನಾನು. ಫಸ್ಟ್ 10ನೇ ತಾರೀಕಿಗೆ ಕೋಲ ಆಯ್ತು ನೋಡಿ, ಎಷ್ಟು ಜನ, ನಾನು ಕಣ್ಣೀರ್ ಹಾಕೊಂತ. ನಾನು ಆ ಜಾಗದಲ್ಲಿದ್ದೆ, ಸುಮಾರು ಒಂದು 10,000 ಜನ ಬಂದಿದ್ರು ಅಲ್ಲಿ. ನಾನು ಕಿಚ್ಚಾಡಿದೀನಿ, ದಯವಿಟ್ಟು ದಯವಾಗಿ ಅವಮಾನ ಮಾಡಬೇಡಿ, ಈ ತರ ಜಾಗದಲ್ಲಿ ಯಾರು ಬರಂಗಿಲ್ಲ, ಹೆಣ್ಮಕ್ಳು ಬರಂಗಿಲ್ಲ, ಕಟ್ಟೆ ಹತ್ರ ಬಳಂಗಿಲ್ಲ ಅಂತ ನಾನೇ ಸಾಕ್ಷಿನೂ ಇದೆ, ನಾನೇ ನಿಂತು ಓಡಾಡಿದೀನಿ ಆ ಜಾಗದಲ್ಲಿ. ಈ ತರ ನೀವು ಕೊರಗಜ್ಜ ಅಂತ ಅವನಿಗೆ ಏನು ಗೊತ್ತು ಕೇಳಿ ಸರ್, ಬೇಕಾದ್ರೆ ನಾನು ಹೇಳ್ತೀನಿ, ಬೇಕಾದ್ರೆ ಲೈವ್ ಅಲ್ಲಿ ಅವನು ಕೂಡಿಸ್ಕೊಂಡು ಕುತ್ಕೊಂಡು ಕೇಳಿ ಸರ್. ಯಾಕಂದ್ರೆ ನಾನು ಕೊರಗ ಜನಾಂಗದಲ್ಲಿ ಹುಟ್ಟಿದವನು, ಕೊರಗಜ್ಜನಿಗೆ ಅವಮಾನ ಮಾಡ್ದಂಗ ಮಾಡ್ತಾ ಇದ್ದಾರೆ ಇವರು. ಬೇಕಾದ್ರೆ ನಾನು ಹೇಳ್ತೀನಿ, ಯಾರು ಕೊರಗಜ್ಜ ಯಾರು ಅಂತಂದು ಕೇಳಿ ಸರ್, ನಾನು ಹೇಳ್ತೀನಿ. ಯಾಕಂದ್ರೆ ಅಜ್ಜ ನನಗ ಪ್ರತಿ ಸತಿ ಅನ್ನ ಊಟ ಮಾಡಿಸಿದ್ದಾರೆ. ಹೌದು ಸರ್. ಯಾಕಂದ್ರೆ ನಾನು ಪ್ರತಿದಿನ ಆರ್ಟಿಕಲ್ ಬರೆದು ಹಾಕ್ತೀನಿ, ನನಗೆ ಯಾರು ಹಣ ಕೊಡೋದಿಲ್ಲ ಫೇಸ್ಬುಕ್. ನಾನು ನಿಮ್ಮಲ್ಲಿ ಕಳೆಯಾಗಿ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಹತ್ರ ಏನು ಸಾಕ್ಷಿ ಆಧಾರಗಳಿದೆ ಅದು ನಿಮ್ಮಲ್ಲೇ ಮುಚ್ಚೋಗೋದು ಬೇಡ, ದಯವಿಟ್ಟು ಅದನ್ನ ಜನಕ್ಕೆ ತಗೊಂಬನ್ನಿ, ಇಡೀ ಕರ್ನಾಟಕಕ್ಕೆ ತೋರಿಸಿ. ಹಾಕಿದ್ರು, ಕೊಲೆ ಬೆದರಿಕೆ ಹಾಕಿದ್ರು. ಏನ್ ಗೊತ್ತಾ, ಕೊಲೆ ಬೆದರಿಕೆ ಹಾಕಿ ಏನೇ ಹಾಕ್ಲಿ, ಬೇರೆ ಯಾರು ಅಲ್ಲ. ನಾನು ಹೇಳ್ತೀನಿ ಕೇಳಿ ಸರ್, ನನಗೂ ಕೊಲೆ ಬೆದರಿಕೆ ಬಂದಿದೆ, ನನ್ನ ಮೇಲೂ ಅಟ್ಯಾಕ್ ಆಗಿದೆ, ಬಟ್ ನಾನು ಯಾವುದಕ್ಕೂ ಜಗ್ಗೋನಲ್ಲ. ನಾನು ದೈವ ಅಂತ ಬಂದಾಗ, ದೈವಗಳ ಆರಾಧನೆ ಅಂತ ಬಂದಾಗ ನಾನು ನಿಲ್ತೀನಿ. ಅದು ಏನೇ ಆಗಲಿ, ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ನಿಮ್ಮ ಹತ್ರ ಸಾಕ್ಷಿಗಳನ್ನ ದಯವಿಟ್ಟು ಅದನ್ನ ಹೊರ ಹಾಕಿ. ಸರ್, ನಿಮ್ಮನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಪ್ರತಿ ಒಂದು. ಯಾಕಂದ್ರೆ ಒಂದ್ ನಿಮಿಷ ಸರ್, ಮಾತಾಡಿ ಸರ್, ಮಾತಾಡಿ. ನಮ್ಮ ಹಾವೇರಿಯಲ್ಲಿ ಒಬ್ಬ ಸನ್ನಿಧಿ ಕಟ್ಟಿದಾನೆ, ಅವನು ಹುಟ್ಟಿದಾಗ ಕೊರಗಜ್ಜ ಹುಟ್ಟಿದಾನಂತೆ. ಓಕೆ. ನಮಗ ಒಂದ್ ದಿವ್ಸ ಕಳೆದ್ರೆ ಕೊರಗಜ್ಜಗೆ 1 ವರ್ಷ ಕಳೆದಂಗಂತೆ. ಒಂದು ಹುಡುಗಿಗೆ ಬ್ರಹ್ಮ ರಾಕ್ಷಸ ಬಂದಿತ್ತಂತೆ, ಕೊರಗಜ್ಜನ ಕೈಲಿ ನುಂಗೋದಕ್ಕಾಗ್ಲಿಲ್ಲಂತೆ. ಹೋಗಿ ಗುಳಿಗಜ್ಜನ ಕರ್ಕೊಂಡು ಬಂದ್ರಂತೆ. ಗುಳಿಗಜ್ಜ ನುಂಗಿ ಕಳಿಸಿದ್ನಂತೆ. ಅಂದ್ರೆ ಇವ್ರಿಗೆಲ್ಲ ಬಸ್ ಟಿಕೆಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದ ಅಂತ ಕಾಣಿಸುತ್ತೆ ಇವನು. ಹೌದು, ಖಂಡಿತ ಇರ್ಬೋದು. ಇವನು ಹೇಳ್ತಾನೆ, ತೇಜಕುಮಾರ ಹೇಳ್ತಾನೆ, ಗರುಡ ಬಂತು, ಸರ್ಪ ರೂಪ ಬಂತು. ಅಂದ್ರೆ ಸರ್ಪ ಬರೋದು ಇನ್ನು ಕಿವಿ ಕೇಳಿಸುತ್ತೆ ಅಂತಾನೆ. ಅಂದ್ರೆ ಸರ್ಪ ಬರ್ಬೇಕಾದ್ರೆ DTS ಸೌಂಡ್ ಹಾಕೊಂಡು ಬರುತ್ತೆ. ಹೌದು. ಅಜ್ಜ ಕಾಯೇ ಬಿಟ್ಟು ಮಾಯ ಸ್ವರೂಪವಾಗಿರೋದು 18ನೇ ವರ್ಷದಲ್ಲಿ. ಅಜ್ಜ ಹೇಗಾಗ್ತಾರೆ ಇವ್ರಿಗೆ? ಅದೇ ಏನಾದ್ರೂ ಸನ್ನಿಧಿ ಒಳಗೆ ಸರಾಯಿ ಮಾಡ್ತಿದ್ನ? ಸರಾಯಿ ಅನ್ನೋದು ಈಗಲ ಟ್ರೆಂಡ್. ಹೌದು. ಮೊಟ್ಟ ಮೊದಲು ಸರಾಯಿ ಮಾಡ್ತಿದ್ದ ಯಾರಾದ್ರೂ ಅಜ್ಜ? ಇಲ್ಲ ಸರ್, ಇಲ್ಲ. ಮತ್ತೆ ಅಜ್ಜ ಏನಾದ್ರು ಮುದುಕನ?
18ನೇ ವಯಸ್ಸಿನಲ್ಲಿ ಕಾಯ ಬಿಟ್ಟು ಮಾಯಾ ಸ್ವರೂಪ ಆಗಿದ್ದಾನೆ ಕದ್ರು ಮಂಜುನಾಥನ ಸನ್ನಿಧಿ ಒಳಗಡೆ. ಖಂಡಿತ ಖಂಡಿತ. ಮತ್ತೆ ಇವನಿಗೆ ಅಜ್ಜ ಆಗ್ತಾನೆ ಇವ್ರಿಗೆ? ಇಲ್ಲ ಸರ್, ಅಲ್ಲಿ ಈಗ ಎಲ್ಲರಿಗೂ ವಿಷಯ ಗೊತ್ತಾಗಿದೆ. ಈಗ ಎಲ್ಲಾ ಜನರು ತಿಳ್ಕೊಂಡಿದ್ದಾರೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ ಸರ್? ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನಾನು ಹೇಳುದು ದಯವಿಟ್ಟು ಕೇಳಿ. ಕೋಲ ಕಟ್ಟೋರ್ನ ಇಲ್ಲಿ ಬಂದ್ ಮಾಡಿಸೋದು ಮುಖ್ಯ ಅಲ್ಲ. ಓಕೆ. ಬಂದ್ ಮಾಡಿಸಿದ್ರು ಕೂಡ ಹೈಲೈಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸನ್ನಿಧಿನ. ಇವಾಗ ಸನ್ನಿಧಿನ ತೆರವುಗೊಳಿಸಿ ಸರ್, ಮುಗ್ಧ ಭಕ್ತರನ್ನ ಸ್ವಲ್ಪ ಬೆಳಕಿಗೆ ತಗೊಂಬನ್ನಿ. ಅದೇ ನಿಮ್ಮಂತ ಸಾಕ್ಷಿ ಇರೋದ್ರಿಂದ ನಮ್ಗೆ ಅದು ಅನುಕೂಲ ಆಗುತ್ತೆ. ಅದನ್ನ ನಾವು ಕೇಳ್ತಾ ಇರೋದು. ನಿಮ್ಮಲ್ಲಿರೋ ಸಾಕ್ಷಿಗಳನ್ನ ನಮ್ಗೆ ಕೊಟ್ರೆ ಅದು ನಮ್ಗೆ ಇನ್ನ ಅನುಕೂಲ ಆಗುತ್ತೆ ಸಾಕ್ಷಿ ಬೇಡ ಸರ್, ಸಾಕ್ಷಿ ಬೇಡ. ತೇಜ್ ಕುಮಾರ್ನ ನನ್ನ ಎದುರುಗಡೆ ಕುಂದ್ರಿಸಿ ನಾನು ಯಾರು ಅಂತ ನಮ್ಮನ್ನ ಕೇಳ್ತೀನಿ ಸರ್. ಅವ್ರು ಯಾವ್ದೇ ಕಾರಣಕ್ಕೂ ಬರಲ್ಲ, ಇದು ನಾನು ಬರ್ಕೊಡ್ತೀನಿ. ಅವ್ರು ಯಾವ್ದೇ ಕಾರಣಕ್ಕೂ ಬರಲ್ಲ, ಮೈಸೂರು ಬಿಟ್ಟು ಅವ್ರು ಯಾವ್ದೇ ಕಾರಣಕ್ಕೂ ಬರಲ್ಲ. ನಾನ್ ನಿಮ್ಮ ಹತ್ರ ಅಂತ ಹೇಳಿ ಸರ್. ತೇಜ್ ಕುಮಾರ್ನ ಇಲ್ಲ ಕೊರಗಜ್ಜನ ಪರಮ ದೈವ ಭಕ್ತನಂತ ತೋರಿಸ್ತೇನೆ ಅವನಿಗೆ ಸರ್. ಖಂಡಿತ ನಿಮ್ಮ ಹತ್ರ ಕಲ್ಲು ಹಾಕಿರೋದು ಬೇಲಿ ಕಂಬ ಮುಖ್ಯನ ಅಂತ ನಾನು ಹೇಳಿದ್ದೀನಿ. ನೀನ್ ಹಾಕಿರೋದು ಬೇಲಿ ಕಂಬ. ಹೌದು 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 ಹೌದು. ಕೊರಗಜ್ಜ ಅಲ್ಲ. ಕೊರಗಜ್ಜನ ಕಟ್ಟುಪಾಡುಗಳು ಎಷ್ಟು ಬೇಕು ನಿನಗೆ ತುಳುನಾಡಲ್ಲಿ ತಿಳ್ಕೊ ಅಂತ ಹೇಳಿದೀನಿ. ಖಂಡಿತ ಖಂಡಿತ. ನಾನು ಹೇಳೋದು ಚಿಕ್ಕ ಕಲ್ಲಲ್ಲಿ ದೈವ ಬರಲ್ಲ ಅಂತ ಸರ್. ಆ ವಿಷಯ ಎಲ್ಲ ಎಲ್ಲರಿಗೂ ಗೊತ್ತಾಗಿದೆ. ದಯವಿಟ್ಟು ನಿಮ್ಮಲ್ಲಿರೋ ಸಾಕ್ಷಿಗಳನ್ನ ನಮ್ಗೆ ಸ್ವಲ್ಪ ತಲುಪ್ಸಕ್ಕೆ ಪ್ರಯತ್ನ ಪಡಿ ಅಷ್ಟೇ. ಸರ್ ಇವಾಗೆಲ್ಲ ನಾನು ಎಲ್ರಿಗೂ ನನಗೆ ಯಾರ ಟಚ್ ಇದಾರೆ ಎಲ್ರಿಗೂ ವಾಯ್ಸ್ ರೆಕಾರ್ಡ್ ಕಳಿಸ್ಬಿಟ್ಟಿದೆ ನಾನು. ಖಂಡಿತ ಖಂಡಿತ. ನಿಮ್ಮನ್ನ ಇವರು ಸಂಪರ್ಕ ಮಾಡ್ತಾರೆ ಸರ್. ಮತ್ತೆ ಸರ್ ಕೊನೆಯದಾಗಿ ನಿಮ್ಮ ಹತ್ರ ಕೇಳಬೇಕು, ಕರ್ನಾಟಕದ ಅಷ್ಟೊಂದು ಜನ ಅಜ್ಜನ ಭಕ್ತರಿದ್ದಾರೆ, ಕೊರಗಜ್ಜನ ಭಕ್ತರಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ತಾವು ಅಂತ? ದಯಮಾಡಿ ಸರ್, ನಾನು ಹೇಳೋದು ನೆಟ್ಟ ಕಲ್ಲಿಗೆ ಹೋಗಿ ಯಾರು ಮೂಕರಾಗಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನೆಟ್ಟ ಕಲ್ಲಲ್ಲಿ ಕೊರಗಜ್ಜ ಇರಲ್ಲ. ಕೊರಗಜ್ಜ ಇರೋದು ತುಳುನಾಡಿನಲ್ಲಿ ದೈವ ದೇವರುಗಳ ನೆಲೆಬೀಡು, ಪುತ್ತಾರದಲ್ಲಿ ಮೂಲ ಸ್ಥಾನ 7 ಕಡೆಯಲ್ಲಿದೆ. ಅದಕ್ಕೆ ಸಾರ್ಲಪಟ್ಟದ ಸ್ವಾಮಿ ಕೊರಗಜ್ಜ ಅಂತ ಕರೀತಾರೆ. ಅಲ್ಲಿದೆ ಅಜ್ಜ. ಹೌದು ಹೌದು. ಇವು ಏನಿದೆ ಘಟ್ಟದ ಕೆಳಗಡೆ ಏನು ಕಟ್ಟಿರೋದಲ್ಲ ಹಣಕ್ಕೋಸ್ಕರ, ಒಂಥರ ರಾಜಕೀಯ ಇದ್ದಂಗೆ, ದುಡ್ಡು ಹಾಕೋದು ದುಡ್ಡು ತಕೊಳ್ಳೋದು. ಖಂಡಿತ ಖಂಡಿತ. ಯಾಕಂದ್ರೆ ಜನರು ಡಿಪ್ರೆಷನ್ಗೆ ಒಳಗಾಗ್ತಾರೆ. ಹೌದು ಸರ್. ಕೊರಗಜ್ಜ ಅಂದ್ರೆ ಭಯ ಪಡ್ತಾರೆ. ಕೊರಗಜ್ಜ ಎಲ್ಲಿದ್ದಾನೆ, ಯಾವ ಸನ್ನಿಧಿಲಿದ್ದಾನೆ ಅಂತ ಗೊತ್ತಿರಲ್ಲ. ಹಾವನ್ನ ಹೊಡೆದು ಹದ್ದಿಗೆ ಹಾಕಿದಂಗೆ. ಇವರೆಲ್ಲ ಹಗಲು ದರೋಡೆಕೋರರು. ದೇಶದ ಹೊರಗಡೆ ಇರೋ ಭಯೋತ್ಪಾದಕರನ್ನ ಸೆರೆ ಬಡಿಯ ಬದಲು ದೇಶದ ಒಳಗಡೆ ಇರೋ ಇಂಥ ದೈವ ಭ್ರಷ್ಟರನ್ನ ಸೆರೆ ಬಡಿಬೇಕು. ಹೌದು ಹೌದು ಖಂಡಿತ ಸರ್. ಅಂದಾಗಲೇ ದೈವ ದೇವರುಗಳಿಗೆ ಒಂದು ಧರ್ಮ ಇದೆ, ಅದನ್ನ ನಾವು ಕಾಪಾಡ್ತೀವಿ ಭಕ್ತರು ಅನ್ನೋದಕ್ಕೆ ಒಂದು ನೆಲೆ ಇರುತ್ತೆ. ಇವರೆಲ್ಲ ಯಾರು ಸರ್? ಇವರೆಲ್ಲ ಅಜ್ಜ ಯಾರಂತ ಗೊತ್ತಿರಲ್ಲ. ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ಡಿಪ್ರೆಷನ್ ಆಗ್ತಾರೆ, ಸನ್ನಿಧಿ ಕಟ್ತಾರೆ. ಹೌದು ಹೌದು ಸರ್. ಪ್ರತಿಯೊಂದು ಕಲ್ಲಲ್ಲೂ ಅಜ್ಜ ಇರಲ್ಲ. ಓಕೆ. ಜೋಗ ದರ್ಶನ ಇರಬೇಕಾದ್ರೆ ಅದು ಪುಣ್ಯ ಬೇಕು. ಹೌದು, ಅದು ತುಳುನಾಡಿನಲ್ಲಿದೆ. ಹೌದು ಹೌದು ಸರ್. ಯಾಕಂದ್ರೆ ನಾನು ಒಂದು ದಿವಸಕ್ಕೆ 30 ಕಿಲೋಮೀಟರ್ ತಿರುಗುತ್ತೇನೆ ತುಳುನಾಡಿನಲ್ಲಿ. ಬಂದು ನಾನು 10 ದಿವಸ ಆಗಿರ್ತಾರೆ ತುಳುನಾಡಿಂದ, ಮತ್ತೆ ಭಾನುವಾರ ಹೋಗ್ತಾನೆ ತುಳುನಾಡಿಗೆ. ಖಂಡಿತ ಸರ್. ₹1 ಕೊಡಬೇಕಾದ್ರೆ ಹೊರಗಡೆ ಬಂದು ಕೊಡ್ತಾರೆ. ಹೌದು. ಅದು ಬಲಗೈಯಲ್ಲಿ. ಹೌದು ಹೌದು ಸರ್. ಅದು ಧರ್ಮ ಇರುವಂತದ್ದು ತುಳುನಾಡಿನಲ್ಲಿ. ಖಂಡಿತ ಸರ್. ಇನ್ನೊಂದು ಜನ್ಮ ಅಂತ ಇದ್ರೆ ತುಳುನಾಡಿನಲ್ಲಿ ಹುಟ್ಟಬೇಕು, ಅಲ್ಲಿದೆ ಧರ್ಮ. ಖಂಡಿತ ಸರ್. ಅದನ್ನ ನೋಡಿ ತಿಳ್ಕೋಬೇಕು. ಹೌದು ಸರ್. ಸರ್ ನಿಮಗೆ ದೇವರುಗಳ ಶಕ್ತಿ ಏನು ಅಂತ. ಖಂಡಿತ ಬಹಳಷ್ಟು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಹಾವೇರಿಯವರಾಗಿದ್ಕೊಂಡು ಒಬ್ಬ ತಾವು ಕವಿಗಳ ಸರ್? ಹೌದು ಸರ್. ನಾನು 15 ವರ್ಷ ಸರ್ ಅಜ್ಜನ ಬಗ್ಗೆ ಆರ್ಟಿಕಲ್ ಬರಿತಾ ಇರ್ತೇನೆ. YS ಭಜೇಂತ್ರಿ ಅಂತ ನೋಡಿ. ಖಂಡಿತ ಖಂಡಿತ. ಪ್ರತಿ ಒಂದು ಅಜ್ಜನ ಗ್ರೂಪ್ ಅಲ್ಲಿ ನನ್ನ ಆರ್ಟಿಕಲ್ ಬರುತ್ತೆ ಸರ್. YS ಭಜೇಂತ್ರಿ. ಭಜೇಂತ್ರಿಯಾ? ಭಜೇಂತ್ರಿ ಅಂದ್ರೆ ಕೊರಗ ಸಮುದಾಯ, ಅಂದ್ರೆ ಅಜ್ಜನ ಸಮುದಾಯ. ಓಕೆ ಓಕೆ ಓಕೆ. ಸ್ವಾಮಿ ಕೊರಗಜ್ಜನ ಸಮುದಾಯದವರು ನಾವು. ಖಂಡಿತ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ಸರ್. ನಿಮ್ಮಂತವರ ಅಗತ್ಯತೆ ಈ ಒಂದು ವಿಚಾರದಲ್ಲಿ ತುಂಬಾ ಇದೆ ಸರ್, ಇದಂತೂ ನಿಜ. ಎಲ್ರು ಮುಖವಾಡ ನಾನು ಕಳಿಸ್ತೇನೆ ಸರ್. ನಾನು ಸನ್ನಿಧಿ ಕಟ್ತಾ ಇರೋದು ಎದಕ್ಕಂತಂದ್ರೆ ಈ ಭ್ರಷ್ಟರ ಮುಖವಾಡನ ಕಳಿಸೋದಕ್ಕೋಸ್ಕರ, ಅಜ್ಜನ ಸತ್ಯ ಸ್ವರೂಪ ತೋರಿಸೋದಕ್ಕೋಸ್ಕರ ನಮ್ಮ ಜಮೀನಲ್ಲಿ ಸನ್ನಿಧಿ ಕಟ್ತಾ ಇದ್ದೀನಿ, ಹಣಕ್ಕೋಸ್ಕರ ಅಲ್ಲ. ಓಕೆ. ಯಾಕಂದ್ರೆ ಇವರು ಪ್ರತಿಯೊಂದು ರೆಕಾರ್ಡ್ಸ್ ನನ್ನ ಹತ್ರ ಇದೆ, ರಿಮೂವ್ ಮಾಡೋದಕ್ಕೋಸ್ಕರ. ಖಂಡಿತ ಒಂದಂತೂ ನಿಜ ಸರ್. ನೀವು ಹೇಳಿದಂತ ಮಾತುಗಳು ಜೊತೆಗೆ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ತಾವು ತಿಳ್ಕೊಂಡಿದ್ದೀರಾ ತುಳುನಾಡಿನ ದೈವಗಳು ಅಥವಾ ಅಲ್ಲಿನ ಮೌಲ್ಯತೆಗಳು. ತುಳುನಾಡಿನ ಜನರು ತಾವು ಹೇಳಿದ್ರು ₹1 ಕೊಡ್ಬೇಕಾದ್ರೂ ಮನೆ ಹೊಸಲು ದಾಟಿ ಹೊರಗಡೆ ಒಂದು ಬಲಕೈಯಲ್ಲಿ ಕೊಡ್ತಾರೆ. ಪ್ರತಿಯೊಂದು ಕೂಡ ಇಲ್ಲಿನ ಆಚರಣೆಗಳು ಅಥವಾ ಇಲ್ಲಿನ ವಿಚಾರಗಳು ಕ್ರಮಬದ್ಧವಾಗಿದೆ ಸರ್. ಹೌದು ಸರ್. ಈ ಕ್ರಮದ ಬಗ್ಗೆ ನಿಮಗೆ ಬಹಳಷ್ಟು ಗೌರವ ಇದೆ. ಜೊತೆಗೆ ಇದನ್ನ ತಿಳಿಸ್ಕೊಟ್ಟಿದ್ದೀರಾ, ಜನ ಕೇಳಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನತೆಗೆ ಇವತ್ತು ಅರ್ಥ ಆಗುವಂತ ಪರಿಸ್ಥಿತಿ ಇದು. ಅಂದ್ರೆ ಮುಗ್ಧತೆಯ ಭಕ್ತರಲ್ಲಿ ಹೋಗಿದ್ದಾರೆ.
ಕೊರಗಜ್ಜನ ಭಕ್ತರು. ಆದರೆ ಅಲ್ಲಿ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಆ ರೀತಿಯ ಪ್ರಚಾರ ಇತ್ತು, ಅಲ್ಲಿ ಇದೆ, ಏನೋ ಕಷ್ಟ ಇದೆ ಅಂತ ಹೋಗಿದ್ದಾರೆ. ಆದರೆ ಇವತ್ತಿಂದ ಪ್ರತಿಯೊಂದು ಕೂಡ ಅರ್ಥ ಆಗ್ತಾ ಇದೆ. ತಮ್ಮ ನಂಬಿಕೆ ಅಂತಲೇ ಆ ಅಜ್ಜ ಇದನ್ನೆಲ್ಲ ತೋರಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಮದು ಕೂಡ ನಂಬಿಕೆ ಆಗಿರ್ತದೆ ಸರ್. ನಿಮ್ಮಲ್ಲಿರುವಂಥ ಸಾಕ್ಷಿಗಳಾಗಲಿ, ನಿಮ್ಮಲ್ಲಿರುವಂಥ ವಿಚಾರ ದಾಖಲೆಗಳಾಗಲಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಿ ತೆಗೆದುಕೊಳ್ತೀವಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ, ಮಾತನಾಡಿದ್ದೀರಾ, ಧನ್ಯವಾದ ಸರ್. ಸ್ವಾಮಿ ಕೊರಗಜ್ಜ ಸದಾ ನಿಮ್ಮನ್ನು ಕಂಡ್ರೆ ತರ ಕಾಪಾಡಲಿ ಸರ್. ಎಸ್, ಧನ್ಯವಾದ. ಒಂದು ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಂತೆ. ಅಮೂಲ್ಯವಾದಂತ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಇಲ್ಲಿನ ಹಾವೇರಿಯಲ್ಲಿ ಅದು ತುಳುನಾಡದ ಬಗ್ಗೆ ಬಾರಿ ಒಂಜಿ ಪೆರ್ಮೇಡ್ ಪಂಡಿರ ಖಂಡಿತ ಒಂಜಿ ತುಳುನಾಡದ ತುಳುವಾಗ ಒಂಜಿ ಆತು ತುಳುವರೆಗೆ ಗೊತ್ತಿಪ್ಪಂದನಲ್ಲ ಅರೆ ಗೊತ್ತು. ಖಂಡಿತ ಅಜ್ಜನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ. ಅದು ಎಲ್ಲಿ ಇದೆ 7 ಕಡೆ ಯಾರೇ ಪಂಡಿರ ಆತು ಅಜ್ಜನ ಮಿತ್ತು ಭಯಭಕ್ತಿ ಇತ್ತು, ನಾವು ತುಳುನಾಡಿಗೆ ಬಲೆ ಬಂದು ಅವ್ರು ಹೇಳಿದ್ರಲ್ಲ, ಹಾವೇರಿಯವರಾಗಿದ್ಕೊಂಡು ನೀವು ಅಜ್ಜನ ನಿಜವಾದ ಭಕ್ತರಾಗಿದ್ರೆ ತುಳುನಾಡಿಗೆ ಬನ್ನಿ. ನಾನು ಅದೇ ಹೇಳ್ತಾ ಇರೋದು, ನೀವು ಅಜ್ಜನ ಪರಮ ಭಕ್ತರಾಗಿದ್ರೆ ತುಳುನಾಡಿಗೆ ಬನ್ನಿ. ಸರ್ ಬಕೊಂಜಿ ವಿಚಾರ ಒಂಜಿ ಕರೆದೆ ತೋನ್ವೇನ ಇದು ಕೆರಡ ಪಾತಿರು. ಹಲೋ ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಕಾಸ್ ಅಂತ ಹೇಳಿ, ಹಿಂದೂಪರ ಹೋರಾಟಗಾರ, ಮೈಸೂರಿಂದ. ತಮ್ಮ ಹೆಸರು ಸರ್? ವಿಕಾಸ್ ಅಂತ. ವಿಕಾಸ್, ಮಾತಾಡಿ ಸರ್, ಏನ್ ಹೇಳ್ತಾರೆ ಈ ವಿಚಾರ? ಮೈಸೂರಿಂದ ತಾವು? ತಾವು ಹೋಗಿದ್ದೀರಾ ಸರ್? ಓಕೆ, ಏನ್ ಹೇಳ್ತೀರಾ ಸರ್ ಅಲ್ಲಿ ವಿಚಾರದ ಬಗ್ಗೆ ತಾವು ಕಂಡಂತೆ? ಸರ್, ನಾನು ನಿಮ್ಗೆ ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ, ಓಕೆ, ಅಲ್ಲಿಯ ಒಂದು ಅಜ್ಜನನ್ನ ಆರಾಧಿಸೋದ್ರೆ ನಿಜ. ಓಕೆ, ಆದ್ರೆ ಅಜ್ಜನ ಆರಾಧನೆ ತುಳುನಾಡಿನಲ್ಲಿ ಮಾತ್ರ ನಡಿಬೇಕು ಅನ್ನೋ ವಾದನ ನಾನು ನೋಡ್ತಾ ಇದ್ದೀನಿ. ಓಕೆ, ಆದ್ರೆ ನನ್ನ ವಾದ ಏನು ಅಂತಂದ್ರೆ, ಅದು ಯಾಕೆ ತುಳುನಾಡಲ್ಲಿ ಮಾತ್ರ ಆಗ್ಬೇಕು, ಇಲ್ಲಿ ಯಾಕೆ ಆಗಬಾರದು? ಅವ್ರು ಮಾಡ್ತಿರೋ ದಂಧೆ ಅದೆಲ್ಲ ನನಗೆ ವಿಚಾರ ಗೊತ್ತಿಲ್ಲ ಸರ್. ನಿಜ. ಈಗ ನಿಮಗೆ ಒಂದು ಕ್ಲಿಯರ್ ಮಾಡಬೇಕು ಸರ್. ಹೇಳಿ ಸರ್, ಹೇಳಿ. ನಿಮಗೆ ಈ ಪ್ರಶ್ನೆ ಯಾಕೆ ಬಂದಿದೆ ಅನ್ನೋದಕ್ಕೆ ನನ್ನಲ್ಲಿ ಉತ್ತರ ಇದೆ. ಒಂದು, ದೇವರು ಬೇರೆ, ದೈವಗಳು ಬೇರೆ. ದೈವಗಳು ಅಂತ ಬಂದಾಗ ದೈವಗಳ ಮೂಲ ಏನು ಅಂತ ತಿಳಿಯದವರು ಇದಾರಲ್ಲ ಸರ್, ತಿಳಿಯದೆ ಇರೋದ್ರಿಂದ ಈ ಪ್ರಶ್ನೆಗಳು ಬರುತ್ತೆ. ಯಾಕೆ ಇಲ್ಲಿ ಬರಬಾರ್ದು, ಯಾಕೆ ಅಲ್ಲಿ ಬರಬಾರ್ದು ಅಂತ. ಈ ಮೂಲಗಳನ್ನ ತಿಳಿದುಕೊಂಡು ಆಮೇಲೆ ನೀವು ಇಂಥ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಹಾಗಾಗಿ ಇದಕ್ಕಿಂತ ಮುಂಚೆ ಒಬ್ರು ಕರೆ ಮಾಡಿದ್ರು, ಹಾವೇರಿಯಿಂದ ಕರೆ ಮಾಡಿ ಅವರು ಹೇಳಿದ್ರು, ನೀವು ತುಳುನಾಡಿನ ದೈವಗಳನ್ನ ನಂಬೋದಾದ್ರೆ, ಹರಕೆಯನ್ನ ಅಥವಾ ಏನಾದ್ರೂ ಸೇವೆ ಕೊಡೋದಿದ್ರೆ ಖಂಡಿತ ತುಳುನಾಡಿಗೆ ಹೋಗಿ ಅಂತ. ಯಾಕೆ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಅದರ ಮೂಲ ಏನು, ದೈವಗಳ ಆಚರಣೆ ಆಗ್ಲಿ, ನಂಬಿಕೆ ಆಗ್ಲಿ, ಅದರ ಮೂಲ ಏನು ಅನ್ನುವಂಥದ್ದನ್ನ ಈಗ ನೀವು ಮೂಲ ಹೇಳಿದ್ರಿ ಸರ್. ಖಂಡಿತ ನನಗೆ ಒಪ್ಪಂತ ಪ್ರಶ್ನೆ ಅದು. ಈಗ ಕಾಂತಾರ ಸಿನಿಮಾ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಇಡೀ ದೇಶಾದ್ಯಂತ ಅಲ್ಲದಲ್ಲೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಸಿನಿಮಾ ಹೋಯ್ತು. ಖಂಡಿತ. ಈಗ ಆ ದೇಶದಲ್ಲಿ ಇರುವಂತಹ ಎಲ್ಲಾ ಪ್ರಜೆಗಳಿಗೂ ಕೂಡ ಆ ದೈವದ ಶಕ್ತಿಯನ್ನ ಗೊತ್ತಾಗಿದೆ. ಈಗ ಇವ್ರು ಮಾಡ್ತಿರೋದು ಆ ದಂಧೆ ಅನ್ನೋದನ್ನ ನಾನು ವಿರೋಧಿಸ್ತೀನಿ. ಆದ್ರೆ ಅಲ್ಲಿ ಪೂಜೆ ಮಾಡುವುದು ತಪ್ಪು ಅನ್ನುವುದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ, ಇವತ್ತು ನಾವು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ನೆಲೆಯಾಗಿದೆ. ಹಾಗಾದ್ರೆ ನೀವು ಅದನ್ನ ಬೆಂಗಳೂರಲ್ಲಿ ಮಾಡ್ಬೇಡಿ, ಮಂಗಳೂರಲ್ಲಿ ಮಾಡ್ಬೇಡಿ ಅಂದ್ರೆ ತಪ್ಪಲ್ವಾ ಅದು? ಸರ್, ದೇವರ ಬಗ್ಗೆ ಮಾತಾಡಿ. ನೀವು ದೇವರನ್ನ ದೈವಗಳನ್ನ ಒಂದೇ ತಕ್ಕಡೆಯಲ್ಲಿ ತೂಕಕ್ಕೆ ಬರಲ್ಲ ಸರ್, ಎರಡು ಬೇರೆ ಬೇರೆ. ಇದೇ ಇಲ್ಲಿ ಸಮಸ್ಯೆ. ಮಾತಾಡಿ. ತುಳುನಾಡಿನಲ್ಲಿ ದೈವದ ಕೆಲಸ ಮಾಡುವವರು ದೇವರ ಕೆಲಸ ಮಾಡಬಾರ್ದು, ದೇವರ ಕೆಲಸ ಮಾಡುವವರು ದೈವದ. ಕೆಲವು ಕಟ್ಟುಪಾಡುಗಳಿವೆ ತುಳುನಾಡಿನಲ್ಲಿ ಸರ್. ನಾನು ಇಲ್ಲಿ ನಿಮಿಷ್ ಅವ್ರದ್ದು ಕೂಡ ವಿಡಿಯೋನ ನಾನು ನೋಡ್ತಾ ಇದ್ದೇನೆ. ನಿಮಿಷ್ ಅವರು ಮಾತಾಡ್ತಾರೆ ನಿಮ್ಮ ಹತ್ರ. ನಮಸ್ತೆ. ನಾನು ನಮಸ್ಕಾರ ನಿಮಿಷ್ ಅವ್ರೆ. ನೀವು ಕೂಡ ಅಲ್ಲಿ ಓಡಾಡ್ತಿದ್ರಿ ಕೋಲಾರ ಸಮಯದಲ್ಲಿ, ನಾನು ಕೆಲವೊಂದಷ್ಟು ವಿಡಿಯೋದಲ್ಲಿ ನೋಡಿದೆ. ಹೌದೌದು, ನಾನು ಅದನ್ನ ಒಪ್ಕೊಂಡಿದ್ದೀನಿ. ನಾನು ಈಗಲೂ ಎಲ್ಲೇ ಹೋದ್ರೆ ಅದನ್ನ ನಾನು ಮಾತಾಡ್ತಾ ಆದ್ರೆ ನಿಮ್ಮ ಮೇಲೆ ಒಂದು ತೀಕ್ಷ್ಣವಾದ ಮತ್ತು ಸೂಕ್ಷ್ಮವಾದ ಒಂದು ಆರೋಪ ಇದೆ. ಹೇಳಿ. ನೀವು ಅಲ್ಲಿ ಅವರನ್ನ ದುಡ್ಡು ಕೇಳ್ತಿದ್ರಿ ಅನ್ನೋದಕ್ಕೆ ಅವ್ರ ಹತ್ರ ಪ್ರೂಫ್ ಕೂಡ ಇದೆ ಅನ್ನೋದನ್ನ ಸಾಕ್ಷಿ ಸಮೇತ ಬರ್ಲಿ ಸರ್. ಖಂಡಿತ ಸಾಕ್ಷಿ ಸಮೇತ ಬರ್ಲಿ. ನಾನು ಮೀಡಿಯಾ ಮುಂದೆ ಕೂತ್ಕೋತೀನಿ, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಸಾಕ್ಷಿ ಸಮೇತ ಬರ್ಲಿ. ಮೂಲತಃ ಮೈಸೂರವರಲ್ವಾ ಸರ್ ನೀವು? ನಾನು ಮೈಸೂರು. ನಂದು ಮನೆ ಬಂದು ದಟ್ಕಳ್ಳಿ ಸರ್. ನೀವು ಅದನ್ನ ಕಟ್ಟದಾಗಿಂದಾನು ನೀವು ಸಪೋರ್ಟ್ ಮಾಡ್ತಿದ್ರಿ? ಕಟ್ಟಾಗಿಂದ ಸಪೋರ್ಟ್ ಮಾಡಿಲ್ಲ. ಕಟ್ಟಿ ಆಗಿ 1 ತಿಂಗಳಾದ್ಮೇಲೆ ಅದೇ ನಾನು ಅಲ್ಲಿ ಭಕ್ತನಾಗಿ ಹೋಗಿದ್ದು. ನಾನು ಅವ್ರಿಗೆ ಕ್ರಮ ಹೇಳ್ಕೊಡಕ್ಕೆ ಹೋಗಿದ್ದೆ. ನೀವು ಅದ್ರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ಯೂಟ್ಯೂಬ್ ಅಲ್ಲಿ ಮಾತಾಡಿದ್ದೀನಿ. ಅಲ್ಲಿ ನಾನು ಪ್ರತಿಯೊಬ್ಬರಿಗೂ ಕ್ರಮ ಹೇಳ್ಕೊಟ್ಟಿದ್ದೀನಿ. ತುಳುನಾಡಿದ ಕ್ರಮ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ನೆನಪಿದ್ಯಾ? ಹಿಂಗೆ ಬರ್ಬೇಕು, ನೀವು ಈ ತರ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡ್ ಬರಂಗಿಲ್ಲ, ಮಡಿ ಮೈಲ್ಗೆಯಿಂದ ಬರ್ಬೇಕು. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಗೊತ್ತಾ, ಹಿಂದ್ಗಡೆ ಕಟ್ಔಟ್ ತರ ಬೋರ್ಡ್ ಹಾಕಿದ್ದಾರೆ, ಇಷ್ಟು ಕ್ರಮಗಳನ್ನ ಪಾಲಿಸ್ಬೇಕು ಅಂತ. ಅದು ಈಗ್ಲೂ ಪ್ರತಿಯೊಂದು ನಾನು ತೇಜಕುಮಾರ್ ಅವ್ರಿಗಾಗ್ಲಿ ಮತ್ತೆ ಕೋಲ ಕಟ್ಟೋರ್ಗಾಗ್ಲಿ ಆ ಕ್ರಮಗಳನ್ನ ಫೋಟೋ ತೆಗ್ದು ಕಳ್ಸಿರೋದೇ ನಾನು, ಅದನ್ನ ಬಡ್ದಿ ಕಳ್ಸಿರೋದು ನಾನು.
ಅವ್ರ ಹತ್ರ ನಾನು ದುಡ್ಡು ಕೇಳಂಗೆ ಇದ್ದಿದ್ರೆ ಸರ್ ನನಗೆ ಆದಂತ ನನಗೆ ಫ್ಯಾಮಿಲಿ ನನಗೆ ಆದಂತ ನಾನು ಒಂದು ಸಂಪಾದನೆ ಮಾಡ್ತಾ ಇದೀನಿ, ಆ ದುಡ್ಡು ತಗೊಂಡು ನಮಗೆ ಬದುಕಬೇಕು ಅನ್ನೋ ಆಸೆ ಇಲ್ಲ. ಮತ್ತೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ, ನಿಯತ್ತಾಗಿ ದುಡ್ದಿರೋ ದುಡ್ಡೇ ನಮಗೆ ಉಳಿಯಲ್ಲ, ಇನ್ನು ಮೋಸ ಮಾಡಿರೋ ದುಡ್ಡು ನಮ್ಮ ಬಳಿ ಯಾರ ಹತ್ರನೂ ಉಳಿಯೋಕ್ಕಾಗಲ್ಲ. ನಾನು ಏನಕ್ಕೆ ಇಲ್ಲಿ ಕೂತಿದ್ದೀನಿ ಅಂದರೆ ದೈವಗಳ ಬಗ್ಗೆ ಈ ಥರ ಅವಮಾನ ಆಗ್ತಾ ಇದೆ ಅಂತ ನಾನು ಮೊದಲಿಂದನೂ ಧ್ವನಿ ಎತ್ತಿದ್ದೀನಿ. ಇದನ್ನು ನಾನು ಮೈಸೂರಲ್ಲೂ ಧ್ವನಿ ಎತ್ತಿದ್ದೀನಿ, ತೇಜಕುಮಾರ್ ಅವ್ರ ಹತ್ರನೂ ಹೇಳಿದ್ದೀನಿ, ಅಲ್ಲಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಮಾಡೋಕ್ಕೆ ಹೋಗಬೇಡಿ, ದೈವಗಳದ್ದು ಏನು ಪದ್ಧತಿ ಇದೆ ಅದನ್ನ ನೀವು ಪಾಲಿಸಿ ಅಂತ ಹೇಳಿದ್ದೀನಿ ಅಷ್ಟೇ ಸರ್. ಈಗ ಹಾಗಾದ್ರೆ ನಿಮ್ಮ ಪ್ರಕಾರ ಈಗ ದೇವಸ್ಥಾನ ಏನ್ ಮಾಡ್ಬೇಕು ಅಂತ ಸರ್? ಈಗ ದೈವಸ್ಥಾನ ಸರ್, ದೈವಸ್ಥಾನನ ಅಲ್ಲಿ ದೈವನೇ ಇಲ್ಲ, ಓಪನ್ ಆಗಿ ಹೇಳ್ತೀನಿ ನಾನು, ಅಲ್ಲಿ ದೈವ ಇಲ್ಲ ಆಯ್ತಾ. ಅಲ್ಲಿ ಒಳ್ಳೇದಾಗ್ತಿದೆ ಅಂತ ಹೇಳ್ತಾ ಇದಾರಲ್ವಾ, ಹೌದು ಖಂಡಿತ ಒಳ್ಳೇದಾಗ್ತಾ ಇದೆ. ಏನಕ್ಕೆ ಅಂದ್ರೆ ಅಜ್ಜನನ್ನ ನೀವು ನೆನೆಸ್ಕೊಂಡ್ರೆ, ಈ ಕ್ಷಣದಲ್ಲಿ ನೀವು ಒಳ್ಳೆ ರೀತಿ ನೆನೆಸ್ಕೊಂಡ್ರೆ 100% ಅದು ನಿಮಗೆ ಒಳ್ಳೇದಾಗೇ ಆಗ್ತದೆ. ಬಟ್ ಆದ್ರೆ ನೀವು ಅದಕ್ಕೊಂದು ಸೂಕ್ಷ್ಮವಾದಂತಹ ಒಂದು ಕ್ರಮವನ್ನು ವಹಿಸಿ ನೀವು ಅದನ್ನ ದೇವಸ್ಥಾನನ ಇವಾಗ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರೋದಕ್ಕಿಂತ, ಈಗ ಮೈಸೂರಲ್ಲಿ ಸುಮಾರು ಲಕ್ಷಾಂತರ ಜನ ಹೌದು ಖಂಡಿತ ಸರ್, ಅದೇ ನನಗೆ ಬೇಜಾರು. ಇದು ಇವಾಗ ದೊಡ್ಡ ಕೆಲಸ ಸರ್. ಈಗ ನನ್ನ ಸಪೋರ್ಟಿಗೆ ನೀವೆಲ್ಲ ನಿಲ್ಬೇಕು, ನಾನು ಅದನ್ನೇ ಕೇಳ್ಕೊತಾ ಇರೋದು ಸರ್. ಒಂದಂತೂ ನಿಮ್ಮ ಹತ್ರ ನಾವು ಕೇಳ್ಕೊಳ್ತೀವಿ, ತುಳುನಾಡಿನಲ್ಲಿರುವಂತ ತುಳುವರು ದೈವಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ಬೇರೆ ಜಾಗದವರು ತಿಳ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವ ಭಕ್ತರ ಬಗ್ಗೆ, ಅವರ ಭಕ್ತಿಯ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್, ತುಂಬಾ ರೆಸ್ಪೆಕ್ಟ್, ನಾವು ಗೌರವಿಸ್ತೀವಿ. ಅಲ್ಲಿರುವಂತ ಹಿಂದೂ ಪರ ಹೋರಾಟಗಾರನಾಗಿ ನನ್ನ ವಾದ ಏನು ಅಂತಂದ್ರೆ, ಆ ದೇವಸ್ಥಾನನ ಡೆಮಾಲಿಷ್ ಮಾಡೋದು ನನಗೆ ಸಮಂಜಸ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಬ್ಬ ಧಾರ್ಮಿಕ ಸ್ಥಳ ಅಂತ ಜನ ಅದನ್ನ ಭಕ್ತಿಯಿಂದ ನೋಡ್ತಾ ಇದ್ದಾರೆ. ಖಂಡಿತ ಕೇವಲ ಅದನ್ನ ಒಂದು ನಂಬಿಕೆ, ಧಾರ್ಮಿಕ ಸ್ಥಳ, ಧಾರ್ಮಿಕ ಕೇಂದ್ರ. ಈಗ ನಾವು ಈಗ ನೀವು ಒಂದು 2 ತಿಂಗಳ ಹಿಂದೆ ಹೋದ್ರೆ ಈ ಸರ್ಕಾರ ದೇವಸ್ಥಾನಗಳನ್ನ ಡೆಮಾಲಿಷ್ ಮಾಡುತ್ತೆ ಅಂತ ಒಂದು ಆರ್ಡರ್ ಕೊಟ್ಟರು. ಸರ್ ಇದು ಮಾತು ಮುಂದುವರಿಸುವಂತ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇದೇ ದೇವಸ್ಥಾನ, ನಾನು ಅದೇ ಹೇಳಿದ್ದು ಸರ್, ಇಲ್ಲಿ ಜನರು ನಾನು ಧಾರ್ಮಿಕ ಸ್ಥಳ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸರ್, ಧಾರ್ಮಿಕ ಸ್ಥಳ ಆಗಿರ್ಬೋದು ಸರ್, ಒಂದ್ ನಿಮಿಷ, ಧಾರ್ಮಿಕ ಸ್ಥಳ ಅಂತ ಬರ್ಬೋದು, ಆದ್ರೆ ತುಳುನಾಡಿನ ದೈವಗಳ ವಿಚಾರ ಅಂತ ಬಂದಾಗ ಅದು ಬೇರೆ, ನೀವು ಧಾರ್ಮಿಕ ಕ್ಷೇತ್ರಕ್ಕೂ ದೈವದ ವಿಚಾರಕ್ಕೂ ಸ್ವಲ್ಪ ಸಾಮ್ಯತೆ ಇದೆ. ಸಾಮ್ಯತೆ ಅಲ್ಲ, ಆ ಸಾಮ್ಯತೆ ದೂರ ಇದೆ. ನಿಮಗೆ ಈ ದೇವಸ್ಥಾನನೋ ಮಸೀದಿನೋ ಚರ್ಚೋ ಅಂತ ಹೇಳ್ಬೋದು, ಆದ್ರೆ ದೈವಗಳ ವಿಚಾರ ಅಂತ ಬಂದಾಗ, ಅದರ ಮೂಲ ನಂಬಿಕೆ ಅಂತ ಬಂದಾಗ ತುಂಬಾ ಅಲ್ಲಿ ವಿಚಾರಗಳು ಬೇರೆ ಇದೆ ಸರ್. ಅದು ಅರ್ಥ ಆಗದೆ ಸಾಮಾನ್ಯವಾಗಿ ನೀವೇನು ತಿಳ್ಕೊಂಡಿದ್ದೀರಾ ಸರ್, ತುಂಬಾ ಗೌರವ ಇದೆ. ತಾವು ಕೇಳ್ತಿರೋ ಒಂದೊಂದು ಪ್ರಶ್ನೆಯಲ್ಲೂ ಕೂಡ ತಾಳ್ಮೆ ಇದೆ, ತಿಳ್ಕೊಳ್ಳುವಂತ ಆ ಕಾತುರತೆ ಇದೆ ಸರ್ ತಮ್ಮಲ್ಲಿ. ಕಾಯ್ತಾ ಇದ್ದೀರಾ ಏನ್ ಅದ್ರಲ್ಲಿ ವಿಚಾರ ಇದೆ ಅಂತ. ಒಂದು ಕ್ಲಿಯರ್ ಮಾಡಬೇಕು, ತುಳುನಾಡಿನ ದೈವಗಳನ್ನ ನಂಬುವ ರೀತಿ ಜೊತೆಗೆ ಅದನ್ನ ಆರಾಧನಾ ಪದ್ಧತಿ ಅಲ್ಲಿ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮಲ್ಲಿ ಕಾಯಿ ಹೊಡಿಲಿಕ್ಕಿಲ್ಲ. ಸರ್ ಇಲ್ಲಿ ಕೇಳಿ, ಇಲ್ಲಿ ಇದ್ದಾರೆ ಸರ್. ಸರ್ ಒಂದ್ ನಿಮಿಷ ಸರ್, ಕೇಳ್ತಿದ್ಯಾ ಸರ್ ನನ್ನ ಧ್ವನಿ? ಸರ್ ಇಲ್ಲಿ ನೋಡಿ, ಇಲ್ಲೊಂದು ಫೋಟೋ ಉಂಟು, ಅಲ್ಲಿ ಮೈಸೂರಲ್ಲಿ ಮೋಸ್ಟ್ಲಿ ಇದು. ಇಲ್ಲಿ ಕೊರಗಜ್ಜನ ಗುಡಿಗೆ ಶರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ ಕೆಲಸ. ಇದ್ರಲ್ಲಿ ನಮ್ಮ ತುಳುನಾಡಿನಲ್ಲಿ ಒಂದು ದೈವದ ಕಲ್ಲಕ್ಕೆ ಆಗ್ಲಿ, ಒಂದು ಕಟ್ಟೆಗೆ ಕೈ ಹಾಕ್ಬೇಕಾದ್ರೆ ಅವ ಶುದ್ಧ ಸ್ನಾನ ಮಾಡಿ ಒಂದು ಲುಂಗಿ ಎಲ್ಲ ಹಾಕಿ ಹೋಗ್ಬೇಕು, ಬಟ್ಟೆ ಹಾಕದೆ. ನೋಡಿ ಇಲ್ಲಿ ಅದಿಲ್ಲ, ರಾಂಗ್ ಒಂದು. ನೆಕ್ಸ್ಟ್ ನಮ್ಮದಿಲ್ಲಿ ಶ್ರೀ ದೈವ ರಾಜಗುಳಿಗ ಅಂತ ಹಾಕಿದ್ದಾರೆ, ಅದು RT ನಗರ ಮೈಸೂರಲ್ಲಿ ಶ್ರೀ ದೈವ ರಾಜಗುಳಿಗ ಅಂತ ಹಾಕಿ ಮಂತ್ರ ಜಾವದ ಅಂತ ಉಂಟು ದೈವ, ಅದ್ರ ಫೋಟೋ ಹಾಕಿದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಮ್ಮ ಅಂದ್ರೆ ತುಳುನಾಡಿನಲ್ಲಿ ದೈವರಾಜ ಗುಳಿಗ ಬೇರೆ, ಮಂತ್ರ ದೇವತೆ ಬೇರೆ, ಇವರೆರಡನ್ನು ಒಂದೇ ಮಾಡಿದ್ದಾರೆ. ಇವಾಗ ಸಮಸ್ಯೆ ಆಗ್ತಿರೋದು ಅಂತ ಹೇಳಿದ್ರೆ, ತಾವು ಎಲ್ಲ ನಂಬೋದಕ್ಕೆ ಇಲ್ಲಿ ತಕರಾರಿಲ್ಲ ಸರ್. ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿಗೆ ಗೌರವ ಇದೆ. ಇಲ್ಲಿ ಸಮಸ್ಯೆ ಆಗ್ತಿರೋದು ಕೇವಲ ಕೊರಗಜ್ಜನೋ ಅಥವಾ ಗುಳಿಗನೋ ಅಥವಾ ಪಂಜುರ್ಲಿಯೋ ದೈವಗಳಲ್ಲ, ಬೇರೆ ಬೇರೆ ದೈವಗಳಿದಾವೆ. ಸೊ ಹಾಗಾಗಿ ಪ್ರತಿಯೊಂದು ದೈವಗಳಿಗೆ ಮಾಡುವಂತ ಆ ಒಂದು ಸೇವೆಯಲ್ಲಿ ಅಥವಾ ಅಲ್ಲಿ ಪ್ರಾರ್ಥನೆಯಲ್ಲಿ ಎಲ್ಲದಕ್ಕೂ ಕೂಡ ನುಡಿಗಟ್ಟುಗಳಿರ್ಬೋದು, ಅಲ್ಲಿ ಪದ ಬಳಕೆಗಳಿರ್ಬೋದು, ಅಥವಾ ಪ್ರಾರ್ಥನೆಯ ರೀತಿಗಳಿರ್ಬೋದು, ಎಲ್ಲವೂ ಕೂಡ ವಿಭಿನ್ನವಾಗಿದೆ ಸರ್. ಬಟ್ ಈಗ ತುಳುನಾಡಿನಿಂದನೇ ಕೆಲವೊಂದಷ್ಟು ಜನ ಬಂದು ಕೋಲ ಮಾಡಿರೋದಿಲ್ಲ. ಓಕೆ, ಅವರನ್ನ ಪ್ರಶ್ನೆ ಮಾಡಿದ್ದೀರಾ? ಅವ್ರು ಮಾಡಿರೋ ತಪ್ಪಲ್ವಾ? ಇಲ್ಲ, ಇದಕ್ಕೆ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಾರಿ ಟು ಇಂಟರಪ್ಟ್. ಏನ್ ಗೊತ್ತಾ, ಇಲ್ಲಿ ನೀವು ತುಳುನಾಡಿನ ಜನ ಬಂದು ಕೋಲ ಮಾಡಿದ್ದಾರೆ ಅಂತ ಹೇಳ್ತಾ ಇದೀರಲ್ಲ, ಇಲ್ಲ, ಅದು ನನಗೆ ಗೊತ್ತಿದೆ. ಅಲ್ಲಿ ತುಳುನಾಡಿನ ಜನ ಬಂದು ಯಾವ ಕೋಲ ಮಾಡಿಲ್ಲ. ಅದು ಫಸ್ಟ್ ನಾನಿದ್ದೆ ಆ ಜಾಗದಲ್ಲಿ, ನನಗೆ ಗೊತ್ತಿದೆ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ಇರೋದನ್ನೆಲ್ಲ ನಾನು ಬೇರೆದೆಲ್ಲ ಏನು ಹೇಳಕ್ ಹೋಗಲ್ಲ. ಫಸ್ಟ್ ಅವರು ನಮ್ಗೆ ಹೇಳಿದ್ದು ಅದಕ್ಕೆ ಕೋಲ ಅಂತ ಹೇಳಿದ್ದು, ಆಯ್ತಾ. ಆಮೇಲೆ ಸಾರ್ವಜನಿಕರ ಕೋಲ ಅಂತ ಹೇಳಿದ್ರು, ಆಯ್ತಾ. ಅಲ್ಲಿ ಪ್ರತಿಯೊಬ್ಬ ಬಂದವರಲ್ಲ 5,000
3,000 ನನಗೆ ಗೊತ್ತಿದೆ, ನಾನು ಕಣ್ಣಲ್ಲಿ ನೋಡಿರೋದು ಹೇಳ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಎಲ್ಲರೂ ಬಂದು ಅಲ್ಲಿ ಹಣ ಸಂಗ್ರಹ ಮಾಡಿ ಪಾಪ ಕೊಟ್ಟಿದ್ದಾರೆ, ಜನಗಳು ಕೊಟ್ಟಿದ್ದಾರೆ, ಮಂಗಳೂರವರು ಕೊಟ್ಟಿದ್ದಾರೆ, ಮೈಸೂರವರು ಕೊಟ್ಟಿದ್ದಾರೆ, ಬೆಂಗಳೂರು ಆಲ್ ಓವರ್ ಕರ್ನಾಟಕ ಎಲ್ಲರೂ ಬಂದು ಕೊಟ್ಟಿದ್ದಾರೆ ಅಲ್ಲಿ. ಅದರಿಂದ ಸಾರ್ವಜನಿಕರ ಕೋಲ ಅಂತ ಮಾಡಿ ಅಲ್ಲಿ ನಡೆದಿದ್ದು ಆ ಕೋಲ. ಬಟ್ ಅದು ಇನ್ನೊಂದು ಕೋಲ ನಡೀಲಿಲ್ಲ, ಅದು ಬೇರೆ ಪ್ರಶ್ನೆ ಇಲ್ಲ. ಅಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಿದೆ, ಅಲ್ಲಿ ಕೋಲ ನಡೀಲಿಲ್ಲ. 10 ಗಂಟೆಗೇನೆ ಕೋಲ ಮುಗಿಸಿದ್ದಾರೆ, 9:30ಗೆನೆ ಕೋಲ ಆಗೋಗಿದೆ ಅಲ್ಲಿ. ಅಲ್ಲಿ ಎಷ್ಟೋ ಜನ ಭಕ್ತಾದಿಗಳಿಗೆ ಪಾಪ ಬಿದ್ದಿ ಕಣ್ಣೆಲ್ಲ ಓಪನ್ ಆಗಿ ನಾನು ಅವ್ರಿಗೆ ಬ್ಯಾಂಡೇಜ್ ಎಲ್ಲ ಹಾಕಿ ಕಳ್ಸಿದೀನಿ. ಒಂದು ತಿಳ್ಕೊಳ್ಳಿ, ಅಜ್ಜನ ದೈವ ದರ್ಶನ ಮಾಡ್ಬೇಕಾದ್ರೆ ಅಲ್ಲಿ ರಕ್ತಪಾತ ಯಾವತ್ತೂ ಆಗಲ್ಲ. ಅಜ್ಜನ ಬಂದಿದ್ದಂತವ್ರು ಮಂಗಳೂರಿನವರಲ್ಲ ಅಥವಾ ತುಳುನಾಡವರಲ್ಲ? ಯಾರು ಕುಣಿಯಕ್ ಬಂದಿದ್ದಂತವ್ರು ಅಂದ್ರೆ ಇಲ್ಲ, ನಾವು ಅದನ್ನೇ ನಾವು ವಿರೋಧಿಸ್ತಿರೋದಲ್ವಾ. ಕೋಲ ಕಟ್ಟೋರು ಸಹ ಇವರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಎಲ್ಲರೂ ಅದನ್ನ ವಿರೋಧಿಸ್ತಾ ಇರೋದು ಇಲ್ಲಿ. ಸರ್, ಇವಾಗ ನಾವು ಇಲ್ಲಿ ಕೇವಲ ಮೈಸೂರಲ್ಲಿ ಆಗಿರುವಂತ ಅಲ್ಲಿ ಗುಡಿ ಆಗ್ಲಿ, ಅಲ್ಲಿನ ಜನ ಬರ್ತಾ ಇರೋದಕ್ಕೆ ವಿರೋಧ ಅಲ್ಲ. ಇಲ್ಲಿ ಈ ರೀತಿಯ ನಡೆ ಇದೆ ಅಲ್ಲ ಸರ್, ಅದು ಇಲ್ಲಿನವರಿಂದ ಆಗಿರ್ಬೋದು, ಅಲ್ಲಿನವರಿಂದ ಯಾರು ಈ ರೀತಿ ನಡೀತಾ ಇದಾರೆ ಎಲ್ಲವನ್ನು ಕೂಡ ನೇರವಾಗಿ ಹೇಳ್ತಾ ಇರುವಂತದ್ದು. ಇಲ್ಲಿ ನಾವು ತೇಜಕುಮಾರ್ ಆಗ್ಲಿ ಇಲ್ಲ ಬೇರೆಯವರು ಆಗ್ಲಿ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರೋದು. ಈ ದೈವಗಳು ಅವ್ರ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರು, ಇವನ್ ನನ್ನ ಮನೆಯವರು ಸಹ ಸ್ವಂತ ಮನೆಯವರು ಮಾಡಿದ್ರು ನಾನು ಇದನ್ನ ವಿರೋಧಿಸ್ತಿದ್ದೆ. ಈ ಮಾತು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ಬ್ಲಾಕ್ ಮೇಲ್. ಈ ನಿಮಿಷ್ ಅವರು ಬಹಳ ಬ್ಲಾಕ್ ಮೇಲ್ ಮಾಡ್ತಿದ್ದಾರೋ ಅಥವಾ ಬೇರೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೋ ಅನ್ನೋ ಒಂದು ಆರೋಪ. ಸರ್, ಸಾಕ್ಷಿ ತೋರ್ಸಕ್ ಹೇಳಿ ಸರ್, ನನ್ನ ಫೋನ್ ಟ್ಯಾಪ್ ಮಾಡಕ್ ಹೇಳಿ, ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನನ್ನ ಫೋನ್ ಈ ಕ್ಷಣಕ್ಕೆ ಹೋಗ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೇಳಿ, ನನ್ನ ಫೋನ್ ಟ್ಯಾಪ್ ಮಾಡಕ್ ಹೇಳಿ. ನನ್ನ ಒಂದು ಕಾಲಲ್ಲಿ ಯಾರಿಗೆ ಆಗ್ಲಿ, ಅಲ್ಲಿ ತೇಜಕುಮಾರ್ ಅಂತ ಹೇಳಲ್ಲ, ಅಲ್ಲಿ ಇರೋ ಜನಕ್ಕೆ ಒಬ್ರಿಗೆ ನಾನು ಬ್ಲಾಕ್ ಮೇಲ್ ಮಾಡಿದ್ರೆ ನಾನು ಈ ಜಾಗದಲ್ಲಿ ನೀವು ಹೇಳ್ದಂಗೆ ಕೇಳ್ತೀನಿ, ನಾನು ಬಂದು ತಲೆ ತೆಗಿಸ್ತೀನಿ ಸರ್ ಆ ಜಾಗದಲ್ಲಿ. ಇದು ನನ್ನ ಚಾಲೆಂಜ್, ಓಪನ್ ಚಾಲೆಂಜ್ ಆಗ್ತಾ ಇದೀನಿ ನಾನು. ಇವಾಗ ಸಾರ್ವಜನಿಕ ವಲಯಕ್ಕೆ ಬಂದಿದ್ದೊಂದು ಚರ್ಚೆ ಆಗ್ಬೋದಲ್ವಾ ಹಾಗಾದ್ರೆ? ಖಂಡಿತ ರೆಡಿ ಮಾಡಿ, ಪ್ರೆಸ್ ಮೀಟ್ ರೆಡಿ ಮಾಡಿ, ನಾನು ಬರ್ತೀನಿ ಸರ್. ಪ್ರೆಸ್ ಮೀಟ್ ರೆಡಿ ಮಾಡಿ, ನಾನು ಮೈಸೂರಿಗೆ ಬರ್ತೀನಿ. ಪ್ರೆಸ್ ಮೀಟ್ ರೆಡಿ ಮಾಡಿ. ಒಂದು ನಿಮಿಷ. ಸಾರ್ವಜನಿಕ ವಲಯ ಅಂತ ಅಂದ್ರೆ ಏನು ಸರ್? ಸಾರ್ವಜನಿಕರು ಈಗ ಈ ಕಾರ್ಯಕ್ರಮವನ್ನು ನೋಡ್ತಾ ಇಲ್ವಾ? ಒಳಗೊಂಡಂತೆ ಸರ್ ಹೇಳಿ. ಅವ್ರನ್ನು ಒಳಗೊಂಡಂತೆ ಅಲ್ಲೇ ಅದೇ ಸ್ಥಳದಲ್ಲೇನೆ ಚರ್ಚೆಗೆ ರೆಡಿ ಮಾಡ್ಬೋದಲ್ವಾ? ಮಾಡೋಣ, ರೆಡಿ ಮಾಡಿ ಸರ್. ತಾವು ರೆಡಿ ಮಾಡೋದಲ್ಲ ಸರ್, ಇವಾಗ ಇಲ್ಲಿ ಕೇವಲ ನಮ್ದು ಸ್ಪಂದನ ಟಿವಿ ಮಾತ್ರ ಅಲ್ಲ ಈ ವಿಚಾರದಲ್ಲಿ ಮಾತನಾಡ್ತಾ ಇರುವಂತದ್ದು. ಪ್ರತಿಯೊಂದು ಚಾನಲ್ ಅವ್ರು ಅಂದ್ರೆ ಸರ್ ಸತ್ಯ ಏನು ಅಂತ ಗೊತ್ತಾಗ್ಬೇಕು ಸರ್. ಇಲ್ಲಿನ ಆಚರಣೆ ಏನು ಅಂತ ಈ ಭಾಗದವರಿಗೆ ಗೊತ್ತು ಸರ್. ಸರ್ ಒಂದು ವಿಚಾರ ಕ್ಲಿಯರ್ ಮಾಡ್ತೀನಿ. ಒಂದು ಇಲ್ಲಿನ ಆಚರಣೆ, ಆ ದೈವದ ಹಿನ್ನೆಲೆ, ಕೊರಗಜ್ಜನ ಹಿನ್ನೆಲೆ ಏನು ಅಂತ ಆ ಭಾಗದವರಿಗೆ ಅಥವಾ ಆಚರಣೆ ಮಾಡೋರಿಗೆ ಕೇಳಬೇಕು. ಅದು ಅವ್ರು ಏನು ಖಂಡಿತ ನೀವು ಹೇಳಿದ್ದು ನಾನು ಖಂಡಿತವಾಗ್ಲೂ ಗೌರವಿಸ್ತೀನಿ. ಸ್ಪಂದನ ಟಿವಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಮತ್ತೆ ಒಂದೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದು ದುಡ್ಡು ಬಗ್ಗೆ ಅಂತ ಬಂದಾಗ ನಾನು ಸ್ವಲ್ಪ ಮಾತಾಡ್ಬೇಕಾಗ್ತದೆ. ಅಲ್ಲಿ ಕೊರಗಜ್ಜ ಕೋಲ ನಡೆಯೋ ಟೈಮಲ್ಲಿ ಚೆಂಡೆ ಅಂತ ಒಂದು ಬಾರಿಸ್ತಾ ಇದ್ರು, ನೆನಪಿದೆಯಾ ನಿಮ್ಗೆಲ್ಲ? ಚೆಂಡೆ ಕೇರಳದ ಚೆಂಡೆ ಇತ್ತು ಗೊತ್ತಾ? ಅದನ್ನ ನಾನೇ ಕಟ್ಸಿದ್ದು, ಆಯ್ತಾ? ಅದನ್ನ ನಾನು ಕಟೀಲಿಂದ ನಮ್ಮ ಪರಿಚಯ ಇರೋದ್ರಿಂದ ನಾನು ಅಲ್ಲಿಂದ ಕಟೀಲ್ ದುರ್ಗಾ ಪರಮೇಶ್ವರಿಯಿಂದ ಅಲ್ಲಿಂದ ನಾನು ಅವ್ರನ್ನ ಕರ್ಸಿದ್ದು. ಏನಕ್ಕೆ? ಒಂದು ಅಜ್ಜನ ಭಕ್ತಿಯಿಂದ ಆ ಒಂದು ಆಗ್ತಾ ಇದೆ, ಏನೋ ಒಂದು ನಡೀಲಿ, ಅಬ್ಬರದಿಂದ ನಡೀಲಿ ಅಂತ ನಾನು ನಡೆಸಿದ್ದು ಹೊತ್ತು. ಅದಲ್ಲಿ ನನಗೆ ತೇಜಕುಮಾರ್ ಅವರು ನನಗೆ ಅದಲ್ಲಿ ಪೇಮೆಂಟ್ ಮಾಡಿದ್ದಾರೆ, ಅದು ಸಾಕ್ಷಿನ ಹತ್ರ ಇದೆ, ಆಯ್ತಾ? ಒಂದು 5,000 ಹಾಕಿದ್ದಾರೆ, ಒಂದಲ್ಲಿ 8,000 ಹಾಕಿದ್ದಾರೆ, ಒಂದು 3,000 ಹಾಕಿದ್ದಾರೆ. ಮತ್ತೆ ಇನ್ನೊಬ್ರು ಯಾರೋ ಒಬ್ರು ಭಕ್ತರು ಅವರು ನನಗೆ ಹಾಕ್ತೀನಿ ಅಂದ್ರು. ನಾನು ಅದನ್ನ ಹತ್ರ ಅದು ಪ್ರೂಫ್ ಇದೆ. ನಾನೇನ್ ಮಾಡಿದೀನಿ ಹೇಳಿ, ಡೈರೆಕ್ಟ್ ಆಗಿ ಚೆಂಡೆ ಅವ್ರದ್ದು ನಂಬರ್ ಕೊಟ್ಟು ಅವರಿಗೆ ಅಕೌಂಟ್ಗೆ ನಾನು ಗೂಗಲ್ ಪೇ ಮಾಡಿಸಿದೀನಿ. ಆ ಸಾಕ್ಷಿ ನನ್ನ ಹತ್ರ ಇದೆ. ಅದು ವ್ಯವಹಾರ. ನಿಮ್ಗೆ ಹಾಕಿರೋ ಅಮೌಂಟ್ ಅವರು ಕಳ್ಸಿರ? ತೇಜಕುಮಾರ್ ಅವ್ರು ಕಳ್ಸಿರ? ತೇಜಕುಮಾರ್ ಅವರು ಚೆಂಡೆ ಬಾರ್ಸೋರಿಗೆ. ಅದು ಪ್ರೂಫ್ ನಮ್ಮ ಹತ್ರ ಇದೆ, ಯಾವ್ದು ನಾನು ಡಿಲೀಟ್ ಮಾಡಿಲ್ಲ. ನಂಗೆ ಗೊತ್ತು ಒಂದಲ್ಲ ಒಂದಿನ ಈ ತರ ವಿಷಯ ಬಂದೇ ಬರುತ್ತೆ. ಯಾಕಂದ್ರೆ ಈ ತರ ತಪ್ಪು ನಡೀತಾರೆ ಅಂತ ಗೊತ್ತಾದಾಗ ಎಲ್ಲರೂ ಈ ತರ ಎಲ್ಲ ಒಂದು ಕತೆ ಕಟ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಪ್ರತಿಯೊಂದು ಸಾಕ್ಷಿ ನಾನು ಇಟ್ಕೊಂಡೆ ನಾನು ಕೂತಿರೋದು. ನಾನು ದುಡ್ಡು ಮಾಡಂಗಿದೆ ಸರ್, ಯಾವತ್ತೂ ಆ ಥರ ಎಲ್ಲ ಮಾಡ್ಬೋದಾಗಿತ್ತು. ನಾನು ಮೈಸೂರನಾಗಿ ಆ ಥರ ದುಡ್ಡು ಮಾಡೋದು ನನಗೆ ಆ ಥರ ಬುದ್ಧಿ ಇಲ್ಲ. ನಮಗೆ ದಯವಿಟ್ಟು ಕ್ಷಮಿಸಿ. ನಾನಿಲ್ಲಿ ನಿಂತಿರೋದು ಮೈಸೂರವರಿಗೆ ಅವಮಾನ ಆಗ್ತಾ ಇದೆ, ಮತ್ತೆ ದೈವಗಳಿಗೆ ಅವಮಾನ ಆಗ್ತಾ ಇದೆ ಅಷ್ಟೇ. ಇಲ್ಲ, ದೈವಗಳ ಅವಮಾನಕ್ಕೆ ನನ್ನದು ಕೂಡ ವಿರೋಧ ಇರುತ್ತೆ ಖಂಡಿತವಾಗ್ಲು. ಅಷ್ಟೇ. ನನಗೆ ದೈವಾಚರಣೆಯ ಬಗ್ಗೆ ತುಂಬಾ ಅಷ್ಟು ನಾಲೆಜ್ ಇಲ್ಲ, ಆದ್ರೆ ದೈವಗಳನ್ನ ನಾನು ಅಷ್ಟಾಗಿ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಮತ್ತು ಮೊದಲಿಗೆ ಕಾಂತಾರ ಸಿನಿಮಾ ಬಂದಾಗ ಕೆಲವೊಂದಷ್ಟು ವ್ಯಕ್ತಿಗಳು ಅದು ಹಿಂದೂ ಧರ್ಮದ್ದಲ್ಲ ಅಂತೆಲ್ಲ ಅಂದಾಗ ಮೊದಲ ಬಾರಿಗೆ ಪ್ರತಿಭಟನೆ ಮಾಡಿದ್ ನಾನೇನೆ. ಸರ್, ಒಂದು ವಿಚಾರ ತಮ್ಮ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಮಾತಾಡುವಂಥದ್ದು. ಸಾಧ್ಯ ಇದ್ರೆ ಮೈಸೂರು ಭಾಗದ ಜನರಿಗೆ, ನಮ್ಮ ತುಳುನಾಡಿನ ತುಳುವರ ದೈವಾರಾಧನೆಯ ನೆಲೆಯಲ್ಲಿ ಅದೆಷ್ಟೋ ಜನ ಇದ್ದಾರೆ ಸರ್. ಚಾಕರಿಯವರಾಗಿರ್ಬೋದು, ಆ ದೈವದ ಕೊಡಿಯಡಿಯಲ್ಲಿ ಕೆಲಸ ಮಾಡೋರು ಅದೆಷ್ಟೋ ಜನ ಇದ್ದಾರೆ. ಅವರ ಕಳಕಳಿಯ ಒಂದು ವಿನಂತಿ ಅನ್ನುವಂಥದ್ದು
ದೈವಗಳ ನಂಬಿಕೆ ಏನೇ ಇದ್ರು ಇಲ್ಲಿ ಬಂದು ಅದನ್ನ ಒಂದು ಕಲಿತ್ಕೊಂಡು ಅದರ ವಿಚಾರವನ್ನು ತಿಳ್ಕೊಂಡು ತಾವು ಆದಷ್ಟು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಬಹುದಾ ಸರ್ ಈ ವಿಚಾರದಲ್ಲಿ? ಖಂಡಿತ ನಾನು ಅದರೊಳಗೆ ಎರಡನೇ ಮಾತೇ ಇಲ್ಲ, ನಾನು ಖಂಡಿತ ಮಾಡ್ತೀನಿ. ಆದ್ರೆ ನನಗೊಂದು ತುಂಬಾ ಯೋಚನೆ ಇರೋದೇನು ಅಂತಂದ್ರೆ ಅಲ್ಲಿನ ಭಕ್ತರನ್ನ ನಾನು ಅಬ್ಸರ್ವ್ ಮಾಡಿದಾಗ ಅವರು ಈ ವಿಚಾರವನ್ನ ಎತ್ತಿರೋರ ವಿರುದ್ಧವೇ ಇದ್ದಾರೆ ಭಕ್ತರು. ದೇವಸ್ಥಾನ ಯಾಕೆ ಹೊಡಿತಾರೆ, ಹೆಂಗ್ ಮುಟ್ತಾರೆ ನೋಡ್ತೀನಿ ಇದ್ದಾರೆ. ಇಲ್ಲಿ ದೈವಸ್ಥಾನ ಯಾರು ಹೊಡಿಯಕ್ಕೆ ಬರ್ತೀನಿ ಅಂತ ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದು ಒಂದು ಕಂಪ್ಲೇಂಟ್ ನಿಮಿಷ ಒಂದು ವಿಚಾರ ಸರ್, ಭಾವನೆಗಳು ಎಲ್ರಿಗಿರುತ್ತೆ ಸರ್, ಅವರಿಗೂ ಕೂಡ ಧಕ್ಕೆ ತರುವಂತೆ ಸರ್ ಒಂದು ವಿಚಾರ ಭಾವನೆಗಳಿಗೆ ಧಕ್ಕೆ ತರುವಂತೆ ಯಾರು ಕೂಡ ನಡಿಬಾರ್ದು. ಆದ್ರೆ ಆ ಭಾವನೆಗಳಲ್ಲಿ ಹುಟ್ಕೊಳ್ಬೇಕಾದ್ರೆ ಅಷ್ಟೊಂದು ಜನ ಸೇರ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಏನೋ ಇದೆ ಅನ್ನುವಂತ ಭಾವನೆಗಳು ಹುಟ್ಕೊಂಡಿರ್ಬೋದು. ಆದ್ರೆ ಅಂತ ಭಾವನೆ ಹುಟ್ಕೊಂಡಿರುವ ಜನರಿಗೆ ಅವರ ಭಾವನೆಗೆ ಧಕ್ಕೆ ತರದ ರೀತಿಯಲ್ಲಿ ಅಲ್ಲಿನ ನಿಜ ಅರ್ಥಗಳನ್ನ ತಿಳಿಸುವಂತ ಕಾರ್ಯಕ್ರಮ ಆಗ್ಬೇಕು. ನಾವು ಈ ಕಾರ್ಯಕ್ರಮವನ್ನು ಮತ್ತೆ ನಾಳೆಯೂ ಕೂಡ ಮುಂದುವರಿಸ್ತೀವಿ. ನಿಮ್ಮೆಲ್ಲರ ಸಹಕಾರ ಇದ್ರೆ ಮೈಸೂರಿನ ಸಮಸ್ತ ಜನತೆಗೆ ಇದು ಅರ್ಥ ಆಗುವಂತ ಆಗ್ಲಿ ಅನ್ನುವಂತ ನಮ್ಮ ಆಶಯ. ನಿಮಿಷ ಅವರೇ ಒಂದ್ ನಿಮಿಷ, ಇನ್ನೊಂದು ಕಾಂತಾರ ಮೂವಿ ಬಗ್ಗೆ ಮಾತಾಡಿದ್ರಿ ಅಲ್ಲ, ಕಾಂತಾರ ಮೂವಿನ ಮತ್ತೊಮ್ಮೆ ನೋಡಿ ಮೊಗದೊಮ್ಮೆ ನೋಡಿ, ಅದಲ್ಲಿ ಊರಿನ ದೈವ ಅಂತ ತೋರಿಸಿದ್ದಾರೆ. ಹೊತ್ತು ಎಲ್ಲ ದೈವಗಳು ಸಿಕ್ಕಿದ ಕಡೆ ಎಲ್ಲ ಹೋಗುತ್ತೆ ಅಂತ ತೋರಿಸಿಲ್ಲ, ಆಯ್ತಾ? ಅದನ್ನ ಮತ್ತೆ ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ, ದೈವ ಎಲ್ಲಾ ಕಡೆ ಹೋಗ್ತಾರೆ ಅಂತ ತೋರಿಸಿಲ್ಲ. ಮತ್ತೆ ಅದಲ್ಲಿ ದೈವದ ಹೆಸರು ಹೇಳ್ಕೊಂಡು ದೈವ ವಿರುದ್ಧ ದೈವನ ಮಿಸ್ಯೂಸ್ ಮಾಡ್ಕೊಳ್ಳೋರ್ನ ರಕ್ತ ಕಾಡಿ ಸಾಯ್ತಾರೆ ಅಂತ ಅದ್ರಲ್ಲಿ ಒಂದು ತೋರಿಸಿದ್ದಾರೆ. ಅದು ಸೂಚನೆ, ಅದನ್ನ ತಿಳ್ಕೊಳ್ಳಿ. ಒಳ್ಳೇದ್ ಯಾಕೆ ಯಾರು ಅಬ್ಸರ್ವ್ ಮಾಡಲ್ಲ? ಅಲ್ಲ, ಒಳ್ಳೇದ್ ಯಾಕೆ ಯಾರು ಅಬ್ಸರ್ವ್ ಮಾಡಲ್ಲ? ಇಲ್ಲ ಖಂಡಿತ ನಾನು ಅದನ್ನ ಹೇಳ್ತಾನೆ. ನನ್ನ ದೈವದ ಅನುಗ್ರಹ ಎಲ್ಲಾ ಕಡೆನೂ ಇದೆ ಅಂತ ನನ್ನ ವಾದ ಅಷ್ಟೇ. ಸರ್ ಇನ್ನೊಂದು ಮಾತಾಡಿ. ಇಲ್ಲಿ ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆಯಿಂದ ಭರತ್ ಅವರಿದ್ದಾರೆ, ಮಾತಾಡಿ ಭರತ್. ನಾವು ಸರ್ ಆಚೆ ನಮ್ಮ ದೈವಾರಾಧನೆ ಬೇಡ ಅಂತ ಹೇಳಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ನೋಡಿ, ಇಲ್ಲೊಬ್ಬ ಎಡಿಟ್ ಮಾಡಿದ್ದಾನೆ. ಇಲ್ಲಿ ನಮ್ಮ ಆರಾಧ್ಯ ದೈವ, ಮೂಲ ದೈವ ಪಂಜುರ್ಲಿ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಶವ ಉಂಟು ನೋಡಿ. ಇದು ಈಚೆ ಬಂದ್ರೆ ಹೇಗೆ ಆಗ್ತದೆ ಅಂತ ಅಂದ್ರೆ, ನಮ್ಮ ತುಳುನಾಡಿನಲ್ಲಿ ನಮ್ಮ ಹಿರಿಯವರು ಹೇಳಿಕೊಂಡು ಬಂದ ಪ್ರಕಾರ ಪರಮಾತ್ಮ ಪಂಜುರ್ಲಿ ಶಿವನಲ್ಲಿ ಒಂದು ವರ ಪಡೀತಾರೆ. ನಮ್ಮ ಒಂದು ಮನುಷ್ಯ ಜನ್ಮಕ್ಕೆ ಆಯುಷ್ಯವನ್ನು 12 ವರ್ಷ ಕಡಿಮೆ ಮತ್ತು ಜಾಸ್ತಿ ಮಾಡುವ ಒಂದು ವರವನ್ನು ಪಡೆದುಕೊಂಡು ಬರ್ದಿರ್ತಾರೆ ಪರಮಾತ್ಮ ಪಂಜುರ್ಲಿ. ಹೀಗೆ ಸತ್ತವನನ್ನು ಎದ್ದೇಳಿಸುವ ವರ ಯಾವತ್ತು ಪಡಿಲಿಲ್ಲ ನೋಡಿ ಹೇಗೆ ಎಡಿಟ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಾವು ನಮ್ಮ ತುಳುನಾಡು ಬಿಟ್ಟು ದೈವಾರಾಧನೆ ಹೊರಗೆ ಹೋಗ್ಬಾರ್ದು ಹೇಳುದು. ಇದೇ ಕಾರಣಕ್ಕೆ ಮೂಲ ಕಾರಣ ಇದೆ. ನಮ್ಮ ತುಳುನಾಡು ಸಮಂಜಸವಾಗಿದೆ, ಖಂಡಿತ ಸಮಂಜಸವಾಗಿದೆ. ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಏನು ಅಂತಂದ್ರೆ ಮಾಧ್ಯಮದವರಿಗೆ, ಎಸ್ಪೆಷಲಿ ಸ್ಪಂದನಾ ಟಿವಿ ಅವರಿಗೆ, ಇದರ ಹಿಂದೆ ಏನಾದ್ರೂ ಷಡ್ಯಂತ್ರ ಇದೆಯಾ ಅನ್ನೋದನ್ನ ನಿಮ್ಮ ತನಿಖಾ ತಂಡವನ್ನ ಕಳಿಸಿ ಒಂದು ದಯಮಾಡಿ ಮಾಡ್ಬೇಕು ಅಂತ ನಾನು ಕೇಳ್ಕೊತೇನೆ. ಎಸ್, ಖಂಡಿತ ಸರ್. ಒಂದಂತೂ ನಿಜ, ನಾವು ಈ ಚರ್ಚೆಯನ್ನು ನಾಳೆ ಮತ್ತೆ ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ಬೇಕು. ಒಂದು ಅಂತೂ ನಿಜ ಸರ್, ತಾವು ತುಳುನಾಡಿನ ದೈವಾರಾಧನೆಯ ಮೂಲಗಳನ್ನ ನೋಡಿದ್ರೆ, ದೈವಗಳ ಹಿನ್ನೆಲೆಗಳನ್ನ ನೋಡಿದ್ರೆ ನೀವೇ ಹೇಳ್ತೀರಾ ಸರ್ ಇದು ಸರಿಯಲ್ಲ ಅಂತ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಇವಾಗ ಅದರ ಬಗ್ಗೆ ತಿಳ್ಕೊಳ್ಬೇಕನ್ನುವಂಥ ಕುತೂಹಲ ಇರ್ಬೋದು, ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಹಾಗಾಗಿ ಅದೆಷ್ಟೋ ಜನ ನಾವು ಇವಾಗಲೂ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸರ್, ಮೈಸೂರು ಭಾಗದವರೇ ಎಷ್ಟೋ ಜನ ಅಥವಾ ಬೇರೆ ಭಾಗದವ್ರು ನೋಡ್ತಾ ಇದ್ದಾರೆ. ಅದು ದೈವನೋ ದೆವ್ವನೋ ಅಂತ ಹೇಳುವಂಥ ಒಂದು ಏನು ಅಸ್ಪೃಶ್ಯರೋ ಅಥವಾ ತಲೆಗೆ ಕೆಡುಕರೋ ಎಲ್ಲ ಇದ್ದಾರೆ. ಸೊ ಎಲ್ಲ ಮನಸ್ಥಿತಿಯವರೆಗೂ ನಾನು ಹೇಳೋದಿಷ್ಟೇ, ದೈವಗಳಾಗಲಿ ದೇವರುಗಳಾಗಲಿ ಯಾರೇ ಆಗಲಿ ಅಥವಾ ಒಬ್ಬ ಮನುಷ್ಯನೇ ಆಗಲಿ, ಬೇಡದ ಚಿಂತನೆಗಳನ್ನ ಬೇಡದ ಮಾತುಗಳನ್ನ ಆಡೋದನ್ನ ಎಲ್ಲರೂ ಕೂಡ ನಿಲ್ಲಿಸಬೇಕು. ಇನ್ನೊಂದು, ದೈವವನ್ನ ದೇವರಾಗಿ ಕಾಣಬೇಡಿ ಸರ್. ದೈವ ಬೇರೆ, ದೇವರು ಬೇರೆ. ದೈವಗಳು ಮಾಯಾ ಇಲ್ಲ ಸರ್, ಮಾಡ್ಕೊಂಡಿರೋದು ತುಂಬಾ ಆಪೋಸಿಟ್ ಆಗುತ್ತೆ. ತಪ್ಪು. ಈಗ ನಾನು ನಿಮ್ ತರಾನೇ, ನನಗೂ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನು ನಿಮ್ ತರಾನೇ, ನನಗೂ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಾಗಿ ನಾನು ತಿಳ್ಕೊಂಡಾದ್ಮೇಲೆ ದೈವನೇ ಬೇರೆ ದೇವರೇ ಬೇರೆ ಅಂತ ನಾನು ಗೊತ್ತಿದ್ದಕ್ಕೆ ನಾನು ಇವತ್ತು ಇಲ್ಲಿ ಕೂತಿರೋದಷ್ಟೇ. ಸರ್, ನಾವು ದೇವರ ಅನುಗ್ರಹದಿಂದ ದೈವ ಆಗಿದ್ದು ಅಂತ ನಾನು ಕೇಳ್ಬಿಟ್ಟಿದ್ದೆ, ಅದೊಂದು ಪುಸ್ತಕದಲ್ಲಿ ಓದಿದ್ದು ಜ್ಞಾಪಕ ನನಗೆ. ದೈವರ ಇವಾಗ ಶಿವಾಂಶ ಸಂಭೂತ ಅಂತಾರೆ, ವರಹಾವತಾರ ವರಹ ರೂಪಂ ಅಂತ ನಮ್ಮ ಕಾಂತಾರದಲ್ಲಿ ಬಂದು ತೋರಿಸಿದ್ದಾರೆ. ಅಂದ್ರೆ ಇದ್ರಲ್ಲೆಲ್ಲ ನಾವು ಅರ್ಥ ನಮ್ಮ ತುಳುನಾಡಿನಲ್ಲಿ ದೈವ ಹೋಗಿ ದೇವರನ್ನು ಸ್ಥಾಪಿಸ ಉಂಟು ತುಳುನಾಡಿನಿಂದ. ಸರ್, ಈ ವಿಚಾರದಲ್ಲಿ ಒಂದು ಜನರಿಗೆ ಅರಿವು ಆಗ್ಬೇಕು ಸರ್. ದೈವಗಳಂದ್ರೆ ಏನು, ಅದರ ಹಿನ್ನೆಲೆ ಏನು, ಜೊತೆಗೆ ದೇವರು ಮತ್ತೆ ದೈವಗಳ ವ್ಯತ್ಯಾಸಗಳಿದೆಯಲ್ಲ ಸರ್.
ಇದು ಅರ್ಥ ಆಗ್ಬೇಕಾಗಿದೆ. ಇದು ಅರ್ಥ ಆದ್ರೆ ನನಗೆ ಇದು ಕಾಣಿಸ್ತಾ ಇರೋದು ಬರೀ ಮೈಸೂರು ಅಂತ ಕಾಣಿಸ್ತಾ ಇದೆ. ಇದು ಸುಮಾರು ಈಗ ಎರಡು ಮೂರು ಕಡೆ ಆಗ್ಬಿಟ್ಟಿದೆ ಇದು. ಇಲ್ಲ ಇಲ್ಲ, ನಾನು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಒಂದ್ ನಿಮಿಷ, ಅದ್ರ ಬಗ್ಗೆ ನಾನು ಬಸವಪುರ, ಬ್ಯಾಂಗ್ಳೂರು, ದೊಡ್ಡಬಳ್ಳಾಪುರ, ಹುಬ್ಳಿ, ಚಿಕ್ಕಬಳ್ಳಾಪುರ, ಹೊಸನಾಡಿ, ಬನ್ನೂರು, ಹುಬ್ಳಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಫೋನ್ ಮಾಡಿದೆ ಎಲ್ಲರಿಗೆ. ಓಕೆ ಸರ್, ಇದರ ಬಗ್ಗೆ ಅವರನ್ನು ಎಚ್ಚರಿಸುವಂತ ಕಾರ್ಯಕ್ರಮಗಳಾಗ್ತಾ ಇದೆ ಇಲ್ಲಿ. ಅದಕ್ಕೆ ಅಂತಲೇ ತುಳುನಾಡಿನಲ್ಲಿ ತುಳುನಾಡಿನ ದೈವಾರಾಧನೆ ಇರ್ಬೋದು, ತುಳುನಾಡಿನ ಆಚಾರ ವಿಚಾರ ಇರ್ಬೋದು, ಈ ವಿಚಾರದಲ್ಲಿ ಧ್ವನಿ ಎತ್ತುವಂತ ಇದಾವೆ. ಆ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾವು ಮತ್ತೆ ಸ್ಪಂದನ ಟಿವಿಯನ್ನ ಮತ್ತೆ ತಾವು ನೋಡ್ತಾ ಇರಿ. ನಾಳೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ನಿಮ್ಮ ಮೈಸೂರು ಭಾಗದವರಿಗೆ ಆದಷ್ಟು ಈ ವಿಚಾರದಲ್ಲಿ ಒಂದಷ್ಟು ಆಲೋಚನೆಗಳನ್ನ ಮಾಡಿಕೊಳ್ಳಿ ಅನ್ನುವಂಥ ಮಾತುಗಳನ್ನು ಅಟ್ಲೀಸ್ಟ್ ಅಷ್ಟಾದ್ರೂ ತಿಳಿಸಿ ಸರ್. ಎಸ್, ಧನ್ಯವಾದ ಸರ್, ಧನ್ಯವಾದ. ಥ್ಯಾಂಕ್ ಯು. ಸೊ ಖಂಡಿತ ಹಿಂದೂ ಸಂಘಟನೆಗಳು ಅಥವಾ ಆ ಮೈಸೂರು ಭಾಗದಲ್ಲಿ ಆಗಲಿ ಎಲ್ಲೆಲ್ಲ ಆಗ್ತಾ ಇದೆ ಅಲ್ಲಿನ ಹಿಂದೂ ಸಂಘಟನೆಗಳು ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಈ ಏನು ಮಂಗಳೂರು ಅಥವಾ ಈ ತುಳುನಾಡಿನ ಸಂಘಟನೆಗಳ ಜೊತೆ ಸ್ವಲ್ಪ ಸಂಪರ್ಕವನ್ನು ಬೆಳೆಸ್ಕೊಂಡು ಇದರ ಸತ್ಯಾಸತ್ಯತೆ ಏನಿದೆ ಅಂತ ಅವರು ಅರ್ಥ ಮಾಡಿಕೊಂಡು ಅಲ್ಲಿನವರಿಗೆ ತಿಳಿಸುವಂತಾಗಲಿ. ಮತ್ತೆ ನಾಳೆ ಈ ಚರ್ಚೆಯನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗ್ಲೂ ಭಾಳಷ್ಟು ಮಾತಾಡೋದಿದೆ. ಯಾಕಂತ ಹೇಳಿದ್ರೆ ಮೈಸೂರು ಆ ಭಾಗದಿಂದೆಲ್ಲ ಜನ ನೋಡ್ತಾ ಇದ್ದಾರೆ ಅಂತ ಹೇಳುವಾಗ ಅರ್ಥ ಆಗುವುದಿದ್ರೆ, ಬದಲಾವಣೆ ಆಗುವುದಿದ್ರೆ ಖಂಡಿತ ಸ್ಪಂದನ ಟಿವಿ ಸ್ವಾಗತ ಮಾಡ್ತಾರೆ. ಈ ವಿಚಾರ ಪನೋಡೆ ಆಪುಡು ಇತ್ತ ನಮ್ಮ ಮೈಸೂರು ಮಾತೆಲ್ಲ ಪಾಯಿಂಟ್ ಔಟ್ ಮಲ್ಪುನಿತ ಅಜ್ಜನ ಮೈಸೂರು ನಮ್ಮದಿರ ಅಣ್ಣ ಅಜ್ಜನ ಮೈಸೂರು ನಂಬರ್ ಕನ್ನಡ ಪಂಡ ಬಾರಿ ಪುರ್ಲಿ. ಹೌದೌದು, ಒಳ್ಳೇದು, ಎಲ್ಲರಿಗೂ ಮುಟ್ಟುತ್ತಾ ಇದಲ್ಲ ಕರೆಕ್ಟ್ ಆಗಿ, ಯಾಕಂದ್ರೆ ಎಲ್ಲ ನೋಡ್ತಾ ಇದಾರಲ್ಲ ಮೈಸೂರದು ಪೂರ. ಮೈನ್ ಈಗ ಎಲ್ಲರೂ ಹೇಳ್ತಿದ್ದಾರೆ ಮೈಸೂರಿದ ನಮ್ಮಿದು ಪ್ರಾಬ್ಲಮ್ ಅಂತ. ಆದ್ರೆ ಮೇನ್ ಪ್ರಾಬ್ಲಮ್ ಅವರಿಗೆ ಮೈಸೂರಿನಲ್ಲಿ ಅಜ್ಜನ ನಂಬಲಿಕ್ಕೆ ಪ್ರೇರಣೆ ಕೊಟ್ಟದ್ದು ಕಾಂತಾರ ಅಂತ ಹೇಳ್ತೇನೆ. ಆ ಕಾಂತಾರದವರಿಗೆ ದೈವವನ್ನು ಪಿಕ್ಚರ್ ಮೂಲಕ ತರಬೇಕಂತ ಒಂದು ಪ್ರೇರಣೆ ಕೊಟ್ಟದ್ದು ನಮ್ಮ ದೈವದ ಕಾಲಕ್ಕೆ ಬಂದ ಕೆಲವು ಯುವಕರೆಲ್ಲ ಫೋಟೋ ಕ್ಯಾಮರಾ ಇಟ್ಕೊಂಡು ಬಂದವರು. ಅವರು ಮೂಲ ಕಾರಣ ಅಂತ ಹೇಳ್ತೇನೆ. ಚಾನಲ್ ಅಲ್ಲಿ ಪ್ರತಿಯೊಂದು ಪೇಜ್ ಅವರಾಗಿರ್ಬೋದು, ಕೆಲವು ಪೇಜ್ ಅವರು ದೈವದ ಹೆಸರಲ್ಲಿ ಪೇಜ್ ಮಾಡಿ ಒಬ್ಬ ಮೊನ್ನೆ ನಮ್ಗೆ ಮೆಸೇಜ್ ಮಾಡಿದ್ದ, ಸ್ವಾಮಿ ಕೊರಗಜ್ಜ ಪೇಜ್. ಘಟ್ಟದವರು ಮಾಡಿದ್ರೆ ತಪ್ಪು, ನಮ್ಮವರು ಮಾಡಿದ್ರೆ ಸರಿ, ಸಮರ್ಥಿಸ್ತಾರೆ. ಎಂಕ್ಲೆಗ್ ಭಕ್ತಿ, ದೈವ ಭಕ್ತಿ, ವಾಟ್ಸ್ಆಪ್ ಫೇಸ್ಬುಕ್ ನಮ್ಮವರು ಮಾಡಿದ್ರೆ ಸರಿ, ಅದೇ ಘಟ್ಟದವರು ಮಾಡಿದ್ರೆ ಎಲ್ಲರೂ ಸೇದ್ ಹೇಳ್ತಾರೆ. ಮೇನ್ ಮೂಲ ಕಾರಣ ನಮ್ಮ ತುಳುನಾಡಿನ ಎಲ್ಲ ಯುವಜನರಿಗೆ ನಾನು ತಿಳಿಸುದೇನಂದ್ರೆ, ದೈವದ ಕಾಲಕ್ಕೆ ಹೋದರೆ ಭಕ್ತಿ ನಮ್ಮ ಮನಸ್ಸಲ್ಲಿರ್ಲಿ. ಕಿಸೆಯಿಂದ ಮೊಬೈಲ್ ತೆಗೆದು ಬರುವ ಭಕ್ತಿಯೇ ಬೇಡ. ಇವರು ಇವತ್ತು ಮೊಬೈಲ್ ತೆಗೆದು ಹೊರಗೆ ಬಂದದ್ರಿಂದಲೇ ನಮ್ಮ ದೈವಾರಾಧನೆ ಇಲ್ಲಿ ತನಕ ಬಂದಿದೆ ಅಂತ ಹೇಳ್ತೇನೆ. ಇದು ಇಷ್ಟು ಪೇಜ್ ಉಂಟು, ಎಲ್ಲ ಟ್ರೋಲ್ ಪೇಜ್ ಅವರು ಖಾಲಿ ದೈವದ ಹೆಸರು ಹೇಳಿಕೊಂಡು ಫಾಲೋವರ್ಸ್ ಮಾಡಿದ್ದು. ಒಂದು ದೈವದ ವಿಷಯ ಆಗುವಾಗ ಒಂದು ಪೇಜ್ ಬರ್ಲಿಲ್ಲ ಸಪೋರ್ಟಿಗೆ. ಅಪಮಾನ ಅವಮಾನ ಇಲ್ಲ, ನಾನು ಒಪ್ಕೋತೀನಿ. ಇವನ್ ನಾನು ಒಂದು ಪೇಜ್ ಓಪನ್ ಮಾಡಿದ್ದೆ, ಇವರಿಗೆ ಕೂಡ ನಾನು ಮಾತಾಡಿದ್ದೀನಿ, ನಾನು ಇರೋದನ್ನ ಒಪ್ಕೋತೀನಿ. ನಾನು ಒಂದು ಪೇಜ್ ಓಪನ್ ಮಾಡಿದ್ದೀನಿ, ಇವತ್ತು ನಾನು ಬಂದು ಇಲ್ಲಿ ಕೂತಿದ್ದೀನಿ. ಯಾಕಂದ್ರೆ ನಾನು ಅದ್ರ ವಿರುದ್ಧ ಓಡಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಕಾರಣಕ್ಕೂ ಅವಮಾನ ಆಗಕ್ಕೆ ನಾನು ಬಿಡ್ತಾ ಇಲ್ಲ. ಎಲ್ಲರೂ ನಮ್ಮ ದೈವಾರಾಧನೆಯನ್ನು ಒಂದು ಪಬ್ಲಿಸಿಟಿ ಒಂದು ಐಟಮ್ ಆಗಿ ಇಟ್ಕೊಂಡಿದ್ದಾರೆ. ಎಲ್ಲ ಪಬ್ಲಿಸಿಟಿ ಆದ್ಮೇಲೆ ದೈವ ಯಾರಿಗೆ ಸಹ ಬೇಡ. ದೈವ ಬದಿಯಲ್ಲಿ ದೈವಕ್ಕೆ ಅಪಮಾನ ಆಗುವಾಗ ನಮ್ಮ ಸಂಘಟನೆಯವರು ಹೋಗುದು. ನಾವು ದೈವದ ಹೆಸರನ್ನು ಎಲ್ಲಿ ಸಹ ಯೂಸೇ ಮಾಡುದಿಲ್ಲ ನಮ್ಮ ಪಬ್ಲಿಸಿಟಿಗೋಸ್ಕರ. ಆದ್ರೆ ಯೂಸ್ ಮಾಡುವವರೆಲ್ಲ ಯೂಸ್ ಮಾಡಿ ಲಾಸ್ಟ್ಗೆ ದೈವದ ಹೆಸರು ಬೋರ್ ಆದಾಗ ಬಿಟ್ಟು ಬಿಡ್ತಾರೆ, ಎಲ್ಲ ಟ್ರೋಲ್ ಮಾಡ್ತಾರೆ. ಮತ್ತೆ ನಮ್ಮ ಸಂಘಟನೆಯವರು ಹೋಗಿ ಕೇಸ್ ಕೊಡುದು, ಕಂಪ್ಲೇಂಟ್ ಕೊಡುದು. ಅದೇ ಇವರು ಫೋಟೋ ವಿಡಿಯೋ ತೆಗೆದು ದೈವದ ಕಲದಲ್ಲಿ ನಿಲ್ಲಿಸಿದ್ರೆ ನಮ್ಗೆ ತುಂಬಾ ಈಸಿ ಆಗ್ತದೆ. ಕೊನೆಯದಾಗಿ ನಿಮಿಷ ಅವರೇ ಏನು ಹೇಳ್ತೀರಿ ಸರ್? ಏನಿಲ್ಲ, ಈಗ ಒಂದು ವಿಷಯ ಕೇಳ್ಪಟ್ಟೆ. ಈಗ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಅಂತ, ಅದು ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ಮೈಸೂರಿನಾಗಿ ನಮ್ಮ ಮೈಸೂರು ಜನ ನನಗೆ ಹಂಗೆ ಅಂದಾಗ ನಾನು ಮೈಸೂರು ಪರ ನಿಂತಿದ್ದೀನಿ, ಇಲ್ಲಿ ದೈವಗಳ ಪರ ನಿಂತಿದ್ದೀನಿ. ನನಗೆ ಈ ಟೈಮಲ್ಲಿ ಅವ್ರು ಸಪೋರ್ಟ್ ಮಾಡಬೇಕು. ಇವರು ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ, ನಾನು ಆ ದುಡ್ಡು ಮಾಡ್ತಾ ಇದ್ದೀನಿ ಸರ್. ಆ ಥರ ದುಡ್ಡು, ಅವ್ರ ದುಡ್ಡು ನಮ್ಗೆ ಯಾಕೆ ಸರ್? ಆ ದುಡ್ಡು ಮಾಡಂಗಿದ್ರೆ ನಾನು ಯಾಕೆ ಇಲ್ಲಿ ಕೂತ್ಕೋಬೇಕಾಗಿತ್ತಲ್ವ ಸರ್? ಈಗ ಅವರು ನನಗೆ ದುಡ್ಡು ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಫಸ್ಟ್ ಆಫ್ ಆಲ್ ಆ ದುಡ್ಡು ತೊಗೊಂಡು ನಾವು ಏನು ಮಾಡ್ಬೇಕು ಹೇಳಿ? ನಾನು ಅದೇ ಅವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ನಿಯತ್ತಾಗಿ ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಉಳಿತಾ ಇಲ್ಲ. ಇನ್ನು ಮೋಸ ಮಾಡಿ ದುಡ್ಡನ್ನ ಎಷ್ಟು ದಿನ ನಾವು ತಿನ್ಬೋದು ಅಲ್ವಾ? ಈ ಟೈಮಲ್ಲಿ ದುಡ್ಡು ಅದಾಗಲಿ ಅಂತ ಅಲ್ಲ, ದೈವಗಳ ಅವಮಾನ ಆಗ್ತಿರೋದ್ರಿಂದ ನಾನು ಬಂದು ಇಲ್ಲಿ ನಿಂತಿದ್ದೀನಿ. ಬ್ಲ್ಯಾಕ್ ಮೇಲ್ ಮಾಡಂಗಿದ್ರೆ ಸಾಕ್ಷಿ ತೋರ್ಸಕ್ಕೆ ಹೇಳಿ, ಸಾಕ್ಷಿ ಸಮೇತ ಬರಲಿ. ನಾನು ಓಪನ್ ಸ್ಟೇಟ್ಮೆಂಟ್, ನಂದು 3 ನಂಬರ್ ಇದೆ, ನಂದು 3 ಮೊಬೈಲ್ ನಂಬರ್ ಕೊಡ್ತೀನಿ. ಅವ್ರಿಗೆ ತಾಕತ್ ಅನ್ನೋದಿದ್ರೆ ಇಲ್ಲೇ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ನನ್ನ ಫೋನ್ ಎಲ್ಲ ಟ್ಯಾಪ್ ಮಾಡಿಸ್ಬಿಟ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಒಬ್ಬನಿಗೆ ಕಾಲ್ ಮಾಡಿ ಅಲ್ಲಿ ಎದುರಿಸಿದ್ರೆ ನಾನು ಅಲ್ಲಿ ಹೋಗಿ ತಲೆ ತೆಗಿಸ್ತೀನಿ, ಅವ್ರ ಮುಂದೆ ನಾನು ತಲೆ ತೆಗಿಸ್ತೀನಿ. ಇದು ನನ್ನ ಕೊನೆಯ ಮಾತು. ದಯವಿಟ್ಟು ಯಾರು ನಂಬಕ್ಕೆ ಹೋಗಬೇಡಿ. ಈಗ ಈ ವಿಷಯ ಈಚೆ ಬಯಲಾಗ್ತಿದೆ ಅಂದಾಗ ಅವರು ಒಂದು ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಅವರು ಮೀಡಿಯಾ ಮೊರೆ ಹೋಗಿದ್ದಾರೆ. ಮೀಡಿಯಾದವರು ಏನು ದಡ್ರಲ್ಲ, ಪ್ರತಿಯೊಂದು ತಿಳ್ಕೊಂಡೇ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಮೀಡಿಯಾ ಇದೆ ಅಂದ್ಬಿಟ್ಟು, ನೀವು ಸಪೋರ್ಟ್ ಸಿಗ್ತಾ ಇದೆ ಅಂದ್ಬಿಟ್ಟು ಯಾರು
ಈ ಥರ ಎಲ್ಲ ಕಟ್ಟ ಕಥೆಗಳನ್ನ ಕಟ್ಕೊಳಕ್ ಹೋಗ್ಬೇಡಿ. ಮೋಸ ಮಾಡಿದವರು ಯಾವತ್ತಿದ್ರು ಅಂತ್ಯ ಅಂತ ಒಂದಿನ ಬಂದೇ ಬರುತ್ತೆ. ಅದು ಬಯಲಿಗೆ ಬರುತ್ತೆ, ಲೇಟ್ ಆಗ್ಬೋದು, ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇದೆ. ಇದು 100ಕ್ಕೆ 100 ಸತ್ಯ ಸತ್ಯ ಸತ್ಯ. ಎಸ್, ಖಂಡಿತ. ಇಬ್ಬರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಾ. ಒಬ್ಬ ತುಳುನಾಡಿನ ದೈವಾರಾಧನೆಯ ಅಪಮಾನ ಅವಮಾನದ ಒಂದು ಸಂಘಟನೆಯನ್ನು ಇಟ್ಕೊಂಡು ಅದರ ಬಗ್ಗೆ ಪ್ರತಿಭಟಿಸಿದವರಿದ್ದಾರೆ. ಹಿರೇಗ್ಲ ಅನಂತ ಧನ್ಯವಾದ ಸೊಲ್ಮೆನ್ ಸಂದಾವೆ. ಹಾಗೆಯೇ ನಿಮಿಷ್ ಅವರೇ, ತಾವು ಆ ಭಾಗದಲ್ಲಿ ಅವರ ಜೊತೆಯಾಗಿ ಅಲ್ಲಿನ ವಿಚಾರವನ್ನು ಕಂಡವರು, ಜೊತೆಗೆ ಈ ಸಂದರ್ಭದಲ್ಲಿ ಮೈಸೂರಲ್ಲ ಬೇರೆ ಭಾಗದವರಿಗೂ ಕೂಡ ಇದು ಅರ್ಥ ಆಗಬೇಕನ್ನೋ ನೆಲೆಯಲ್ಲಿ ತಾವು ಬಂದಿದ್ದೀರಾ. ಗೌರವಗಳಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ತಾವು ಗಮನಿಸಬೇಕು, ಇವಾಗ ವಿಚಾರ ನಿಮ್ಮ ಮೇಲಿದೆ. ಮೈಸೂರಾಗಲಿ, ದೂರದ ಬೆಂಗಳೂರಾಗಲಿ, ಅಥವಾ ಹಾಸನ ಹಾವೇರಿ ಆಗಲಿ, ಎಲ್ಲೇ ಆದರೂ ಕೂಡ ಒಂದಂತೂ ವಿನಂತಿ ಮಾಡೋದಿಷ್ಟೇ, ಇದು ದೈವದ ವಿಚಾರವನ್ನು ಪ್ರಶ್ನೆ ಮಾಡುವಂಥದ್ದು ಯಾರ್ಯಾರು ಅಲ್ಲ, ಅದನ್ನು ಪೂಜಿಸ್ಕೊಂಡು ಆರಾಧಿಸ್ಕೊಂಡು ಆ ಆಚರಣೆಯಲ್ಲಿ ಉಸಿರಾಗಿಸ್ಕೊಂಡು ಬದುಕ್ತಾ ಇರುವಂಥ ತುಳುವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅವರ ಪ್ರಶ್ನೆಗೆ ಒಂದು ಗೌರವವನ್ನು ಕೊಡಬೇಕಾಗುತ್ತೆ ನೀವು. ಯಾಕಂತ ಹೇಳಿದರೆ, ನೀವು ಗೌರವ ಕೊಟ್ಟು ಪೂಜಿಸ್ತಾ ಇರುವಂಥ ಕೊರಗಜ್ಜ ಅದು ತುಳುನಾಡಿನ ದೈವ. ಈ ಗೌರವವನ್ನು ಇಟ್ಕೊಂಡು ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒಂದು ಆಲೋಚನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ತುಳುನಾಡಿನ ದೈವಗಳು ಯಾಕೆ ಮೈಸೂರಲ್ಲಿ ನಂಬಬಾರ್ದು, ಯಾಕೆ ಮಡಿಕೇರಿಯಲ್ಲಿ ಅಥವಾ ಯಾಕೆ ಬೇರೆ ಜಿಲ್ಲೆಯಲ್ಲಿ ನಂಬಬಾರ್ದು ಅನ್ನುವಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹುಡುಕೋದಾದರೆ ದೈವಗಳ ಹಿನ್ನೆಲೆಗಳನ್ನು, ದೈವಗಳ ಕಥೆಗಳನ್ನು ನೋಡಬೇಕಾಗುತ್ತೆ. ಏನೋ ಗೊತ್ತಿಲ್ಲದೆ ಇದು ಒಂದು ಹಿಂದೂ ಧರ್ಮದ ಏನು ದೇವರ ಥರಾನೇ ನಾವು ಚಾಮುಂಡೇಶ್ವರಿಯನ್ನು ಬೆಟ್ಟದ ಮೇಲೂ ನಂಬ್ತೀವಿ, ಬೇರೆ ಕಡೆಯೂ ನಂಬ್ತೀವಿ ಅಂತ ಹೇಳಿದರೆ, ಈ ದೈವಗಳು ದೇವರು ಬೇರೆ ಬೇರೆ ಅನ್ನೋದಕ್ಕಿಂತ ಶಕ್ತಿಗಳು ನಮ್ಮನ್ನು ಕಾಯ್ತಾ ಇರ್ಬೋದು, ಆದರೆ ಆ ವ್ಯವಸ್ಥೆ ಅನ್ನೋದರಲ್ಲಿ ವಿವಿಧತೆ ಇದೆ. ಹಾಗಾಗಿ ಆ ವಿವಿಧತೆ ಏನಿದೆ ಅಥವಾ ಆಚರಣೆಯಲ್ಲಿ ವ್ಯತ್ಯಯಗಳೇನಿದೆ ಎಲ್ಲವನ್ನು ಕೂಡ ಅರಿತುಕೊಂಡು ನಾವು ಮುಂದೆ ಹೆಜ್ಜೆ ಇಡೋಣ. ಮೈಸೂರು ಭಾಗದವರ ಯಾರೇ ಆಗಲಿ ಕೊರಗಜ್ಜನ ಭಕ್ತರಿದ್ದರೆ ದಯಮಾಡಿ ತುಳುನಾಡಿನ ತುಳುವರ ಹತ್ರ ಒಂದಷ್ಟು ವಿಚಾರವನ್ನು ಮಾಡಿಕೊಳ್ಳಿ, ಅಥವಾ ಅದರ ಬಗ್ಗೆ ತಿಳಿದವರಲ್ಲಿ ವಿಚಾರವನ್ನು ಮಾಡ್ಕೊಳ್ಳಿ. ಅದು ಕೂಡ ಮಂಗಳೂರು, ಉಡುಪಿ, ಕಾಸರಗೋಡು ಈ ಭಾಗದವರ ಹತ್ರ ವಿಚಾರ ಮಾಡಿಕೊಂಡ್ರೆ ನಿಮಗೆ ಅದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಹೇಳ್ತಾ, ನಾಳೆ ಮತ್ತೆ ಈ ಚರ್ಚೆಯನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.